ಮಾತ ಗ್ರಾಮ ಬೇರೆ ಬೇರೆ ಏನು ಬೇಡಿ ಮತ್ತು ಸಾಕಲು ಇದ್ದೇ ಮಾತ ಗ್ರಾಮದ ಒಂದೇ ಕಡೆ ಸೇರಿ ಸಾಕಲು ಈ ವಿಷಯ ಮಾಡೋದು ವಿಷಯ ಸಂಗ್ರಹ ಮಾಡ್ಕೊಡು ನಮ್ಮ ತುಂಬಬಹುದು ಐದು ಕೂಡ ನಮ್ಮ ಈ ಮೂರು ಸೇರಿದ ಗ್ರಾಮದ ಪ್ರತಿ ಗ್ರಾಮದ 17 ಗ್ರಾಮದ 5 ದಿನ ಹಿಂದೆ ಮಾತ ಸ್ವಾಗತ ತಂದು ನನ್ನ ಆಚರಣೆ ಉಂಟು ವಿನಂತಿ ಮಾಡ್ಕೊಂಡು ಇನಿತ ಲೇಸಿದ ಗುರುಕಾರ್ಮಿಯನ್ನು ವಹಿಸಿದ್ದಾರೆ. ಮಾಗಣೆ ಮಟ್ಟದ ಒವೇ ರೀತಿಯ ಧಾರ್ಮಿಕ ಭಾವನೆಗೆ ಚ್ಯುತಿ ಬರದೆ ಕಟ್ಟು ಸಂಪ್ರದಾಯದ ಪ್ರಕಾರ ನಮ್ಮ ನಡಾವಳಿ ನಡಪೋಡು ಮತ್ತು ನಂಚಿನ ಉದ್ದೇಶದ ಇದು ಎಡ್ಡೆಂಬುದ ಕಾರ್ಯ ಹೋಗಿ ಮುನ್ನುಡಿ ಕೊರ್ಪುನಾರು. ಈ ಭಾಗದ ತಂತ್ರಿಲಾಯಿ ನಂಚಿನ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಶ್ರೀ ಪದ್ಮನಾಭ ತಂತ್ರಿಲು ಮೇಲೇನು ಸೇರ್ದು ನಂಚಿನ ಮಾತೇನ ಪರವಾದ ಮಾಗಣೆ ಒಕ್ಕೂಟದ ಸಂಚಾಲಕರಾಯ ನಂಚಿನ ಹರೀಶ್ ಕುದ್ದಾರ್ ಬೇರೆ ಸ್ವಾಗತ ಮಲ್ಗೋಡು ಮಟ್ಟದ ವಿನಂತಿ ಮತ್ತೊಂದಿಲ್ಲ. ಇನಿತ ಈ ಬಗ್ಗೆ ಲೇಸಿಡು ನಮ್ಮ ರಾಜ್ಯ ಸದಾ ನಮ್ಮೊಟ್ಟಿಗೆ ಇದ್ದೊಂದು ಮಾರ್ಗದರ್ಶನ ಕೊರಪು ನಂಚಿನ ಬಹುಮುಖವಾಗಿ ನಂಚಿನ ನಮ್ಮ ಮಾರ್ಗದರ್ಶಕರು ವಿಶೇಷವಾದ ಬಣ್ಣಗ ಈ ಮಾಗಣದ ಉಳಾಡಿ ಸೇರು ನಂಚಿನ ಉಳ್ಳಾಲೆಡು ಸರಿಸುಮಾರು ಒಂದು ದಶಕರು ತುಂಬು ನಡೆದ ನಂಚಿನ ಚಾರಿತ್ರಿಕವಾಗಿ ನಂಚಿನ ನಾಗಮಂಡಲದ ಸೇವೆ ಅವು ನಮ್ಮ ಭಾಗದ ಒಂದು ಸುವರ್ಣಾಕ್ಷರ ಬರದೀಪ ನಂಚಿನ ಅರ್ಜಿತನ ನಾಗಮಂಡಲದ ಆ ಪರಮ ಪವಿತ್ರವಾದ ನಂಚಿನ ಸೇವೆಗೆ ಮುಲ್ಪದ ಹಿರಿಯಾಗಳೊಟ್ಟಿಗೆ ಏನೇನ ಬೆನ್ನಿ ಬೆಂದದು ಐದೊಂದು ಅಭೂತಪೂರ್ವವಾದ ಯಶಸ್ಸು ಮತ್ತು ಕೊರತು ನಂಚಿನ ಒಂದು ವ್ಯಕ್ತಿ ನನ್ನ ಮಾತು ಸದಾ ಲೆಪ್ಪುಗೂ ಹೋಗೋರ್ದು ಬಂದದು ಬೆರಿಮಟ್ಟದ ತಾಕೋರ್ಪುನಾರು ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಸದಸ್ಯರಾದ ನಂಚಿನ ಕದ್ರಿ ನವನೀತ್ ಶೆಟ್ಟರು ಇನಿತ ಈ ಲೇಸಿಡು ನನ್ನ ಮಾಹಿತಿದ ಪಕ್ಕ ಮಾರ್ಗದರ್ಶನದ ನುಡಿಕೋರೆಲ್ಲರು ಅದೇನು ಶ್ರೀ ರಾಜೇಶ್ ಶೆಟ್ಟಿ ಪಜೀರು ಗೊತ್ತು ಬೇರೆ ಶಾಲು ಬಾರ್ದು ಮೋಗಿ ಎದುಕೊಂಡು ಮಾಡೋದು ವಿನಂತಿ ಮತ್ತೊಂದು ಲೇಸಿಡು ಉಪಸ್ಥಿತರುಳ್ಳರು ನಮ್ಮ ಈ ಮಾಗಣಗಳ ಒಕ್ಕೂಟದ ಸಂಚಾಲಕರು ಶ್ರೀ ಚಂದ್ರಾಸ್ ಅಡ್ಡಂದಾಯ ಮೇರೇನು ರಘು ಚಿಲ್ ಮಿತ್ತ ಚಾವಡಿಗೆ ಬಂದು ಶಾಲ್ ಮಾಡಿದು ಮೋಕೆಡಿ ಎದುಕೊಂಡು ಬಂದು ವಿನಂತಿ ಮತ್ತೊಂದಿಲ್ಲ. ಉಪಸ್ಥಿತ ಕುಡೋರಿ ಸಂಚಾಲಕರು ಶ್ರೀ ಚಂದ್ರಹಾಸ್ ಉಳ್ಳಾಲ್ ಬೇರೆ ರವಿಶಂಕರ್ ಸೋಮೇಶ್ವರ ಬೇರೆ ಬಂದದು ಮೋಕೆಡು ಶಾಲು ಬಾರ್ದು ಸ್ವಾಗತ ಮಲ್ಕೊಂಡು ಬಂದು ವಿನಂತಿ ಮತ್ತೊಂದಿಲ್ಲ. ಕೆಟಿ ಸುವರ್ಣ ಸಮಿತಿದ ಕುಡೂರಿ ಪ್ರಧಾನ ಸಂಚಾಲಕರು ಮೇರೇನು ಆನಂದ್ ಶೆಟ್ಟಿ ಉಳ್ಳಾಲ ಬೇರೆ ಬಂದದು ಸ್ವಾಗತ ಮಲ್ಕೊಂಡು ಬಂದು ವಿನಂತಿ ಮತ್ತೊಂದಿಲ್ಲ. ಶ್ರೀ ಸೀತಾರಾಮ್ ಶೆಟ್ಟಿ ದಾಡಸ್ ಸಮಿತಿದ ಕುಡೂರಿ ಪ್ರಧಾನ ಸಂಚಾಲಕರು ಮೇರೇನು ಹರೀಶ್ ಉಚ್ಚಿಲ್ ಬೇರೆ ಮಿತ್ರದ್ದು ಮೋಕೆಡು ಶಾಲು ಮಾಡಿ ಎದುಕೊಂಡು ಬಂದು ವಿನಂತಿ ಮತ್ತೊಂದಿಲ್ಲ. ಕುಡೂರಿ ಸಂಚಾಲಕರು ಶ್ರೀ ಹರೀಶ್ ಕುಮಾರ್ ಕುತ್ತಾರ್ ಮೇರೇನು ಮುರಳಿ ಮೋಹನ್ ದಯಬಂಧದ ಮಿತ್ರ ಚಾವಡಿಗೆ ಬಂದದ್ದು ಎದುಕೊಂಡು ಬಂದು ವಿನಂತಿ ಮತ್ತೊಂದಿಲ್ಲ. ಶ್ರೀ ಚಿದಾನಂದ ಉಚ್ಚಿಲ್ ಮಾಗಣಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆಗೆ ಉಪಸ್ಥಿತರಿರುವರು. ಮೇರೇನು ವಿಜಯ್ ಶೆಟ್ಟಿ ಮಂಜನಾಡಿ ದಯಮಾಡಿ ಮಿತ್ರ ಚಾವಡಿ ಬಂದದ್ದು ಮೋಕೆ ಎದುಕೊಂಡು ಬಂದು ವಿನಂತಿ ಮತ್ತೊಂದಿಲ್ಲ. ಅವೇ ಪ್ರಕಾರ ಮಾತ ಗ್ರಾಮವನ್ನ ಈ ಮಾಗಡಿಗೆ ಸಂಬಂಧಪಟ್ಟ ನಂಚಿನ ದೈವ ದೇವಸ್ಥಾನ ಗುತ್ತು ಬಳಕೆ ಆನಡೆ ಇತ್ತೀಚಿನ ಮಾತ್ರ ಸ್ಥಾನಮಾನದ ಹಿರಿಯರು ಬಂಧುಗಳಿಗೆ ಪೂರ ಕುಡೋರ ಒಕ್ಕೂಟದ ಪರವಾದ ಪ್ರೀತಿಪೂರ್ವಕವಾಗಿ ನಂಚಿನ ಸ್ವಾಗತ ಬಂದದ್ದು ಕಾರ್ಯಕ್ರಮ ತುಂಬಂದುಗ
ಎದುರುಡೊಂಜಿ ಆಡೆಂದ್ರದ ತುಡರುಂಡು. ಆ ತುಡರ್ ಅರ್ಲಾದು ಪರಮ ಪೂಜ್ಯ ಸ್ವಾಮೀಜಿನ ದಿವ್ಯ ಹಸ್ಸಡ್ ಕತ್ತಲೆ ಕರಿದು ಪೊಲ್ಪುದ ಸಾಲಿ ತೋಜಾವಡು ಮನೋರಂಜ ನಿಲೆಟ್ ಆ ಒಂಜಿ ದೀಪ ಪ್ರಜ್ವಲನೆ ನಡಪಾದುಕೊಂಡ್ರೆ ಸ್ವಾಮೀಜಿನ ವಿನಂತಿ ಬಂದೊಂದು ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ತಿಲಕನೆ ಬದುಕದ ಸಾಲಿಗೆ ಮಾತೆಲ್ಲ ಎಡ್ಡೆಪುದ ಅವನಿ ಧರ್ಮದ ಮಾರ್ಗ ನಡಪಲೆಗ ಪರಮ ಪೂಜ್ಯನ ದಿವ್ಯ ಹಸ್ಸಡ್ ತಂದಿದ್ದಾರ ಮಾರ್ಗದರ್ಶನ ಡಾಕ್ಟರ್ ದೇಶಡ್ ಅರ್ಲಾಯನಂಚಿನ ತುಡರ್ ಬದುಕಿಗೆ ಬೊಲ್ಪಾವಡ ಪಂಪಂಚಿನ ನಿಲೆಟ್ ನಮ್ಮ ಮಾತ ಮಂಗಳೂರು ಹೋಬಳಿ ಮಾಗಡದ ಒಕ್ಕೂಟದ ಮಾತ ಹಿರಿಯರಿಗೆ ಗೌರವಪೂರ್ವಕವಾದ ಸೊನ್ನೆಲ್ಲ ಸಂದೈತ ಒಂದೊಂದು ನೇರವಾದ ವಿಷಯಕ್ಕೆ ಬರಬೇಕು. ಸುಮಾರು ಒಂದರ ಗಂಟೆದ ಕಾರ್ಯಕ್ರಮ ಒಂಜಿ ಎಂದ ತುಲಿಪು ಇನ್ನಿತ ಸಭೆ ನಡಪಡು ಬಂದಿನ ಅಂಗಲಾಪರು ಪ್ರಧಾನ ಸಂಚಾಲಕರಾದ ಚಂದ್ರಾ ಸಜ್ಜಂದ್ರ ಮುಖರ್ನ ಟೀಮ್ ಏಟಿಸುವಂತೆ ಅಂಜನೆ ಚಂದ್ರಾ ಸನ್ನೆ ಹರೀಶನ್ನೆ ಸೀತನ್ನೆ ಉಚ್ಚಿ ಕೋಡೆ ತಂತ್ರಿನ ಉಪಸ್ಥಿತಿ ಇನ್ನಿತ ಸಭೆಟ್ಟು ವಾನಮ್ಯದ ಪಂಚದಿಯೋಡು ಬಂದಿನ ಒಂದು ಎಲ್ಲಿಯ ಸಭೆ ನಡೆದ ಈ ಮಾಗಣೆ 5 ಮಾಗಣೆ 17 ಗ್ರಾಮ ಸೋಮೇಶ್ವರ ಮಂಜನಾಡಿ ತಲಪಾಡಿ ಹರೇಕಳ ಕುರ್ನಾಡು ಬಂದಿನ 5 ಮಾಗಣೆ 5 ಸೋಮೇಶ್ವರ ಉಳ್ಳಾಲ ಪೆರ್ಮನ್ನೂರು ಕೋಟೆಕಾಲ ಕೊಣಾಜೆ ಮುನ್ನೂರು ಬೇಳ್ಮ ಈ ಗ್ರಾಮಗಳು ಮಂಜನಾಡಿ ಒಂದೇ ಗ್ರಾಮ ಮಂಜನಾಡಿ ತಲಪಾಡಿ ಪಕ್ಕ ಕಿನ್ಯ ತಲಪಾಡಿ ಅಮ್ಲಮೊಗಲು ಪಾವೂರು ಹರೇಕಳ ಇದು ಹರೇಕಳ 5 ಪಕ್ಕ ಗೋಳಿಯಾರ್ ಕುರ್ನಾಡು ಕಚೀರು ಚೇಡು ಒಟ್ಟು 17 ಗ್ರಾಮ ಒಂದು ಒಟ್ಟು ಸೇರಿದೆ ಈ ಮಾಗಣೆದ ಸೋಮೇಶ್ವರ ಮಾಗಣೆದ ಒಂದು ಮಾಹಿತಿ ಸಂಗ್ರಹದ ಅಭಿಯಾನದ ವಿಚಾರದಲ್ಲಿ ಕೂಡ ಒಂದು ಎಲ್ಲಿಯ ತುಲಿದು ಇನ್ನಿತ ಸಭೆಯ ಉದ್ದೇಶ ಈ ಒಕ್ಕೂಟದ ಉದ್ದೇಶ ಇನ್ಯಾವಿನಂಚಿನ ಒಂದು ತುಲಿಪು ಅವೊಂಜಿ ಪಂಚಾಂಗದ ಲೆಕ್ಕ ಆವುಡು ಬಂದಿನಂಚಿನ ಸಂಕಲ್ಪಡೆ ಇನ್ನಿತ ಈ ಸಭೆ ವಾವ ವಿಚಾರಗಳು ನಮ್ಮ ಮನಸ್ಸಿನ ಮುಂದೂಡು ಐದ ಬಗ್ಗೆ ನಮ್ಮ ಯೋಚನೆ ಮಾಡಿದ್ರೆ ಎಂಚನೆ ಇವರು ಬಂದಿನ ವಿಷಯ ಯಾನೆ ಪ್ರಸ್ತಾಪ ಮಾಡುವೆ ಒಂದು ಇಲ್ಲಿ ಕಟ್ಟೋದು ತಾಂಡ ವಾ ಜಾಗೇಡಿ ಇಲ್ಲಿ ಕಟ್ಟೋದು ಈಗ ಆ ಜಾಗೇಡಿ ಐಟ್ಲ ವಾಸ್ತು ಪ್ರಕಾರ ಒಯ್ದ ಕೈದಲ್ಲಿ ಹೆಚ್ಚು ಉತ್ಕೋಡು ಆ ಜಾಗ ಅಂಚನೆ ನಮ್ಮ ಈ ಒಕ್ಕೂಟದ ಕಾರ್ಯ ಚಟುವಟಿಕೆಗಳು ಅವು ಎಂಚ ಗುಂಪು ಬೋಡು ಪಂಪಿನಂಚಿನ ವಿಚಾರಡೆ ಹೆಜ್ಜೆ ಇರುವುದು ಅಂತ ನಮ್ಮ ಪಂಚಾಂಗ ಕಟ್ಟಿಗಳು ಆ ಪಂಚಾಂಗ ಓದು ಪಾಡುವುದು ಪಂಪಿನ ವಿಚಾರಡೆ ಸ್ವರೂಪ ಯೋಚನೆ ಬಂತು ಅಂಚ ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂಜೆಲ್ಲ ಕೇರಳದಲ್ಲಿ ಒಂದು ಈ ಒಕ್ಕೂಟದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿಚಾರದ ಬಗ್ಗೆ ಪಾತೇವೆ ನಮ್ಮ ಈ ಒಕ್ಕೂಟದ ಉದ್ದೇಶನೇ ಧಾರ್ಮಿಕ ವಿಚಾರ ಪ್ರಧಾನವಾಗುತ್ತದೆ ಆ ಧಾರ್ಮಿಕ ವಿಚಾರದ ಒಟ್ಟಿಗೆ ಸಾಮಾಜಿಕ ವಿಚಾರಗಳು ಐತಾತಿಗೆ ಸೇರುವುದು ಇದು ರಡ್ಲ ಒಂಜೇ ಪಾವಲಿದ ರಡ್ಡು ಮೋನೆ ಇದೆ ಧಾರ್ಮಿಕ ಒಬ್ಬ ಸಾಮಾಜಿಕ ವಿಚಾರಗಳು ಸಂಬಂಧಗಳು ನಡವಳಿಕೆಗಳು ನಂಬಿಕೆಗಳು ಒಂಜಿ ಕಾಲದ ಅರಸೊತ್ತಿಗೆದ ದಿನ ಇದ್ದಿನ ನಂಗೆ ಗೊತ್ತುಂಟು ಮಾತು ಅರಸು ಆಳ್ವಿಕೆ ಇದ್ದಿನ ಬಂಗೇರ ಸೀಮೆ ಆ ಸೀಮೆದಲೆಗೆ ಬಂಗೇರ ಸೀಮೆ ಅಜಿಲೇರ್ನ ಸೀಮೆ ಚೌಟೇರ್ನ ಸೀಮೆ ಆ ಇಡೀ ವ್ಯಾಪ್ತಿ ಆ ಭೂಪ್ರದೇಶ ಭೌಗೋಳಿಕವಾದ ವ್ಯಾಪ್ತಿ ಅವು ಆ ಅರಸು ಮನೆತನದಕ್ಕೆಲ್ಲ ಆಳ್ವಿಕೆ ಇದ್ದೀವಿ ಕಾಲ ಬದಲಾದಾಗ ಆ ಅರಸು ಆಳ್ವಿಕೆ ಹೋನಾಗ ಅವು ಬೊಕ್ಕೊಂಜಿ ವಿಭಾಗದಲ್ಲಿ ಬರ್ತದೆ ಸೇನೆರ್ನಗಳು ಪಟ್ಲೇರ್ನಗಳು ಗುತ್ತುದಗಳು ಐಟೆ ಗುಣಂಚಿನ ಹುಟ್ಟೋಡಿ ಈ ವ್ಯವಸ್ಥೆಯಲ್ಲಿ ತೂನಾಗ
ಸುಳ್ದ ಅರಸು ಆಳ್ವಿಕೆಗಳ ಒಕ್ಕಬತ್ತಿನ ಆಳ್ವಿಕೆಗಳ ವ್ಯತ್ಯಾಸ. ಅರಸು ಆಳ್ವಿಕೆ ಬಿಡುವಾಗ ದೇವಸ್ಥಾನ ದೈವಸ್ಥಾನದ ನಡವಳಿಕೆ ಹೆಂಚಿರ್ತದೆ, ನಂಬಿಕೆ ಹೆಂಚಿರ್ತದೆ, ಕ್ರಮಕ್ಕೆ ಹೆಂಚಿರ್ತದೆ. ಅವು ಅರಸು ಆಳ್ವಿಕೆ ಹೋದು ಒಕ್ಕೊಂಜಿ ಆಳ್ವಿಕೆ ಬಂದಾಗ ಬದಲಾವಣೆ ಆಗಿ ಸಾಮಾಜಿಕ ಪರಿವರ್ತನೆ ಆದಾಗ, ರಾಜಕೀಯ ಪರಿವರ್ತನೆ ಆದಾಗ ನಮ್ಮ ನಂಬಿಕೆ ನಡವಳಿಕೆ ಎಲ್ಲ ಬದಲಾವಣೆಗಳು ಪರಿವರ್ತನೆಗಳು ಅವು ಅನಿವಾರ್ಯ. ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ಉತ್ತರ ಈ ಎರಡು ವಿಭಾಗ ಬಂತಲ್ಲ. ಬ್ರಿಟಿಷರ್ನ ಕಾಲ, 5 ವರ್ಷ ಸ್ವತಂತ್ರ ಭಾರತ, ನಮ್ಮ ಸಂವಿಧಾನ ಅಪಗ ಈ ಜಾತಿ ವ್ಯವಸ್ಥೆ ಅವಡೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಅವಡೆ, ಐತಾಯಿನಂಚಿನ ಸ್ಥಿತಿ ಇರ್ತವೆ. ಅವುಲ ನಮ್ಮ ಧಾರ್ಮಿಕ ಕಟ್ಟುಪಾಡುಗಳಿಗೆ, ಸಂಪ್ರದಾಯಗಳಿಗೆ ಕೆಲವು ಬದಲಾವಣೆಯನ್ನು ಪರಿವರ್ತನೆಯಲ್ಲಿ ಅನಿವಾರ್ಯವಾದ ಅವು ನನಗೆ ಕೂಡ ತಿಳಿದಿದೆ. ಆನೆ ನಮ್ಮ ಅಜ್ಜನ ಕಾಲದ ದಿನ ಮಾತ ಕ್ರಮದಲ್ಲಿ ನಿಂತೇನೆ ಅಂತ ನಮ್ಮ ಪ್ರಯತ್ನ. ಕಾಲಕ್ಕೆ ಕಪೋಲ ಬಪ್ಪಿನಂಚಿನ ಗಾದೆನೇ ಯುಗ ಧರ್ಮ ಬಂದು ಆ ಯುಗ ಧರ್ಮ ಅಂತ ಬಂದ ಇದಕ್ಕೆ ಕೆಲವರು ಮನುಧರ್ಮಶಾಸ್ತ್ರಕ್ಕೆ ನೆನಪಿನ ರೂಲೆ, ಆ ಮನು ಅಂಚವರಿದೆ, ಮನುವಾದಿಗಳು ತೂಂಗಿ ಮನುನ ರೂಲೆ, ಅವು ಆ ಸಮಯದಲ್ಲಿ ಅಪಗ ಪ್ರಸ್ತುತ ಆಗುತ್ತೆ. ಹಾನಿ ಆಗೋದ್ರಿಂದ ವಿದ್ಯೆಗಾಗಲ್ಲ. ಯುಗ ಧರ್ಮ ಅಂತ ಕಾಲಧರ್ಮ ಅಂಚನೆ ಪ್ರಾದೇಶಿಕವಾಗಿ ಉಂಗಿ ಊರುಡಿದ್ದಿನಂಚಿನ ಕಟ್ಟೆ ಒಕ್ಕೊಂಜಿ ಊರು ಕೊಡು ಅವು ಆ ಊರದ ಕಟ್ಟೆ ಅವರ ಪರಿವರ್ತನೆ ಆಗುವುದು. ಮುಂದೆ ಮಾತ್ರ ಹೇಳಬಹುದು, ನಮ್ಮ ಈ 14 ಗ್ರಾಮಲೆಡ್ ದುಂಬು ಇದ್ದಿನ ಇತ್ತೆ ಉಗುಣ ದೇವಸ್ಥಾನ ఒక ದೈವಸ್ಥಾನದ ಒಂದು ಪಟ್ಟಿ ಮಲ್ಪುಡು ಬಂದಿನ ಸೂಚನೆ ಪ್ರಮುಖರಿಗೆ ಸಂಘಟನೆಗೆ ಕೊಡಿದೆ. ಈ ಸಂದೇಶ ಹೋದು ಕೆಲವು ತಿಂಗಳಾಗ ಆಮೇಲೆ ಅಂಚೆನೆ ನಿಂತುದು, ಕೆಲವು ಗ್ರಾಮದ ಬೇರೆ ದುಂಬುದು. ಮಂಜನಾಡಿದ ಜವಣೆ ವಿಜಿತ್ ಶೆಟ್ಟಿ ఆయన ಪ್ರಾಯ 22 ವರ್ಷ. ಆ ಊರದ ಹಿರಿಯ ಆಕೆಯನ್ನು ವಿಶ್ವಾಸವಿದೆ ಅಂತ ಆಕೆಯ ಮಾರ್ಗದರ್ಶನದಲ್ಲಿ ಇದ್ದೇನೆ. 25 ಪುಟದ ಒಂದು ಮಾಹಿತಿ, ಪ್ರಾಥಮಿಕ ಮಾಹಿತಿ ಸಂಗ್ರಹ ಹೊಂದಿದೆ. ಆ ಮಂಜನಾಡಿದ ಪ್ರಧಾನ ದೈವಸ್ಥಾನ ಐತ ಮಾಹಿತಿ ಮುಂದು ಪ್ರತಿ ಒಂದು ಗ್ರಾಮದ ಆವಡ ಇದೆ. ಕೋಡೆ ಸೋಮೇಶ್ವರ ಗ್ರಾಮದ ವಿಷಯದಲ್ಲಿ ಪಟ್ಟಿ ಮಾಡಬೇಕಾದ ಬಿಡಾಗಿದೆ. ಸುರುಟೋರ ಪಟ್ಟಿ ಮಾಡಬೇಕಂತ ಬಿಡಬೇಕು. ಅವೇ ಗ್ರಾಮ ನಾವು ಎಷ್ಟೋ ವರ್ಷದಿಂದ ಆಡ ಸುರುಕು ಮೇಲ್ನೋಟಕ್ಕೆ ಪಟ್ಟಿ ಮಾಡ್ಕೊಂಡಾಗ ಒಂದು 3-4 ದೇವಸ್ಥಾನದ ಬರ್ತದೆ. 5 ಪಕ್ಕ ವಿಸ್ತಾರವಾದ ಮಾಡ್ಕೊಂಡಾಗ ಅಲ್ಲಿ ಇನ್ನಿಗೆ ಫೈನಲ್ ಮಂತ್ರಿ ಬಂದಾಗ ಒಂದು 5 ಆಚೆ ದೇವಸ್ಥಾನಗಳು ಒಬ್ಬ ದೈವಸ್ಥಾನದಿಂದ ಪಟ್ಟಿರ್ತದೆ. ಇಂಚ 17 ಗ್ರಾಮದ ದೇವಸ್ಥಾನ ದೈವಸ್ಥಾನದ ಪಟ್ಟಿನೇ ಒಟ್ಟಿಗೆ ಬಂದಿದೆ. ಕೆಲವರಿಗೆ ಮಾತ ಸೇರಾಣ ಸರಾಸರಿ ಒಂದೊಂದು ಗ್ರಾಮದ 10 ದೈವಸ್ಥಾನದ ಪಟ್ಟಿ ಬರ್ತದೆ. 170 ದೈವಸ್ಥಾನಗಳು 5 ಜಾಸ್ತಿ ಬರ್ತದೆ. ಪಟ್ಟಿ ಬಂದು ಪೋನಾಗ ಬರ್ತದೆ. ನೆಕ್ಕಿ ಒಂದಕ್ಕೆ ಒಬ್ಬೊಂದಕ್ಕೆ ಸಂಬಂಧ ಇದ್ದಿನ ದೇವಸ್ಥಾನಕ್ಕೆ ದೈವಸ್ಥಾನಕ್ಕೆ ಸಂಬಂಧ. ಆ ದೇವಸ್ಥಾನದ ಪ್ರಧಾನ ದೈವ ಒಂಜಿ ಕಡೆ ಒಂಜಿ ಊರುಡು ಒಂಜಿ ಗ್ರಾಮದ ಒಕ್ಕೊಂಜಿ ಗ್ರಾಮದ ಬೈದಿಲ್ಲ. ಒಂಜಿ ಗ್ರಾಮದ ಪ್ರಧಾನವಾಗಿದ್ದಿನ ದೈವ ಒಕ್ಕೊಂಜಿ ಗ್ರಾಮದ ಪ್ರಧಾನ ದೈವ ಒಂಜಿ ಉಪದೈವ ಅಂತ ಬರೆಯಬಹುದು. ಪ್ರಾಧಾನ್ಯತೆ ಒಂದೊಂದು ಗ್ರಾಮದ ಒಂದೊಂದು ದೈವಗಳಿಗೆ ಒಂದು ಈ ವಿಚಾರ ಇಡೀ ಮಾಗಣೆ ಸೋಮೇಶ್ವರ ಮಾಗಣದ ಮಾತ ದೇವಸ್ಥಾನದ ಚರಿತ್ರೆಯನ್ನು ನಮ್ಮ ಕೂಟುಪಾಟ್ನಾಗ ಅದನ್ನು ಒಟ್ಟಿಗೆ ಸೇರಾದಾಗ ನನಗೆ ಆ ಇಡೀ ಪ್ರದೇಶದ ಬಗ್ಗೆ ಕೊಲಬದಿಗೆ ಸಾಧ್ಯ. ನಮ್ಮ 2 ಸರ್ವಜ್ಞರ ನನಗೆ ನಮ್ಮ ಊರದ ಮಾತ್ರ ಕಥೆ ಗೊತ್ತು ನಿಜವಾದ. ನಮ್ಮ ಕೈತರದ ಊರು ಹೆಚ್ಚಿನ ನನ್ನೊಂದು ಊರು ಅಲ್ತ ವ್ಯವಸ್ಥೆ ದಯಮಾಡ ಕೆಲವು ಸಲ ನಮ್ಮ ಊರದ ಜಾತ್ರೆ ಆದಾಗೇ ಮಕ್ಕೊಂದು ಊರದ ಜಾತ್ರೆ ಆಗ್ತದೆ. ಇದಕ್ಕೆ ಕದಿಲಿದ ಜಾತ್ರೆ ಆದಾಗೇ ಬಿಟ್ಟದ ಜಾತ್ರೆ ಎಲ್ಲ ಅವೇ ಸಂದರ್ಭ. ಯಾಕಂದ್ರೆ ಬಿಟ್ಟದ ಜಾತ್ರೆಗೆ ಹೋಗೋ ಅವಕಾಶನೇ ಇಲ್ಲ. ಆ ಸಂದರ್ಭದಲ್ಲಿ ಕದಿಲಿದ ಜಾತ್ರೆ ಇಂಚ ಎದೋ ಕಡೆಯಿಂದ ಧಾರ್ಮಿಕ ಆ ಪ್ರಕ್ರಿಯೆ ನಮ್ಮ ಮುಟ್ಟಡು ನಮ್ಮ ತುಂಬಿದ
ಅಲ್ತನೇ ಕಟ್ಟುಕಟ್ಟಲು ಅಲ್ತನೇ ರೀತಿ ರಿವಾಜುಗಳನ್ನು ಅವನನ್ನು ಹೊಸತಾಗ್ತದೆ. ಪ್ರತಿ ಒಂದು ಮೂರು ಅಗೆಲ್ಲನೇ ಆಗಿನ ವೈಶಿಷ್ಟ್ಯತೆ ಉಂಟು. ಈ ವೈಶಿಷ್ಟ್ಯತೆಯನ್ನು ಗುರುತು ಮನಸ್ಸಿನ ಮೇಲೆ ಸುರೂಪು ಆವರು ಮತ್ತಿನ ಲೆಕ್ಕಾಚಾರಗಳು ಒಂದೊಂಜಿ ಗ್ರಾಮಡು ಒಂದೊಂಜಿ ಸಂಪಾದಕ ಮಂಡಳಿ ಆ ಊರಿನ ದೈವಸ್ಥಾನದ ಚರಿತ್ರೆಯನ್ನು ರಚನೆ ಮಾಡುವುದು. ಐದು ಮಾರ್ಗಸೂಚಿಯಾದ ಡಾಕ್ಟರ್ ಅನುಮುಳ್ಳ ಒಂದು ಪ್ರಶ್ನಾವಳಿಯನ್ನು ತಯಾರು ಮಾಡಿದೆ. ಅವೇನೆ ಉತ್ತರ ಮತ್ತು ಉತ್ತರ ಕೊಡೊಂದು ತೋಣಾಣ ಐದು. ಆ ಪ್ರಶ್ನೆಗೆ ಉತ್ತರ ನಾಡೊಂದು ತೋಣಾಣ, ಉತ್ತರ ಕೊರಡು ನಾಡು, ಉತ್ತರ ನಾಡು ಅವೇನು ಕೇನೋಡ ಇಂಚ ಉತ್ತರ ಸಂಗ್ರಹ ಮಾಡುವಾಗ ಕೆಲವು ತೊಡಗು ಖಂಡಿತವಾದ ನಮ್ಮ ಭೂಮಸೂದೆ ಕಾನೂನು ಬತ್ತಿ ಹೋಗ ಸಾಮಾಜಿಕ ಸ್ಥಿತ್ಯಂತರ ಅಧಿಕಾರದ ಬದಲಾವಣೆ ಆಗುತ್ತೆ. ಆ ಭೂಮಸೂದೆ ಬದಲಾವಣೆ ತುಂಬಿತ್ತಿನಂಚಿನ ಆ ದನಿಗೊಕ್ಕೆಲ್ಲದ ಸಂಬಂಧ, ಆ ಜಾತಿಗೆ ಇತ್ತಿನಂಚಿನ ಬಾಂಧವ್ಯ, ಆ ಭೂಮಸೂದೆ ಬತ್ತಿ ಹೋಗ ಅವು ಬದಲಾವಣೆ ಆದಿನ ಅಪ್ರಿಯವಾಯಿನ ಸತ್ಯ. ಮುಂದೇನು ಏನಾಗಿದೆ ಗೊತ್ತು, ಇತ್ತ ನಮ್ಮ ಓಲ್ಲ ಏತಿ ಕ್ಷೇತ್ರದಲ್ಲಿ ವ್ಯಾಜ್ಯ ಉಂಟು, ಏತಿ ಕ್ಷೇತ್ರದಲ್ಲಿ ಸ್ಥಿತ್ಯಂತರಲಾಗ್ತದೆ, ನೆತ್ತ ಬಗ್ಗೆ ಚಿಂತನೆ ಮಾಡ್ತದೆ. ಆಂಡ್ ಆಯ್ನ ಪೂರ ಆಂಡ್ ನನ್ನ ವಿಚಾರ ನೆತ್ತ ಬಗ್ಗೆ ಯೋಚನೆ ಮಾಡ್ಕೊಂಡು ಯಾರು ಉದಾಹರಣೆ ಅಂದರೆ ಏಕೆಲ್ಲ ನನ್ನ ಕುಟುಂಬದ ಇಲ್ಲಿ ಎಕ್ಕ ನಂಜೋಡಿ ಅವರು ಎಕ್ಕಾಲದ ಒಂಜನೆ ಇಲ್ಲಿ ಕಾವೇರನೆ ಎಂಕೆಲ್ಲ ರತ್ನೆ ಇಲ್ಲಿ ಮುಂದೆ ನಂಜೋಡಿ ಎಂಕೆಲ್ಲ ಕೆಲವರು ಹಿರಿಯರು ನಾಗಿದೆ ಒಂದು ಎಂಕೆಲ್ಲ ಒಂಜನೆ ಸ್ಥಾನ ನಡೀತದೆ. ಅವಕ್ಕ ತಂದು ಹೋಗಿ ಒಂದು ಅಷ್ಟಮಂಗಲಾದ ಎಂಕೆಲ್ಲ ಇಲ್ಲದ ಒಕ್ಕೆಲಾದ ಧರ್ಮ ನೇಮ ನಡೆಯುತ್ತಲ್ಲ ಈ ವಿಚಾರ ಇತ್ತು. ಆಂಡ ಧರ್ಮ ನೇಮ ಅಭಿವೃದ್ಧಿನ ಸಂದರ್ಭದಲ್ಲಿ ಅವರು ಪ್ರಶ್ನೆಗೆ ಬರ್ತಾರೆ ನಿಗಲಿಗೆ ಒಕ್ಕ ಕಾವೇರಿ ಮನೆಯಿಂದ ಇತ್ತಿನ ವ್ಯಾಜ್ಯ, ಆ ವ್ಯಾಜ್ಯ ನೀವು ಸುರು ಬಿಟ್ಟು ಧರ್ಮ ನೇಮ ಹೋಗೋದು ವ್ಯಾಜ್ಯ ಹೆಚ್ಚಿನ ಅಂತ ಬಂದ ಏರ ಕಾವೇರಿ ಇಲ್ಲದವರು ಎಂಕೆಲ್ನ ಇಲ್ಲದ ದುಡ್ಡುಗಳಿಗೆ ಮಕ್ಕಳ ಬಂದಿದೆ ಎಪ್ಪತ್ತು ದುಡ್ಡು. ಆ ಕಾರಣಕ್ಕಾದ್ರೆ ಎಂಕೆಲ್ ಇಲ್ಲದ ಕಡೆ ಹೋಗುದು ಅಕ್ಕಲೆ ಇಲ್ಲದ ದುಡ್ಡಿಡೆ ಬರ್ತದೆ. ಅವೇ ತುಂಬೋದು ನಮ್ಗೆ ಏರ್ನ ಕಾಲದ ಏರೆ ಗೆಲ್ಲುವುದು ಇತ್ತದಕ್ಕೂ ಮಾತ್ರ ಪರಸ್ಪರ ಎಡ್ಡಿಡುವುದು. ಈ ವಿಚಾರ ಚಿಂತನೆ ಮಾಡುತ್ತದೆ. ಕಾವೇರಿ ಇಲ್ಲದ ಪುರ ಬಲಿಯಾನಾಗ ಹೆಂಗ್ ಕಡೆ ಹೋಗುದು, ಅವಳ ಇಗಳಿಗೆ ನೀರು ಕೊಡುವುದು ಸಮಾನ. ಅಕ್ಕಳು ಗೌರವಪೂರ್ವಕವಾದ ನಡುವಳಿ ತುಂಬತ್ತೆ. ಆ ತುಂಬದ ಈ ಕಾವ ನೆಟ್ಟು ಐಗೆ ಕೊಟ್ಟಿನ ಉದಾಹರಣೆ ಕೀ ಕೊರಿಯಡೆ ಇರ್ತದೆ. ಕೀ ಕೊರಿಯರೆ ಅದಕ್ಕೆ ಉಳ್ಳದ ಬಂದಾಗ ಬಂಗಾರ ಮಾಡಿ ಕೀ ಒಬ್ಬರಿಯಡೆ ಕೊರಿಯರು, ಕೀ ಅಚ್ಚಜನೆ ಕೊರಿಯಿದೆ. ಇಂಚಿನ ಕೆಲವು ವಿಚಾರಗಳು ಒಂದು ಮಾತ ಜಾಗ ಇರ್ತದೆ. ಆ ಬೀಗ ಒಂದು ಯಜಮಾನ ಆ ಯಜಮಾನರಲ್ಲಂತೆ ಆಗಿ ನಡಪಡ ಕ್ರಮ ನಡಪಾರೆ ಆಗಿದ್ದ ಆಯ್ ಒಬ್ಬರಿಯಡೆ ಕದ್ದಿ ದೇವಸ್ಥಾನದ ಇತಿಹಾಸಕ್ಕೆ ಮನ್ನಗಲ ಅಂಚನೆ ಬರುತ್ತೆ. ಕದ್ದಿ ಯೋಗೀಶ್ವರ ಅರಸನ ಕಡೆ ಕೀ ಇರ್ತದೆ. ಅಕ್ಕಳು ಪಕ್ಕವೇನೆ ತಕ್ಕಲೆ ಕುಡಿಯಿತು. ಅಂಚಿನ ವಾಯ್ದೆರೆ ಆದಕ್ಕೂ ಅಂಚಿನ ಕೆಲವು ಘಟನೆಗಳು ಮಾತ ಕ್ಷೇತ್ರದಲ್ಲಿ ನಡೆದು ಅದರಿಂದ ಐದರ ಬಗ್ಗೆ ವಿಚಾರಗಳು ತಾಯಿ ಒಬ್ಬರ ಪ್ರಸ್ತಾಪ 2 ಸಲ ಬರುವುದಿಲ್ಲ ನೆನಪಾಗ ಮಾತ ಜಾಗದಲ್ಲಿ ವ್ಯಾಜ್ಯ ಉಪ್ಪು ಒಂದು ಕುಟುಂಬದ ಬಡ್ಡಿ ಬೊಕ್ಕ ಒಂದು ಕುಟುಂಬದ ಉಳ್ಳಯೇ ಯಜಮಾನಿಕೆಗೆ ಒಂದು ಉಪ್ಪಿನ ಸಂದರ್ಭಗಳು ಒಂದು ಊರದ ವಿಷಯ ಬಂದಾಗ ಐದು ಜಾತಿ ಸ್ಥಾನಮಾನ ನೆಟ್ಟು ಈ ಸಾಮಾಜಿಕ ಸ್ಥಿತ್ಯಂತರಗಳು ಮಾನಗ ಮತ್ತು ಈಗೋ ಪ್ರಾಬ್ಲಮ್ ಅವು ಈ ಬರೀ ಪಂಡೆ ಆಕಾರದ ಪಂಡೆ ಅತ್ಯಂತ ಸಂಸದ ಪಡೆ ಚೀಜಾಗ ಅದು ಜದ್ದು ಹೋಯಿರಿ ಅತ್ತವರದ ಬಂಡಿಡೆ ಯಜಮಾನರ ಅತ್ತವರದ ಯಜಮಾನರಿಗೆ ತುಲ್ಲರಿದೆ ಓವನಿ ಕಾರಣ ಜದ್ದು ಪಡೆಯಿರಿ. ಐದು ಬಗ್ಗೆ ಈ ಮನದ ರೈತರಿಗೆ ಆ ಗೌರವನೇ ಒಬ್ಬ ಕಾರಣ ಒಬ್ಬರಲ್ಲಿ ಸಂಬಂಧದ ಬಂದ ಏತೋ ಕಲಿಗಿಂಚ ಗೌರವ ಇತ್ತಿನ ಐದು ಪಕ್ಕ ಗೌರವನ ಅಕುಲಾದ ಹುಟ್ಟಿನ ಬುದ್ಧಿ ಬಂದಿದೆ ಪುಟ್ಟದ ಕೊಡಬೇಕು ಚುಚ್ಚದ ಜವಾಬ್ದಾರಿ ಬುದ್ಧಿನ ಐದು ಪಕ್ಕ ಅಯ್ಯ ಕಟ್ಟ ಪಕ್ಕ ಮಕ್ಕಳ ಕಟ್ಟು ನಮ್ಮ ಅಳಿಯ ಕಟ್ಟದ ವ್ಯವಸ್ಥೆ ಇದೆ. ಉಪ್ಪು ನಂಚಿನ ನಮ್ಮ ತುಳು ಮಸ್ತ್ ಜಾತ್ರೆ ಅಳಿಯ ಕಟ್ಟು ತುಳುವೆಂಡೆ ಆ ಅಳಿಯ ಕಟ್ಟಿದೆ ಇತ್ತಿನಂಚಿನ ವ್ಯವಸ್ಥೆ ಅವು
ಮಕ್ಕಳ ಕಟ್ಟಕ್ಕೆ ಬಂದಾಗ ಜಾಗವರಿಯನ ಕೈಗೆ, ಭೂತವರಿಯನ ಕೈಗೆ, ಅಧಿಕಾರವರಿಯನ ಕೈಗೆ ಇಂಚ ಸ್ಥಿತ್ಯಂತರು ಅನಿವಾರ್ಯವಾದ ಆತಂಕ ಇಂದೇನು ಪೂರ ಗಮನಗಲಿದೆ ಆಯ್ನ ಪುರಾಣ ನನ ಎಂಚ ಅವು ಮಲ್ಪಡುವುದಾಣ ನಮ್ಮ ಇತ್ತೆ ಓಲ್ಲ ನಮ್ಮ ಇಲ್ಲಿ ಕಟ್ಟೋಡಾಯಿನ ಪಂಚಾಂಗದ ಆ ಜಾಗವು ಪಂಚಾಂಗ ಪಾಡೋಡಾಯಿನ ಜಾಗವು ಅವೇನ ಆಲೋಚನೆ ಮಲ್ಪಡುವುದಾಂಡ ನಮ್ಮ ಊರದ ಚರಿತ್ರೆ ನಮಗೆ ದುಂಬಾದಿನ ಪೂರನಕ್ಕೆ ಐತಿಹಾಸಿಕ ದಾಖಲೆ ಐತಿ ಅಪ್ರಿಯವಾಯಿನ ಸತ್ಯಗಳು ಅವೇನ ದಾಖಲೀಕರಣ ಆಗುವುದು ಪ್ರಿಯವಾಯಿನ ಅಸತ್ಯ ಅನ್ನೋದು ಪ್ರಿಯವಾಯಿನ ಅಸತ್ಯ ಬಂದಿರನೇ ಬರಲಿ ಅಕಲ ಓಲೈಸಲು ಕೊಡೋದು ಪ್ರಿಯವಾಯಿನ ಅಸತ್ಯ ನಂಬರಲ್ಲ ಧರ್ಮವು ಸರಿಯಾದ ನಮ್ಮ ಮಾತೆಲ್ಲ ದೈವ ದೇವರನ್ನ ನಂಬುಡಿಗೆ ಆ ದೈವದ ಒಂದು ದೇವರನ್ನ ಚಾಕಿರಿ ಮತ್ತು ನಮ್ಮ ಬಂದಿನ ನಮಗೆ ಏನಂದ್ರೆ ಎಂಕೆಲ್ಲ ಹಿಜಾಗಿನ ಕಾರಣ ತಪ್ಪು ನಡೆದು ಪರ್ಯಾವ ಅವನನ್ನು ಗೊತ್ತು ನಮ್ಮ ಗೋಚರಗಿಜ್ಜಿ ನಮ್ಮ ಪ್ರಾರ್ಥನೆ ಮಾಡುವಾಗಲ್ಲ ಮಧು ಬಂದಾಗ ಅವೇನೇ ಹಂಚಿನ ಎಂಕೆಲೆ ಗುರುಜಿ ಎಂಕೆಲೆ ಗುಂಜಿ ತೆರೆಯ ಒಂಬತ್ತೇರಿ ಅಂದ್ರೆ ಅವು ಕೇವಲ ಔಪಚಾರಿಕವಾದ ಬಾಯಿ ಪಾತ್ರೆಗೆ ಬಂದಿರುತ್ತದೆ ಈಗೆಲ್ಲ ಮಾಯಾ ದೃಷ್ಟಿ ಈಗೆಲ್ಲ ಚರ್ಮ ದೃಷ್ಟಿ ಇದೆ ನಮ್ಮ ಚರ್ಮ ದೃಷ್ಟಿಗೆ ಹೋಗಿ ನಾವು ಕಮ್ಮಿ ಮಾಯಾ ದೃಷ್ಟಿ ಬಂದಿರೋ ಒಂದು ಬೇತನೆ ಉಂಟು ನನಗೆ ನಿಜವಾಗದ ಒಂಟಿ ಮಾತ್ರ ತೆರೆದಿರುವುದು ಒಬ್ಬ ತೆರೆದಿಜ್ಜಿ ಅಂಚಾದ ದುಂಬುದ ಚರಿತ್ರೆ ಅಂದ್ರೆ ನಮ್ಮ ಓಯನ ತಪ್ಪನ ಅವು ನಮ್ಮ ನಂಬಿನ ಸತ್ಯ ಅವು ಸತ್ಯ ಆಗುತ್ತದೆ ಅವು ಮುಂದೆ ಮುಂದೇನಿಗೆ ಏನಂತ ಒಂದು ಈ ಚರಿತ್ರದ ರಚನೆ ಆಗುವುದು ಆ ಪುಸ್ತಕಗಳು ಮಾತ ಹಿರಿಯರೆಲ್ಲ ಅನುಭವವನ್ನು ಸೇರಾವು ಪ್ರತಿ ಗ್ರಾಮ ದೇವಸ್ಥಾನದ ಹಿನ್ನೆಲೆಯನ್ನು ಬಂದಾಗ ಐಟೆ ಪೂರ ಬರ್ತದೆ ಆ ದೇವಸ್ಥಾನದ ಶಾಸನಲ್ಲಿ ಇರ್ತದ ದುಂಬುದ ಫೋಟೋಸ್ ಇರ್ತದ ಅವೇನು ಸಂಗ್ರಹ ಮಾಡ್ತಾರೆ ಒಂದೊಂದು ಗ್ರಾಮಕ್ಕೆ ಒಂದೊಂದು ಬುಕ್ ಅವರು ಅವೇ ಮಾತ್ರ ಕೇಂದ್ರೀಕೃತವಾದ ಸೆಂಟ್ರಲೈಸ್ ಆದ ಒಂದು ಮಲ್ಲ ಗ್ರಂಥ ಅವು ಇಡೀ ಮಾಗಡಿಗೆ ಸಂಬಂಧಪಟ್ಟ ಸಂಶೋಧನಾತ್ಮಕವಾಗಿ ಹಂಚಿನ ಒಂದು ಗ್ರಂಥ ತಯಾರಾಗುವುದು ಬಂದಿನ ಉದ್ದೇಶ ಅವೇನೆ ಪೂಜ್ಯ ತಂತ್ರಿನ ಉಪಸ್ಥಿತಿ ಇಟ್ಟು ಅನ್ನ ಗೌರವ ಸಂಪಾದಕರು ಆ ಪುಸ್ತಕ ಬುಲ್ಕು ಬರೆಯಬಹುದು ಐದು ಪೂರಕವಾಗಿ ಹಂಚಿನ ಮಾತ ಮಾಹಿತಿಯನ್ನೇ ಮಾತ ಗ್ರಾಮದ ಕೊರಡು ಬಂದಿನ ನಿವೇದನೆ ನಮ್ಮ ಊಟದ ಭೂತಾರಾದ ನಡೆ ನಮ್ಮ ಗುರುಪುರ ಸ್ವಾಮೀಜಿನ ಅದರೊಟ್ಟಿಗೆ ಪಾತ್ರಕತೆ ಬಂದಾಗ ಉಪ್ಪು ಗೂಡು ಬಂಡ ಹೆಚ್ಚಿನ ಅಂತರಕ್ಕೆ ಅದು ಉಪ್ಪು ಗೂಡು ವಜ್ರದೇ ಈ ಸ್ವಾಮೀಜಿ ಅದನ್ನ ವಿಳಾಸ ಅವಾಗ ಉಪ್ಪು ಗೂಡುಗಾರಲ್ಲಿ ವಿವರಣೆ ಕೊಟ್ಟಿದ್ದು ಉಪ್ಪು ಗೂಡು ಬಂಡದಾರ ಆ ಉಪ್ಪು ಗೂಡು ಬಂದಿನ ಶಬ್ದವೇ ನಮ್ಮ ತುಳುನಾಡಿನ ಹಿಸ್ಟ್ರಿ ಉಂಟಾಗಿ ಗುರುಪುರ ಗುರುಪುರ ಪಡೆದು ಉಪ್ಪಿನಂಗಡಿ ಪಡೆದು ಪುರ ಒಂದು ಬಡ್ಡ ಸಾಲೆ ಅದನ್ನ ಒಂದು ವ್ಯಾಪಾರ ಕೇಂದ್ರ ಸಾಲು ಸಾಲಾದ ಗೋರ್ದ ಗಾಡಿ ದಿನ ಜಾಗ ಆ ಉಪ್ಪುಗೂಡು ಬಂದಿನೆಲ್ಲ ಒಂದು ಚಾರಿತ್ರಿಕ ಕಾರಣ ಉಂಟು ಆ ಉಪ್ಪುಗೂಡದ ಒಂದು ಪಟ್ಟದಲ್ಲಿ ದೈವ ಒಂದು ಆಗಿರ್ತದಲ್ಲ ಆ ಉಪ್ಪುಗೂಡು ಬಂದಿನ ಒಂದು ಚಾರಿತ್ರಿಕ ಜಾಗ ಉಳ್ಳಾಲಗಳ ನಮ್ಮ ಮೂಡಬಿದ್ದರೆ ಕುತ್ತಿಗೆಗೆ ಪುನಃ ಸಂಬಂಧ ಅಪ್ಪಕ್ಕರಾಣಿನ ಪ್ರಯಾಣದ ಸಾದಿ ಹೋಗುವಿಕೆಯಿಂದ ಕುತ್ತಿಗೆಗೆ ಹೋದರೆ ಉಳ್ಳಾಲಂಡು ಸುದೆಬರಿಗೆ ಫಲ್ಗುಣಿ ಸುದೆ ಕೂಡೂರು ಮರದೂರು ಗುರುಪುರ ಕುರಲಾದ ಓಡಾಡು ಹೋಗುತ್ತಿದ್ದ ಕಲ್ಪನೆ ಮುಲ್ಪಡ್ದು ನಮ್ಮ ಉಪ್ಪಿನಂಗಡಿ ಉಬಾರಂತ ಜಲಯಾನ ಇಕ್ಕಿನ ಸಂದರ್ಭ ನಮ್ಮ ಮಂಗಳೂರದ ಚರಿತ್ರೆ ಮಂಗಳೂರು ಬಂಪಿನವು ಅವು ಬಂದರೆ ವ್ಯಾಪಾರ ಕೇಂದ್ರ ಆ ವ್ಯಾಪಾರ ಕೇಂದ್ರಕ್ಕೆ ಅರಿತ ಮುಡಿತ ಕೋರ್ಜಿ ಬಂಪಿನವು ಅವು ರಾಶಿಗಟ್ಟಲೆ ಅರಿತ ಮುಡಿ ಕುರುಕುಣ ಚಿತ್ರಗಳು ಸಾಂಬಾರಜಿನ ದೂರ ಸಂಗ್ರಹ ಅದು ವಿದೇಶದಲ್ಲಿ ಹೋಗುತ್ತಿನ ಜಾಗೆಗಳು ಅಂಚಾದ ಒಂದು ಐತಿಹಾಸಿಕ ಜಾಗೆ ಈ ಪರಂಪರೆ ಪೂರ್ಣ ಜಾಗೆ ನೆತ್ತ ಮಾಹಿತಿ ಸಂಗ್ರಹ ಮಾಡ್ಕೊಂಡಾಗ ಇಡೀ ಚರಿತ್ರೆ ಇದು ಬರ್ತದೆ ಪುರಾಣದ ಹಿನ್ನೆಲೆ ಬರ್ತದೆ ಭಾರತದ ಕಥೆದ ಹಿನ್ನೆಲೆ ಬರುವುದು ಬಾಯಿದೆರೆಯಾದ ಬತ್ತಿನಂಚಿನ ಕಥೆಗಳು ಬರುವುದು ಒಂದಿನ ಮಾತ್ರ ಸೇರಾದ ಗೋಡಿಯಾದ ಒಂದು ಸದ್ಗ್ರಂಥ ರಚನೆಯಾಗುವುದು ಬತ್ತಿನಂಚಿನ ಉದ್ದೇಶವೇ 17 ಗ್ರಾಮದ ಪ್ರಮುಖರ ವಿನಂತಿ ಮಲ್ದ ಆ ವಿನಂತಿದ ಲೆಕ್ಕ ಇದ್ದ ಪಟ್ಟಿ ಬರುವುದುಂಟು ಈ ತಿಂಗಳು ಅಕ್ಟೋಬರ್ ತಿಂಗಳು 4ನೇ ಮುಗಿದಿದೆ 10ನೇ ತಾರೀಕಿನ ಉಲೈ ಒಂಜಿ 2
ಕರಡು ಪ್ರತಿ ಒಂದು ಗ್ರಾಮದ ತಯಾರಾದ ಕರಡು ಮಂದಿರ ಅಪೇಕ್ಷೆ. ಇವರಿಗೆ ಸಾಂಕೇತಿಕವಾದ ಮಂಜನಾಡಿ ಗ್ರಾಮದ ಒಂದು ಮಾಹಿತಿದ ಇನ್ನೆಂಡ ಸಂಗ್ರಹ ಮಾಡಿದೆ. ಗ್ರಾಮನಾಡಿಗಳ ಅಧ್ಯಕ್ಷರು ವಿಜೇಂದ್ರ ಶೆಟ್ಟಿ ಕಾರ್ಯದರ್ಶಿಗಳಾದ ಮಕ್ಕಳೇ ಒಂದು ಮಾಹಿತಿ ಸಂಗ್ರಹಕ್ಕೆ ಜಾರಿದೆ. ನೆಟ್ಟು ಫೋಟೋಗಳು ನನ್ನ ಸೇರ್ಪಡೆ ಆಗಬೇಕು. ಒಂದು ಇಂದಿನೆಂಟು ಮಂದಿನ ಸಂಗ್ರಹ ಪ್ರತಿ ಗ್ರಾಮದ ಕುಲ್ಲ ನಿಗೆಲ್ಲ ಊರದ ಮಾಹಿತಿ ಸಂಗ್ರಹಕ್ಕೆ ಜಪ್ಪಲೆ ಐದು ಬರೆಯರೆ ಮಾತ್ರೆಗಳ ಬರೆಯರೆ ಆಕಾಶ ನಿಗೆಲ್ಲ 3 ದಿಕ್ಕಿನಂಚಿನ ಸಂಪನ್ಮೂಲ ವ್ಯಕ್ತಿಗಳು ವಿದ್ವಾಂಸರು ಅದು ಬರೆಯ ಉಪಾಧ್ಯಾಯರು ಬರೆಯ ಒಂದೇ ಲೇಖನ ಬರೆದ ಅಭ್ಯಾಸ ನನ್ನೊಂಜಿ ಈ ಊರದ ಕುರಿತೆ ಬರವರು ಬರೆಯ ಮಾಡ ಈ ಊರಿಗೆ ಸಂಬಂಧಗಳು ಅಂಚಿನ ವ್ಯಕ್ತಿನಲ್ಲಿ ಒಂದೊಂದು ಗ್ರಾಮದಲ್ಲೂ ಅಂಚಿನ ಒಂದೊಂದು ವಿದ್ವಾಂಸರ ಸಂಪನ್ಮೂಲ ವ್ಯಕ್ತಿಗಳಿಂದ ಸಂಪರ್ಕ ಬಂದದ್ದು ಆಕೆಂಡ ಬರೆಯಬಾರದು ಆಕೆಗೆ ಮಾಹಿತಿ ಕೊಡಬೇಕು. ಆ ಮಾಹಿತಿ ಕೊಟ್ಟಾಗ ಗುಂಪುದ ಲೆಕ್ಕದ ಇಲ್ಲೂ ಆ ಜಾಗೆಗಳು ಗಡುಪಾಡಿ ಪ್ರದೇಶಗಳು ಗಡುಪಾಡಿ ಜಾಗೆಗಳು ಇಂತೆ ನಿಲುಗಡೆ ಆಗಿನ ಉತ್ಸವಾದಿಗಳು ಒಬ್ಬ ಪರಿವರ್ತನೆ ತುಂಬ ಹೆಂಚಲ್ಲಿ ಕೊಟ್ಟಿದ್ದೇವೆ ಇಂತೆ ಹೆಂಚಲ್ಲಿ ಕೊಟ್ಟಿದ್ದೇವೆ. ಬೋಳಾರ ಮಾಲಿನ್ಯ ಇದ್ದಿದ್ದರು ಕಾಲಕ್ರಮೇಣ ಬೋಳಾರ ಮಾರಿಯಮ್ಮ ದೇವಸ್ಥಾನ ಅಂತ 5 ಸಮಯ ಬೋಳಾರ ಹಳೇಕೋಟೆ ಮಾರಿಯಮ್ಮ ಮಹಿಷಮರ್ದಿನಿ ಅಂತ 5 ಕೂಡ ಇದೆ. ಬೋಳಾರ ಮಾರಿಯಮ್ಮ ಅಂತ ಹೇಳ್ತೀವಿ. ಪರಿವರ್ತನೆ ಆಮೇಲೆ ಬರುತ್ತೆ. 7 ದಿನಂಚಿನ ಜಾಗ 13 ಎರುತ್ತ ಮಂಡೆ ಸಾಲಾದ ದಿಕ್ಕಿನಂಚಿನ ಒಂದು ಫೋಟೋ ಬಾಸಲ್ ಮಿಚ್ಚಿದ್ದಕ್ಕಿನ ಸಂಗ್ರಹ ಗೋಳಾರ ಮಾಲಿನ್ಯ 17 ಎರುತ್ತ ತಲೆನ ನಮ್ಮ ಆ ಚಿತ್ರ ರೂಪ ಅಂತ ಬಂಡ ಆ ಎರು ಕಟ್ಟಿ ಹೋಗ 5 ಮಾಸದಿ ಬಜ್ಜಿ ಕಟ್ಟು ಎರು ಅವಳು ಕುಡಿಯವ ಕಟ್ಟಿನ ಪ್ರಾಣಿ ఒక ಆಹಾರ. ಆ 13 ಎರುತ್ತ ತಲೆ ಚಿತ್ರ ರೂಪಗಳು 1927 ಇಸ್ವಿಯ ಫೋಟೋ ಆದಿ ಎರು ತಿಂಪಿನ ಜನರಿರ್ತಾರ ಈ ಪ್ರಶ್ನೆ ಐ ಉತ್ತರ ಆ ಎರುತ್ತ ಮಾಸನ ಮುಂಗಾದ ಸೂಟ ಇರುವಂಥದ್ದು ಅವು ಕಪ್ಪಳು ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಒಂದು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ 5 ನಡೆದಿನಂಚಿನ ಒಂದು ಪ್ರಾಣಿ ಬಲಿ 5ಗೆ ಸಂಬಂಧಪಟ್ಟದ್ದು ವಾಣಿಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಒಂದು ಒಂದು ಚಿತ್ರ ನಂಗೆ ಆಗತ್ತೆ ಬಂದು ಅಂಚಾದ ಈ ಮಾಹಿತಿ ಗ್ರಂಥ ಮಲ್ಕೊಂಡಾಗ ದುಂಬುದ ಚಿತ್ರದಲ್ಲಿ ಏರುವುದು ಆ ಚಿತ್ರ ಸಂಗ್ರಹ ಎಲ್ಲ ಕೊಡು ಒಕ್ಕ ದುಂಬುದ ಪರ ವಸ್ತು ಆ ಸೊತ್ತು ಆ ಸೊತ್ತುಲೇನು ಒಬ್ಬರ ಜಾಗೃತಿ ದೀಪಿನ ಪ್ರಯತ್ನ ಅದು ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭ ಪೂರ ಹೊಸತ್ರ ಅವರು ಪಡೆದು ಇಂದಿನ ಕಲ್ಲು ಎಣ್ಣೆ ಏಕೋ ಕಲಿಗೆ ಆ ಶಾಸನಗಳು ಅವು ಪ್ರಿಯರ ಪುಟ್ಟಿ ಬಣ್ಣದ ಈ ಪಾಲಿಶ್ ಮಾಡ್ತದ್ದು ಆ ಅಕ್ಷರ ತೋಜನ ಲೆಕ್ಕ ಅಂಚಿನ ಶಾಸನ ಕೂಡ ಇದ್ದ ಇಂಥ ಏನು ಒಳಿದುಂಡ ಅವೇ ಜಾಗ್ರತೆ ಒಬ್ಬರ ದೆದ್ದು ದೀಪಿನಂಚಿನ ಒಂದು ವ್ಯವಸ್ಥೆ ಆವುದು. ಒಂದು ಈ ಗ್ರಂಥ ರಚನೆಯ ಉದ್ದೇಶ ಈ ಬರೆಯುವುದು ಪೋಯ್ಲೆಕ್ಕನೆ ಸಂಗ್ರಹ ಆವಂದಿದ್ದಿಲೆಕ್ಕನೆ ನಮ್ಮ ಮನಸ್ಸಿಗೆ ಒಂದು ದಾದ ರಾಮನಾಡಿದ ಬಂಡೆ ಎಂಬುದು ಈ ಮಾಹಿತಿ ಸಂಗ್ರಹಕ್ಕೆ ಜತ್ತಿ ಬೊಕ್ಕ ಎಂಕೆಲ್ಲ ಮುದ್ದ ಕಥೆ ಎಂಗೆಲೆ ಗೊತ್ತಾಗ್ತದೆ ಬಾರಿ ಪ್ರಾಮಾಣಿಕವಾದ ಬಂದಿದ್ದಾರೆ. ಎಂಕೆಲ್ಲ ಮುದ್ದು ಇದು ವಿಷಯ ಉಂಟು ಪಡೆದರೆ ಈ ಮಾಹಿತಿ ಸಂಗ್ರಹ ಮಾಡ್ತಾರೆ ಸುರುಮಂತಿ ಬಗ್ಗೆ ಎಂಗೆಲೆ ಗೊತ್ತಾಗ ಅದೇ ಬಾರಿ ಅದು ಬಂದಾಗ ಎಂಗೆ ವಿಷಯ ಈ ಅನುಭವ ನನ್ನ ಮಾತ್ರೆಗಳ ಅಂಚಾದ್ರೆ ಈ ಕೃತಿ ಸಂಗ್ರಹದ ಒಂದು ಬೇರೆಗೆ ಒಂದು ನಮ್ಮ ಜವಾಬ್ದಾರಿ ಅದನ್ನು ಎಲ್ಲ ಇದೆ ಅಂತ ಬಂದ ನಂಗೆ ಮಾರ್ಗನೆ ಶುಭ ಮಾರ್ಗನೆಂಟಿದ ಸಂದರ್ಭಡೆ 5 ವಿಷಯ ನಮ್ಮ ಬರೆಯ ಮಸ್ತ್ ಜನ ಹಿರಿಯರ ನಿಗಳು ನಿಗೆಲ್ಲ ಮಾಹಿತಿನ ನಿಗಳಲ್ಲಿ ಬರೆದುಕೊಂಡೆ ಸಂಬಂಧಪಟ್ಟ ವ್ಯಕ್ತಿ ಒಂದು ಚೀಟಿ ಬರೆದುಕೊಂಡು ಅದೇ ಪೂರ ಒಟ್ಟು ಮಾಡ್ತದೆ ನನಗೆ ಗ್ರಂಥ ರೂಪಡೆ ಸಂಗ್ರಹ ಮಾಡ್ತಿದ್ದು ಹೋರಾಟ ಪ್ರತಿ ವಜನ ದೇಣಿಗೆಗಳನ್ನೇ ಕೂತ್ಕೊಳ್ಳಿ ಈ ಗ್ರಂಥ ಸಂಗ್ರಹ ಈ ಮಾಹಿತಿ ಸಂಗ್ರಹ ಆನಾಗ ಅವು ಮುದ್ರಣ ಹೋದಾಗ ಕೆಲವು ಸಮಸ್ಯೆಗಳು ಬರೇ ಯಾವ ದಾಖಲೀಕರಣ ಆಗುವುದು ಆ ಗುಂಪು ಇತ್ತಿನೇನು ಇತ್ತೆ ಬಂಡ ಎಂಕೆಲ್ಲ ಕೆಲವು ಕಾನೂನು ಕೋರ್ಟ್ ಉಂಟು ಆ ಕೋರ್ಟದ ತೀರ್ಮಾನಕ್ಕೆ ಒಂದು ದಾಖಲೆಯಾದ ಹೋಯರ ಬಲ್ಲಿ ಬಂದಿನ ಉದ್ದೇಶವೇ ಮಾಹಿತಿನ ಪ್ರಕಟ ಮಲ್ಪರೆ ಪ್ರತಿರೋಧ ಬರೆಯಲೆಲ್ಲ ಅವಕಾಶಗಳು ಆಂಡ
ನಮ್ಮ ಮಲ್ಪುನ ಒಂದು ಬೇರೆ ಒಂದು ದೈವ ದೇವರಿಗೆ ಪ್ರಿಯವಾಯಿನ ಬೇರೆ ಬಗ್ಗಿನ ಏನದಿ ಒಂದು ನಮ್ಮ ಈಗೋ ಬುದು ಪ್ರಾಮಾಣಿಕವಾದ ನಮ್ಮ ಮಾತೆಲ್ಲ ಹೆದರೇಟ ಸಮಾಜದ ಉಲ್ಲ ವೇದಿಕೆ ಮಾತ ಸಮುದಾಯದ ಉಳ್ಳಿದೆ ನಮ್ಮ ಒಂದೇ ಚಿಂತನೆ ಮಾತ್ರ ಅದು ದೂರಕ್ಕೆಲ್ಲ ನಮಗೆ ಕಾಲ ಮುಗಿಯಿದೆ. ನೆಕ್ಸ್ಟ್ ಜನರೇಷನ್ ನಮ್ಮಲ ಕಾಲ ಆಗಿ ನೆಕ್ಸ್ಟ್ ಜನರೇಷನ್ ಬರ್ತದೆ. ನಮ್ಮಲಡೆ ನಮ್ಮದಿದ್ದ ನಮ್ಮನೆ ಮುಂದಾಗಿದ್ದ ಒಕ್ಕೊಂದು ಜನರೇಷನ್ ತಗಲಿಗೆ ನನ್ನದ ಜನರೇಷನ್ ತಗಲಿಗೆ ನನ್ನ ಬಗ್ಗೆ ಹೆಚ್ಚು ಮಾಹಿತಿ ಕೊಡಿ. ಅಖಿಲೆಗೆ ಎಂತ ವಿಷಯ ನಮ್ಮ ಒಂದು ವೇದಿಕೆಯನ್ನು ಕೊರಲು ಮತ್ತು ಹೋಗ ಅಖಿಲನ ಧಾರ್ಮಿಕ ಜೀವನ ಎಡ್ಡೆ ಆಗಲೆಕ್ಕ ಎಡ್ಡೆ ವಾತಾವರಣದ ಸೃಷ್ಟಿ ಆಗಲೆಕ್ಕ ಒಂಜಿ ಎಡ್ಡೆ ಇಲ್ಲದ ಪಂಚಾಂಗ ನಮ್ಮ ಕಟ್ಟದೀಗ ಬಂದಿನ ಒಂಜಿ ಸಂದೇಶ ಕೊಡಲು ಒಬ್ಬರ ಸೇರಿನ ಮಾತೆ ಹಿರಿಯಾಗಲೇ ಈ ಆಜಿ ಬೆದ್ದಿನಲ್ಲಿ ಮೂಜಿ ಬೆದ್ದಿನಲ್ಲಿ ಬೆದ್ದು ನೆಂಚ ಕಟ್ಟು ಕೊರಿಯಲ್ಲಿ ಒಪ್ಪಿನ ಗಾದೆಗಳು ಎಲ್ಲ ಹಂಚಿಕೊಂಡು ನೆಟ್ಟು ಪೂರ ಧಾರ್ಮಿಕ ಕ್ಷೇತ್ರದ ನಮ್ಮೆಲ್ಲ ಸಾಧಕರು ನಾನು ಬೆಂಚಿದ ಪಟ್ಟಣ ಅಭ್ಯಾಸ ಮಾಡುತ್ತದೆ ಹೆಂಗೆ ಪಟ್ಟರೆ ಹುಟ್ಟುದು ಎನ್ನ ಅನುಭವ ನಿಗದನೆ ಹೊಂದ್ಕೊಂಡು ಒಕ್ಕ ನಿಗಲಿಗೆ ಗಿಡಕೊಟ್ಟಿನ ಅಂಚಿನ ಪ್ರಾಮಾಣಿಕ ಪ್ರಯತ್ನ ನಂತೊಂದುಲ್ಲೆ ತಪ್ಪಿದ್ದ ಖಂಡಿತವಾದ ಮನೆ ಕೂಡ ಬರಲಿ ಒಕ್ಕ ನಿಗುಲ್ಲ ನೆತ್ತ ಬಗ್ಗೆ ಅಭಿಪ್ರಾಯ ಮುಕ್ತವಾದ ಸಂಬಂಧಪಟ್ಟ ವ್ಯಕ್ತಿನ ನಮ್ಮ ಇಂಚ ಕೂಡಿ ಇದು ಇಂಚ ಮಾತ್ರ ಹೇಳಿದೆ ಉದ್ದೇಶ ಮಾತ್ರ ಒಂದು ಒಬ್ಬರು ನನ್ನದ ಭವಿಷ್ಯ ನಮ್ಮ ಭವಿಷ್ಯ ನಮ್ಮ ಮಾಗಣೆ ಒಂದು ಮಾದರಿ ಮಾಗಣೆಯ ಬೇರೆ ಮಾಗಣದ ಮುಂದಿನ ಅನುಕರಣೆ ನಮ್ಮಲೆ ಇದು ಆರಂಭ ಇಡೀ ತುಳುನಾಡಿನ ಇಂಚನೆ ಒಂದು ಪ್ರಕ್ರಿಯೆ ಆರಂಭ ನಮ್ಮ ತುಳುನಾಡಿನ ಏರೆ ಗಮನಿಸಲು ಸಾಧ್ಯ ಆರು ಪೂರ್ವದ ವ್ಯವಸ್ಥೆ ಉಪ್ಪುನಂಚಿನ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಉಪ್ಪುನಂಚಿನ ಒಂದು ಪರಂಪರೆ ಉಪ್ಪುನಂಚಿನ ನಮ್ಮ ಈ ತುಳುನಾಡಿನ ಪುಣ್ಯ ಭೂಮಿಗೆ ಒಂದು ದಾಖಲೆ ಉಪ್ಪುನಂಚಿನ ಕಾರ್ಯಕ್ರಮ ಪೂಜ್ಯ ತಂತ್ರಿನ ಮಾರ್ಗದರ್ಶನ ನಡೆದುಕೊಂಡು ಅದಕ್ಕೆ ನಾವು ಮಾತೆಲ್ಲ ಕೈ ಸೇರಿದ ಮಾತ ಹಿರಿಯಾಗುವುದಿಲ್ಲ 7 ದಿನದ ಇಂಚಿ ಸುವರ್ಣ ಬಹುಶಃ ಈ ಕಾರ್ಯಕ್ರಮಕ್ಕೆ 10 ಸಲ ಬಂದಿದ್ದಾರೆ ಬಹುಶಃ ಕೂಡ ಜೈಚರ ಇಂಥ ಕಾರ್ಯಕ್ರಮ ಎಂಚಾಗ್ತದೆ ಆದ ಚಿಂತನೆ ಆ ಬದ್ಧತೆ ಇದ್ದೀನಿ ಅಡ್ಡಂತರ ಅವಳ ಮಾತೆಲ್ಲ ನೆತ್ತ ಬಗ್ಗೆನೇ ಚಿಂತನೆ ಉಳ್ಕೊಳ್ಳೋದು ಮುಂದಿನ ಪೂರ ಗಮನ ಇವತ್ತು ನಮ್ಮ ದುಂಬು ಪಂಚದೀಗ ಸ್ವಲ್ಪ ಪತ್ತಾಜಿ ಕೂಟದಕ್ಕೂ ಪತ್ತಾಜಿ ಕಟ್ಲೇದು ಒಟ್ಟು ಮದ್ದದು ಒಂಜಿ ಛತ್ರದಡಿ ನಾವು ಸೇರಿಯ ನಾಂಡ ಮಾತ್ರ ನಮ್ಮ ತುಳು ಬದುಕು ಬಂದಿನ ಇದೆಲ್ಲ ಹೊರಟು ನವನಿಂದಲೇ ಬಾರಿ ಕೊರ್ಲುಡು ಆಶಯ ವ್ಯಕ್ತಪಡಿಸಾಯರು ಅದನ್ನ ಮಾರ್ಗದರ್ಶನ ಪಕ್ಕ ಒಟ್ಟು ಸೇರಿ ಕೇಳು ಈ ಒಂಜಿ ನೆನೆತನ ಕಾರ್ಯ ಬಾರಿ ಕೊರ್ಲುಡು ಕಡೆಮುಟ್ಟು ಬಂದ ವಿಶ್ವಾಸ ದೊಡ್ಡದರಿಗೆ ಸೊಲ್ಮೆ ಸಂದಾಯ ಬಂದದಿಲ್ಲ ಬಂದಲೇ ಸಂಕ್ಷಿಪ್ತವಾದ ನಮ್ಮ ಈ ಕಾರ್ಯಕ್ರಮ ನಮ್ಮ ತುಂಬುಕೊಂಡೋದಿಲ್ಲ ಇತ್ತೆ ಪಂಡಿತಂಚಿನ ವಿಚಾರ ಬೊಕ್ಕ ನಡತೊಂದಂಚಿನ ನಡವಳಿಕೆಯ ಬಗ್ಗೆ ನಂಗೆ ಮಾತರಿಗಳ ಅಭಿಪ್ರಾಯಗಳುಂಟು ಐದು ತುಂಬುದ ಜನಗಳು ನಮ್ಮ ಮಾತ ಪ್ರಕಟ ಮಲ್ಕಲ್ಲ ಇತ್ತೆ ಐತ ಮಾತ ಒಂದು ಪ್ರಾತಿನಿಧ್ಯ ಅಂತೇಳಿ 2 ಜನ ಒಂದು ಅನಿಸಿಕೆಯನ್ನು ಕೊರಿಯರಲ್ಲಿದೆ ಈ ಭಾಗದ ಯುವ ಸಾಧಕಿ ಪ್ರತ್ಯೇಕ ಉಪನ್ಯಾಸಕ್ಕೆ ಅನುಪನಂಚಿನ ಶ್ರೀ ಅರುಣ್ ಉಳ್ಳಾಲ್ ಬೇರೆ ಈ ನಿಲಟ್ ತನ್ನೊಂದು 2 ಅನಿಸಿಕೆಯನ್ನು ಸಭೆಯಟ್ಟು ವೇದಿಕೆಯ ಬಿದ್ದು ಬಂದು ಕೊರಡು ಬಂಡದ ಕೇಳೋಣ ಮೊದಲೇ ಮುಖ್ಯವಾದ ಇದೀಗ ಈ ದಿನದ ಈ ಕಾರ್ಯಕ್ರಮದ ಒಂದು ದಾಖಲಾತಿದ ಅವಶ್ಯಕತೆಯನ್ನು ಕಂಡೆ ಪ್ರತಿ ಗ್ರಾಮಗಳು ಆಗೋದು ಬಹುಶಃ ತುಳುವನಾಡು ಮೌಖಿಕ ಪರಂಪರೆಯ ದಾಖಲಾತಿನ ಮತ್ತು ಲಿಖಿತ ಪರಂಪರೆಯ ಆತೀಜಿನ ಬರೋಣ ನಮ್ಮ ಉತ್ತರ ಕರ್ನಾಟಕದ ಒಂದು ಜಿಲ್ಲೆಯನ್ನು ಕೂಡ ಅವರು ಗದಗಿನ ದೇಗುಲಗಳು ಉತ್ತರ ಕನ್ನಡದ ಮಾಸ್ತಿಕಲ್ಲುಗಳು ಇಂಚಿನ ಬೀದರ್ ಜಿಲ್ಲೆಯಲ್ಲಿ ಬರುವಂತಹ ಐತಿಹಾಸಿಕ ಸ್ಥಳಗಳು ಇಂಚಿನ ಏತೋ ಬುಕ್ಕುರಿ ದುಂಬು ಬೈಲು ತುಳುನಾಡದ ಬಗೆಟ್ಟು ವೈಯಕ್ತಿಕ ಆಸಕ್ತಿ ವಿದ್ವಾಂಸರ ಅಧ್ಯಯನ ಹೊಂದಿದ್ದರ ಹೊರತು ಒಂದು ಜಿಲ್ಲಾಡಳಿತ ಬಂದಿರುವುದು ಇಂಚಿನ ಒಂದು ಇಂಚಿನ ಪಾರಂಪರಿಕ ಪೈಲಂಚಿನ ಕೂಡುಕಟ್ಟದ ಉಡೈ ಇಂಚಿನ ಗ್ರಂಥ ರಚನೆ ಆಗಿರೋ ಬಾರಿ ಕಡಿ ಜಿಲ್ಲಾಡಳಿತ ಇದು ಮಂಗಳೂರು ದರ್ಶನದ ಕಂತಿನ ಪ್ರಯತ್ನ ಮಾಡ್ತಿದ್ದರು ಆಟ ಅವನಿಗೆ ಪಕ್ಷಿ ನೋಟ ಆದವರಿದ್ದಿದ್ದರ ಹೊರತು ದೇವಸ್ಥಾನದ ಸಮಗ್ರ ಅಧ್ಯಯನ ಐಟ ಅತಿ ಜಿಲ್ಲೆ ಬಂದು ಅರ್ಥ ಆದರೆ ಇತ್ತೇನೆ ಪ್ರಸಿದ್ಧಿಗೆ ಬತ್ತಿನಂಚಿನ ದೇಗುಲನ್ನು ಮಾತ್ರ ಇಟ್ಟು ದಾಖಲಾಗಿತ್ತು ಸಾಮಾನ್ಯವಾದ ನಿರ್ದಿಷ್ಟ ಸಮುದಾಯವು ಇದರ ನಿರ್ದಿಷ್ಟ ಸ್ಥಳದ ವ್ಯಾಪ್ತಿ ರೂಪಿನ ದೇವಾಲಯಗಳು ಐಟ ಪರಿಧಿಯಲ್ಲಿ ವಿಧೇಯ ಬರೆದಿದ್ದನ್ನು ಬಂದು ನಮ್ಮ ತೆರೆಯೋಡ ನೆಂಚಿನ ವಿಚಾರ ಆಟ ನಮ್ಮ ಈ ಉಳ್ಳಾಡ ಒಟ್ಟು
ಸೋಮೇಶ್ವರ ದೇವಸ್ಥಾನ ಕೇಂದ್ರವಾದದ್ದು ಐತ ಮಾಗಣೆ ಒಳಪಡು ನಂಚಿನ ಗ್ರಾಮ ಇಂಚಿನ ಬೇತೆ ಬೇತೆ ಸಾಂಪ್ರದಾಯಿಕ ಲೆಕ್ಕಾಚಾರ ಒಂದು ಒಂಜಿ ಸಮಗ್ರ ವಿವರ ಒಪ್ಪುನಂಚಿನ ಗ್ರಂಥದ ರಚನೆ ಆಗುವುದು ಅವು ಲೋಕಾರ್ಪಣೆ ಆಗುವುದು ಆ ಮುಖೇನ ಓವ ಒಂಜಿ ಸನ್ನಿವೇಶಗಳು ಈ ಭಾಗದ ಅಧ್ಯಯನಶೀಲತೆಯನ್ನು ಜೀವನ ರಪ್ಪುನಲ್ಲೇ ಒಂಜಿ ಕೈಗನ್ನಡಿ ಆಗುವುದು ಐದರ ಮುಖ್ಯವಾದ ನಮ್ಮ ಮಾತುಗಳ ಓವೇ ಒಂಜಿ ಸಂದೇಹ ಇದರ ಪರಸ್ಪರ ವಿಚಾರ ವಿನಿಮಯ ತೆರೆಯುವುದೇ ಅವನಿಗೆ ಸಾಧ್ಯ ಆಗುವ ಸದುದ್ದೇಶದಿಂದ ಒಂದು ಈ ಗ್ರಂಥದ ರಚನೆ ಆಗುವುದು ಇನ್ನಿಗಲ 3 ಪ್ರಸಿದ್ಧಿ ಪುರಂಜನ ದೇವಸ್ಥಾನದ ಬಗ್ಗೆ ಕೇಂದ್ರಿನ ವಿವರವುಂಡೆ ಹೊರತು ಅಧ್ಯಯನ ಆದ್ದು ಸಮಗ್ರವಾದ ಬರೆದಿನ ವಿವರ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ಕೂಡನೇ ಕೆಲವು ಬಾರಿ ಜೀವನಗಳು ಒಂದು ಬೇಜಾರದ ಸಂಗತಿ ಇದು ಕ್ಷೇತ್ರ ಪುರಂಚಿನ ಕೊರತೆಯನ್ನು ಒಟ್ಟು ಮತ್ತು ಧ್ವಜವನ್ನ ಪ್ರಯತ್ನ ಆಗ್ತದೆ ಬದಲಾದ ಸಮಗ್ರತೆಯನ್ನು ಒಂದು ಜೀವನ ಒಟ್ಟಂಗದ ಸ್ವರೂಪವನ್ನು ಪುರಂಚಿನ ಪ್ರಯತ್ನ ನಮ್ಮ ಈ ಭಾಗದ ಮುಖ್ಯವಾದ ನೇತ್ರಾವತಿಯ ಆ ಕೂಡೆ ಈ ಕೂಡೆ ಅಂತ ದಾಖಲಾತಿ ಸುರುಕಾದ ಲಿಖಿತ ರೂಪದ ಓದಿನಿ ಕಡೆ ಒಂದು ಮಾರಿಯಮ್ಮ ಕ್ಷೇತ್ರದ ಉಲ್ಲೇಖ ಓದಿದಾಗ ಅವು ಭಾಷಣ ಮಿಷನ್ ಆ ಮುಖೇನ ಮೌಖಿಕ ಪರಂಪರೆ ಇತ್ತಿನಂಚಿನ ಸರಿಸುಮಾರು 17ನೇ ಶತಮಾನ ಕೂಡ ಮೌಖಿಕ ಪರಂಪರೆ ಇತ್ತಿನಂಚಿನ ಮಾತ ವಿಚಾರಗಳು ಅವು ಗಾದೆಗಳು ಎದುರುಗತ್ತೆ ಪದ್ಧತಿ ದೇವಸ್ಥಾನ ಇತಿಹಾಸ ಸಂಧಿಪಾಠದ ಕವಿತೆ ಉರಲು ಉಂಟಲ್ಲ ಮಾತೆಯಿಂದ ದಾಖಲೀಕರಣ ಮಂಚಿನ ವ್ಯವಸ್ಥೆ ಮಾಡ್ತದೆ ಇದು ಕಾರಣ ಹಾನಿಕಾರು ಉಪನಂಚಿನ ಇಂಗ್ಲಿಷ್ ಅಧ್ಯಯನ ಮತ್ತು ಪಾಶ್ಚಾತ್ಯ ಮೂಲದ ಅಧ್ಯಯನದ ಒಂದು ಪ್ರಭಾವದ್ದು ಅಕಲಿಗೆ ದಾಖಲಾತಿದ ಮಹತ್ವ ಏನನ್ನು ಬರ್ತದೆ ಐದು ಪಕ್ಕ ಆ ಪ್ರಯತ್ನ ಆ ದಾಖಲಾತಿ ಈಗ ಮೂಲ ಸ್ವರೂಪ ಎಷ್ಟೋ ಜನ ಎಣ್ಣಿನ ಉಂಟು ಅಂಡ ಅಕ್ಲೆಗೆ ಪೌರಾತ್ಯವಾಗಿ ಹೆಚ್ಚಿನ ಜ್ಞಾನ ಇದ್ದಾರೆ ಮುಂತ ಜನಪದ ಮುಖ ಧಾರ್ಮಿಕತೆ ಬಗ್ಗೆ ಸ್ಪಷ್ಟತೆ ಇದ್ದಾರೆ ಆ ಕಾರಣದಾದ್ರ ಏಕಂದ್ರೆ ನಮ್ಮ ದಾಖಲಾತಿನ ಅನ್ಯಮಂತಿಯರು ಮಂತದ ಪರಿಪೂರ್ಣತೆ ನಮ್ಮ ಪ್ರಶ್ನೆ ಕೂಡ ಪಟಿಗಟ್ಟೆ ಮೊಗ್ಲಿಂಗ್ ಮಾತ್ರ ಮಂತಿನ ದೇವಸ್ಥಾನದ ಇತಿಹಾಸ ಈ ಬಲ್ಮಠ ಥಿಯೋಲಾಜಿಕಲ್ ಸೊಸೈಟಿ KTC ಪಂಪುನ ಒಂದು ಸಂಸ್ಥೆದ ಲೈಬ್ರರಿ ಕೊಂಡ ನಮ್ಮ ಎತ್ತೋ ನಮಗೇ ತೆರೆಯಲಿಲ್ಲ ಉದಾಹರಣೆಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಉಳ್ಳಾಡ ಅಂತ ಸಮಗ್ರವಾಗಿ ಒಂದು ಅಧ್ಯಯನದ ಬುಕ್ಕರು ಈಗ ಈ ಭಾಗದ ಎಷ್ಟೋ ದೇವಸ್ಥಾನದ ಒಂದು ಸಮಗ್ರವಾದ ಅಧ್ಯಯನದ ಬುಕ್ಕರು ಇಂಗ್ಲಿಷ್ ಪದ ಸಮುಚ್ಚಯದೊಟ್ಟಿಗೆ ಎಂಟು ಸೇರ್ಬಾರ್ದು ಇದು ಒಂದು ಎಡ್ಡೆ ಆಧಾರ ಇನ್ನು ದೂರನ ಹೊತ್ತು ಆಟ ನಮ್ಮನೇ ಆಯ್ನ ಈ ಒಂದು ದೃಷ್ಟಿಕೋನದಿ ಒಂದು ಭಾರತೀಯ ದೃಷ್ಟಿಕೋನದಿ ಒಂದು ಅಧ್ಯಯನ ಆಗುವುದು ಮುಂತ ಸೈದ್ಧಾಂತಿಕತೆಯನ್ನು ತೀದು ಐತ ದಾಖಲೀಕರಣ ಆಗುವುದು ಅನ್ನೋ ಉದ್ದೇಶ ಅಂಚಾದು ಎಂಚ ಬರೆಯುವುದಾದ ಬಗ್ಗೆ ನವೀಕರಣ ಪಡೆದಿದ್ದು ಇಂದು ಖಂಡಿತವಾದ ವೈಯಕ್ತಿಕವಾಗಿ ಬರವಣಿಗೆ ಅಂತ ಒಂದು ಗುಂಪು ಬರವಣಿಗೆ ಇದಕ್ಕೆ ಯಾಕೆ ಜನಕನ ಅಭಿಪ್ರಾಯ ಇರಬಹುದು ಜನಾಭಿಪ್ರಾಯವು ಭಾರಿ ಅಗತ್ಯ ಸಾಮಾನ್ಯ ದೇವಸ್ಥಾನದ ಭಕ್ತೆ ಪಂಪುನ ಅಯಪತ್ತೊಂದಿನ ದೇವಸ್ಥಾನ ಸ್ವರೂಪಡಿಸಬಹುದು ಅಧಿಕೃತವಾಗಿ ಜ್ಞಾನ ಗುರುಪುನ ಮುಟ್ಟಲ ಆ ವ್ಯಕ್ತಿನ ಅನುಭವವನ್ನು ದಾಖಲೀಕರಣ ಆಗುವುದು ಅದಕ್ಕೋಸ್ಕರ ಈ ಕಡೆ ನವೀಕರಣ ಮಾಡಿದಾಗಲೇ ಇನ್ನೇನು ಬರೆಪುನ ಕಾಲುಲ್ಲ ಬರೆಪುನ ಎದುರು ಒಂದು ಏನೋ 2 ಜನನು ಊರದ ಮಾಸ್ಟ್ರನು ಇದನ್ನು ತಿಳಿದಿರೇನೋ ಬರವಣಿಗೆ ಅಭ್ಯಾಸ ಎದುರು ಒಂದು ಅನುಭವ ಕೂಡ ಸುತ್ತಮುತ್ತ ಇದ್ದು ಬರೆಯ ಪಕ್ಕ ಪಿರ ಮರುಪರಿಶೀಲನೆ ಮಲ್ತದ್ದು ನಮಗೆ ಒಪ್ಪಿಸಾಂಡ ಹೆಡ್ಡೆ ಆಂಡ ಎಷ್ಟೋ ಸಲ ನಮಗೆ ಬರೆ ಪುನಃ ನಮ್ಮ ಹೊರತೆ ಒಂದು ಇದ್ದದ ನಿಖಿಲ್ ಎತ್ತಿನ ತಾಜಾ ಮಾಹಿತಿಯ ಸ್ವರೂಪ ಕಚ್ಚಾ ಮಾಹಿತಿ ರಾ ಮೆಟೀರಿಯಲ್ಸ್ ಐನ ನಮಗೆ ಕೊರೋಲಿ ಒಂದು ರೂಪ ಕೊರದು ಕೊರಡೆ ಅವರಲ್ಲಿ ಕೊಟ್ಟದ ವಾಕ್ಯ ಒಂದೆರಡು ಬರೆ ಪುನಃ ಪ್ರಯತ್ನ ನಮ್ಮ ಮಲ್ಪುವ ಅಂಚಾದ ಆಯ್ನ ಆತು ಒಂಜಿ ವಿವರ ದಾಖಲಾಪುನ ಓವೇ ಒಂದು ಇದು ಸಂಕ್ಷಿಪ್ತ ಎಣ್ಣೆ ಸಮಗ್ರ ಆಗುವುದು ಅನ್ನೋದು ಏನು ಉದ್ದೇಶ ಸಾಮಾನ್ಯವಾದ ಒಂದು ಸ್ಮರಣ ಸಂಚಿಕೆಗಳು ನಮ್ಮ ದೇವಸ್ಥಾನದ ಪರಿಚಯ ಬೈದಿನ ಅವೇ ಕಟ್ಟುವ ಅಂತ ಬಂಡ ಅವು ದಯಮತ್ತಲ್ಲ ಕೊಂಚ ಆಲೋಚನೆ ಬದಲು ಮತ್ತೆ ಹಿಂಗ ಜನಗಳು ಒಂದು ನವೀಕರಣ ಪ್ರಸ್ತಾಪ ಮಾಡ್ಕೊಂಡು ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಮಲ್ಲೆಗೆ ನಮ್ಮ ಆನೆ ಸ್ಮರಣ ಸಂಚಿಕೆ ಬೈದಿನ ಹುಡುದು ಹುಡುಕ ಅಂದ್ರೆ ಒಂದು ಆಲೋಚನೆ ಮಾಡ್ಕೊಂಡು ಸಾಧ್ಯತೆ ಉಂಟು ದಯವಿಟ್ಟು ನಮ್ಮ ಹೊರತ ಮಾತು ಬರೆಯುತ್ತಾರೆ ಅಂಡ ಎನ್ನ ಪ್ರಕಾರ ಆನಿ ಬರೆದಿಟ್ಟು ನೋಡಿದ್ರೆ ಇತ್ತೆ ಮರು ಬರವಣಿಗೆ ಅನ್ನೋದು ಮತ್ತೆ ರೂಪಾಂತರಗಳು ವಿಷಯಾಂತರಗಳು ಅವು ಅಂಚಾದು ಈಗ ಪಿರೋರ ಕುಲ್ಲು ಆ ಬುಕ್ಕು ಎದುರುದಿದ್ದು ದಯಮಂತ್ರ ಆ ಬುಕ್ಕು ನಮಗೆ ಕೋರಚಿ ದಯಪಂಡ ಆಲ್ರೆಡಿ ಬರೆದಿದೆ ಅಂತ ಬಿಟ್ಟು ನಮ್ಮ ಮನಸ್ಥಿತಿನ ಕೇಂದ್ರೀಕೃತ ಆಂಡ ಒಬ್ಬ ಪೂರ್ವಗ್ರಹ ಪೀಡಿತಾರೆ ಬರ್ತದೆ ಐತ ಬದಲು ನಿಖಿಲು ಮಾತ ಸಂಗ್ರಹ ಅಂತದ್ದು ಒಂದಾದ ಜನಾಭಿಪ್ರಾಯ ಹೊಸತನ ಆ ಬರವಣಿಗೆ ಕೊರ್ಪುನ ಒಂದು ದಿನ ದುಂಬು ಮುಟ್ಟಲಾತಿನ ವಿದ್ಯಮಾನ ಕೂಡ ಐದು ಸಮಗ್ರತೆಗೆ ಇದು ಪ್ರಯತ್ನ ಬರುವುದು ಕೋರಿಕೆ ಇಂಚ ಒಂದು ವೇಳೆ ನಮ್ಮ ಸಂಗ್ರಹ ಮಂತ್ರ ಅವು ಖಂಡಿತವಾದ
ಉಪಯೋಗ ಬರ್ಕೊಂಡು ಮಾರ್ನೆಗೆ ಮುಗಿನ ಕೊಟ್ಟುಡೆ ಅಕ್ಟೋಬರ್ 10 ತಾರೀಕು ದಾನಿ ಅವು ಮಾತ್ರ 3 ದಾಖಲಾಟ ಐನು ಪಿರೋರ ಪರಿಶೀಲನೆ ಇದರ ಸಂದೇಹದ ನಿವಾರಣೆ ಇದರ ಪಿರ ಸುಲಭ ಮಾಹಿತಿ ಸಂಗ್ರಹ ಇದರಿಂದ ಪೂರ ಪ್ರಯತ್ನ ಎರಡನೇ ಹಂತವಾದ ನಡೆಬಹುದು. ದಾಖಲೆ ಆಗಿನ ವಿವರದ ನೈಜಾಂಶದ ಪರಿಶೀಲನೆ ಆಗುವುದು ಅವು ಅಣ್ಣರ ಪಟ್ಟಿರಕರೆ ಮತ್ತೆ ಗೊಂದಲ ಪೂರ ವಿಷಯಗಳು ಇದಮಿತ್ತ ನಿರ್ಣಯ ಕೊಡುವ ಕಷ್ಟ ಅವರಿಗೆ ತಂತ್ರಗಳು ಇರ್ತಿದೋ ಇದರ ಸ್ವಾಮೀಜಿ ಇರ್ತದೋ ಇದರ ಊರ ಮುಖಂಡರು ಇರ್ತದೋ ತೀರ್ಮಾನ ಪುರಾಣ ಕೆಲವು ಓಕೆ ಅಂಡ್ ಅವು ಅರ್ಥ ಅಂತೆ ಕೆಲವು ಅವು ನಮ್ಮ ಗಣನೆಯನ್ನು ಮೀರಿದು ಗುಂಪು ನಡೆಸಿದ ಘಟನೆ ಆಗಿದ್ದ ಐ ಇತ್ಯದ ಕಾಲು ತೀರ್ಪು ಬರೆಯುವಂತೆ ಕಷ್ಟ ಅಂಚ ಅದು ಎಂಕಲು ಇತ್ಯದ ತೀರ್ಮಾನ ಮಂತಿನ ಪ್ರಕಾರ ಮಾತ ಅಭಿಪ್ರಾಯ ಇದು ಬರೆಪುನಕ್ಕಿಲ್ಲ ಆಯ್ನಾತು ಉಪ್ಪುನ ಮಾತ ಅಭಿಪ್ರಾಯ ಗೌರವಿಸಾಲೆ ನಮಗೆ ಕೋರಿಕೆ ಅಕ್ಕಡ ಪಂಡಿನ ಮುಡಿಸಿ ನಮ್ಮ ಪಂಡಿನ ಮುಡಿಸಿ ಮನ್ಕೊಳ್ಳೋದಾದ್ರೆ ಅಕ್ಕಡ ಇಂಚ ಅಭಿಪ್ರಾಯವನ್ನು ಉಕ್ಕಡ ಇಂಚ ಅಭಿಪ್ರಾಯ ಅವು ಒಂದು ಬುದ್ಧಿಮತ್ತಿಗೆ ಲಕ್ಷಣ ಅಂದ್ರೆ ಈಗೂ ಒಂದು ಅಭಿಪ್ರಾಯ ಇದೆ ಸೇರಾಗುತ್ತೆ ಅವ ವಿವಾದದಂತೆ ಆಸ್ಪದ ಕಡಿಮೆ ಆಗುವುದು ಆಯ್ನಾತು ನಮಗೂ ಕೊರತು ಗೊಂದಲ ನಿವಾರಣೆ ಮಾಡ್ಕೊಂಡು ಬದಲು ನಿಖಲು ಗೊಂದಲ ನಿವಾರಣೆ ಮತ್ತು ಸ್ವಲ್ಪ ಎಡ್ಡೆ ಹೆಂಗುವೆ ನಿಖಲ್ನ ಉಲೈಡೆ ತೀರ್ಮಾನ ಅಂತದ ನಮ್ಮ ಬಿದೇದು ಗೋಪನಕಲು ಐತ ನಡುಟು ಐತ ಕೊಡಿಗಡೆದ ಅಂತ ಮಾತಾಡಿ ನಡೆದು ನಿಖಲ್ನ ಉಲೈಡೆ ಒಂದು ಒತ್ತು ಒಪ್ಪಂದ ಬರ್ತದ ಒಂದು ಒಡಂಬಡಿಕೆ ಒಳಗಾದ ಬರ್ತದ ನಮಕ್ ಆ ಮಾಹಿತಿಯನ್ನು ನೇರ ಬಳಕೆ ಬಂದರೆ ಸಾಧ್ಯ ಆಗುವುದು ಅಂಚಾದ ದಯಮಂತದ್ದು ಇದೆಲ್ಲ ವಿಚಾರಗಳನ್ನು ಗಮನ ಕೊಡೋದು ತೋರಿಕೆ ಬಂದರೆ ನಿಮಗೆ ಈ ಕಾರ್ಯಕ್ರಮದ ಅದಕ್ಕೂನಲ್ಲ ಗ್ರಾಮದ ತಲಾ ಗ್ರಾಮದ್ದು ಒಂದು ಈಚಿನ ಪ್ರಶ್ನಾವಳಿದ ಪಟ್ಟಿ ರಚನೆ ಆಗ್ತಾ ಇದೆ ಒಪ್ಪೇನು ಈಗಿನ ದೇವಸ್ಥಾನದ ಈಗಿನ ಗ್ರಾಮದ ವರ್ಗದ ದೇವಸ್ಥಾನದ ಒಂದು ಪಟ್ಟಿ ಕೊಡೋದು ವಿನಂತಿ ಮಂದಿರ ಘೋಷಣೆಗೆ ಒಪ್ಪಿಸಾದ ಒಂದು ಹೆಣ್ಣುವೆ ಈ ದೈವಸ್ಥಾನ ఒక ದೇವಸ್ಥಾನಗಳು ಸೇರಿ ನಂಚಿನ ಪ್ರತ್ಯೇಕ ಪಟ್ಟಿ ಉಂಟು ಈಗಿನ ಗಮನವು ಇದು ವಿಶ್ವವಿದ್ಯಾನಿಲಯ PhD MPhil ಕಂತಿನ ಅಧ್ಯಯನ ಬಳಕೆ ಮಾಡುವ ಪ್ರಶ್ನಾವಳಿ ಅಂಚ ಇದೊಂದು ಸೈದ್ಧಾಂತಿಕವಾದ ಚೌಕಟ್ಟಿದೆ ಬೊಕ್ಕ ಅಂಚ ಮಾಡೋದು ತೀರ ಎತ್ತರ ಮಟ್ಟದ ಸಾಮಾನ್ಯ ಎತ್ತುನಕ ಒಂಜಿ ದೇವಸ್ಥಾನದ ಬಗ್ಗೆ ಬರೆನಾಗ ನಮಗೆ ಮದತ್ತು ಹೋಗುವುದು ಸಾಧ್ಯತೆ ವಿಚಾರವನ್ನು ನೆನಪು ಮಾಡ್ಕೊಂಡ ಪ್ರಯತ್ನ ಗುರುತ ಕಂಬರು ಇನ್ನೇನು ಪುನಃ ಇದೊಂದು ಉಂಟದ ಅವೊಂದು ಉಂಟದ ನೆನಪಾಯ ಸಾಧ್ಯತೆ ಉಂಟು ಅಂಚ ಅದು ಇದುವೇ ಪ್ರಕಾರ ಬರೆಂಡ ಒಂದೆರಡು 3-4 ಸರಿ ಸುಮಾರು 33 ಅಂಶಗಳು ಇದುವೇ ಪ್ರಕಾರ ಬರೆಂಡ ಏಕೆ ಮಾತ ಮಾಹಿತಿ ನವೇ ಪ್ರಕಾರ ಜೋಡಿಸಲು ಸಾಧ್ಯ ಸುಳಿದು ಒಕ್ಕೆದು ನಿರ್ಮಾಣ ಸುರುಬರಡು ಬಾಕಿ ಕೇಳಿಬರು 3 ವೈವಿಧ್ಯತೆ ಇತ್ತು ವಿಶೇಷ ಗೊತ್ತು ಮಾಡ್ಕೊಂಡೆ ಇಂದತೆ ಎದುರು ಫಿಲ್ಮ್ ಅನ್ಕೊಳ್ಳೋದು ಅರ್ಥ ನೀವು ಕನಿಷ್ಠ ಫಿಲ್ಮ್ ಅನ್ಕೊಳ್ಳೋ 25 ಮಿಕ್ಕು ಪುಟಲಾವು 25 ಜಾಸ್ತಿ ಪುಟಲು ಆವು ಸಮಗ್ರ ದೇವಸ್ಥಾನದ ಚರಿತ್ರೆ ನಮ್ಮ ಒಂದು ಕಡೆ ಸಮಗ್ರವಾದೇ ಕೊಡಲಿ ದಾಖಲೀಕರಣ ಮುಂಜೆ ಅವಕಾಶ ಮಾತ್ರ ನನ್ನವರಾಗ ಏತು ಕಡೆ ಸುರ ಇರಬೇಕು ಅಂಚ ಅದು ಆಯ್ನ ಸಮಗ್ರವಾದೇ ನಮ್ಮ ಪ್ರಕಟ ಮಾಡುವ ಪ್ರಯತ್ನ ಮಾಡುವ ಸಂಕ್ಷಿಪ್ತವಾದ ಮುಚ್ಚಿ ಏನು ನಮ್ಮ ಪುದರು ಆ ಜಾಗದ ಪುದರು ದೈವ ಜಾತಮಂತಲ್ಲಿ ಏಕೆ ಸಲಬಹುದು ತೆಗೆದು ಅದೇ ವಿವರ ನಡೆಕೊಂಡೆ ಒಬ್ಬ ಈಗ ಅಜಕ್ಕುನ ಮೇಲೆ ಕೂಡ ಒಬ್ಬದ ಹಂತಗಳು ನಮ್ಮ ಮಾಡ್ಕೊ ಅಂತೂ ಈ ಪ್ರಶ್ನಾವಳಿ ನಿಕ್ಕೆ ಕೊಡ್ಕೊಂಡು ಜೋಪಾನವಾದ ನಿಕ್ಕಲಿನ ಹೋದು ನಿಖಿಲ್ನ ಗ್ರಾಮಗಳು ಬರ್ಕೊಂಡ ಪ್ರತಿ ದೇವಸ್ಥಾನ ಒಂದು ಪಟ್ಟಿ ಕೊಡ್ತಾರೋ ಬಹುಶಃ ಆ ಪಟ್ಟಿ ನಿಖಿಲ್ ಓಡಿಸಿದ ವಿರೋಧ ಫೋಟೋ ತೆಗೆದು ಆ ಫೋಟೋನು ಮೊಬೈಲ್ ತೆಗೊಂಡೆ ಆ ಉದರ ಪ್ರಕಾರ ಈ ದೇವಸ್ಥಾನ ಬಹುಶಃ ನಿಖಿಲ್ನ ಕಣ್ತಪ್ಪು ಬಾಯಿ ತಪ್ಪುವುದು ಕೈ ತಪ್ಪುವುದು ಉದರ ಹುಡುಗಬಹುದು ಒಂದು ವೇಳೆ ಅಂಚೆ ಇತ್ತಿಲ್ಲ 5 ಸೇರ 5 ಬೇಗ ಸೇರವನ್ನು ಪ್ರಯತ್ನ ಮಾಡಿದೆ ಬೊಕ್ಕ ಈ ಪಟ್ಟಿನ ಪೇಪರ್ಲೆ ಸಮಗ್ರವಾದ ಬೇರೆ ಪೇಪರ್ ಬರೆದು ಬರೆಯಕೊಂಡೆ ಸಾಧ್ಯ ಅಲ್ಲ ಪಿರಪೋರ್ನ ಈ ಪಟ್ಟಿದ ಸಹಿತ ನಾನು ಹೊರಟು ದೇವಸ್ಥಾನದ ಉದರ ಎಂಚ ದಾಖಲೆಗಳು ಅವೇ ನಮ್ಮನ್ನು ಬರೆದೆ ಅಂತೂ ಒಂದು ಸಮಗ್ರವಾಗಿ ನಿಖಿಲು ಒಪ್ಪಿನ ಇದು ಸಮಗ್ರ ಅಂತ ನಿಖಿಲಿಗೆ ಅನಿಸುವ ನೆಚ್ಚಿನ ಒಂದು ಪಟ್ಟಿ ಕೊಟ್ಟ ಸಂತೋಷ ಅಂತೂ ನಮ್ಮ ಪ್ರಯತ್ನ ಬಂದಿನ ಒಂದು ಹೊಸ ವಿದ್ಯಮಾನದಾರದ್ದು ಒಂದು ಲಿಖಿತ ರೂಪದ ದಾಖಲಾತಿ ಇದು ಸಾರ್ವಕಾಲಿಕವಾಗಿ ನನ್ನ ಮುಂಬುದ ಭವಿಷ್ಯಕ್ಕೆ ಸಾಧಿಸಬಹುದು ನಮ್ಮ ದೇವಸ್ಥಾನದ ಬಗ್ಗೆ ನಮಗೇ ಸಂದೇಹ ಬಂದಾಗ ಅವು ಅಪಗಪಗ ನಾಡು ಉಪ್ಪುನ ಕಂತಿನ ಕೈಪಿಡಿಗಳು ಅರ್ಥಾತ್ ವಿಶೇಷವಾದ ನನ್ನ ಮುಂಬುಗೂ ಆಧುನಿಕ ಇಂಗ್ಲಿಷ್ ಶಿಕ್ಷಣ ಕ್ರಮಟ್ಟು ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ದೇವಸ್ಥಾನದ ಶಿಷ್ಟಾಚಾರದ ಬಗ್ಗೆ ವಿಶ್ವಾಸ ಪಡೆಯುವುದು ನೆಚ್ಚಿನ ಜಗತ್ತು ನಮ್ಮ ಉಲ್ಲ ಮೇಲ್ನೋಟಕ್ಕೂ ಪುನಃ ದೇವಸ್ಥಾನಗಳು ಎಡ್ಡೆ ಜನ ಸೇರಿದ್ರು ಇಜ್ಜಪ್ಪ ಹಿಂದೂನ ವಿಶ್ವಾಸ ಅಂಚನೆ ಬರಿದು ಅನಿಸುವುದು
ಆಂಡ ಉಳೈಟು ಕುನకు ಗೊತ್ತಾಗುವುದು ಏತು ಜನ ಈ ಪ್ರಶ್ನೆ ಮಾಡ್ಕೊಂಡು ಉಳ್ಳೇರು ಮೂಲಭೂತವಾದಿ ಉಳ್ಳೇರು ಈಚಿನ ಏತು ಒಂಜಿ ಪೂರ್ವಾಗ್ರಹ ಪೀಡಿತ ವಿಮರ್ಶಕರು ಉಳ್ಳೇರು ಅವಿಶ್ವಾಸದ ಒಬ್ಬರ ಕಾರಣ ಆಗುವುದು 5 ಪೂರ ಪರಿಶೀಲನೆ ಮಾಡ್ಕೊಂಡ ಕಾರಣದ ಇತ್ತೆ ನಮ್ಮ ನ್ಯಾಯ ಕೋರ್ಪೊರೇಟ್ ಅಕಸ್ಮಾತ್ ಅದು ಸೋತುಂಡ ನನ್ನ ತುಂಬುದ ಜೋಗ್ಲೇಲಿ ಸಂದೇಹವಾದಗಳು ಅವಿಶ್ವಾಸ ಭದ್ರ ಅವಿಶ್ವಾಸ ಭದ್ರ ಅಂಡ ತಂತ್ರಿ ಸ್ಥಾನದ ಮತ್ತದು ಸಾಮಾನ್ಯ ಚಾಕಿರಿ ಸ್ಥಾನ ಮಟ್ಟದ ಮಲ್ಪುಣ ಅವು ದಾದ ಕರ್ತವ್ಯಗಳು ಐತ ಮಹತ್ವ ಕಡೆಯುವುದು ವ್ಯಕ್ತಿ ಮಹತ್ವ ಕಡೆಯುವುದು ಕ್ಷೇತ್ರ ಮಹತ್ವ ಕಡೆಯುವುದು ಅಂಚಾದ ನಮ್ಮ ತನ ಒರಿಯೊಡಿದು ಇನಿ ಮೂರು ಸೇರಿನ ಬಹುತೇಕರಲ್ಲಿ ಅಸ್ತಿತ್ವ ಗುರುತು ನೀಲೆ ಕೊಡ್ತೀನಿ ಒಂದೊಂದು ಕ್ಷೇತ್ರ ಆಡಳಿತ ಒಂದೊಂದು ಕ್ಷೇತ್ರ ಅಕಸ್ಮಾತ್ ನಮ್ಮ ಕ್ಷೇತ್ರ ಜನಕರು ಕಡಿಮೆ ಇತ್ಯದ ಜಗಟ್ಟೆ ಜಮನೆಯರ ಜವಾನಿರು ದೇವಸ್ಥಾನದ ಬಗ್ಗೆ ಅವಿಶ್ವಾಸ ಕಡೆ ಉಂಟ ಒಂದು ಭವಿಷ್ಯತ್ತಲ್ಲೇ ನಮ್ಮ ಕಡೆ ಉಂಟಾಗ್ಬೋದು ಅಂಚ ಕಡೆ ಉಂಟ ನಮ್ಮ ನಮಗೆ ಗುರುತಿನ ದೇವಸ್ಥಾನದ ಈ ಪದಾಧಿಕಾರಿಗಳಂತ ಪಟ್ಟದ ಕಡೆ ಉಂಟಾಗ್ತದೆ ಅಂಚಾದ ನಮ್ಮ ಅಧಿಕಾರನು ನಮ್ಮ ಶಿಷ್ಟಾಚಾರನು ನಮ್ಮ ಗೌರವನು ನಮ್ಮ ಇನ್ನಿತ ಈ ಅವಕಾಶವನ್ನು ಒರಿಯೊಡಿತದ ಕ್ಷೇತ್ರ ಕ್ಷೇತ್ರ ಒರಿಯೊಡಿತದ ಸುತ್ತಮುತ್ತ ಉಪ್ಪನ ಜನಾಭಿಪ್ರಾಯ ದಿಂದ ಸಕಾರಾತ್ಮಕ ಆಗುವುದು ಆ ಸಕಾರಾತ್ಮಕ ಆಗುತ್ತಿದ್ದ ದಾಖಲೆಗಳು ಭದ್ರ ಮಾಡುವುದು ಆ ದಾಖಲೆಗಳು ವೈಜ್ಞಾನಿಕವಾದ ಸಮಗ್ರವಾದ ಪರಿಪೂರ್ಣ ಅಂತ ಅನಿಸಿದ ಬಹುಶಃ ನನ್ನ ತುಂಬುದಕ್ಕೆ ಪ್ರೇರಕರಾವು ಪ್ರಚೋದಕರಾವು ఒక ಜಮನೆರಗೆ ವಿಶ್ವಾಸ ಭದ್ರ ಎಲ್ಲ ಕಾರಣ ಓಲೋನಿ ಸಂದೇಹ ಅನ್ನಗ ಪದಾಯ ಅಡೆ ದೈವ ನಿಡೆ ದೈವ ಅನ್ನೋದಾಗ ಆ ಪುಸ್ತಕದ ಉತ್ತರ ದಿಕ್ಕಿನಾಗ ನನ್ನ ತುಂಬು ಅಂತ ಅಧ್ಯಯನಶೀಲ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ಕೊಡ ಅಗತ್ಯವಾದ ಅನ್ಯದ ಅನುಮತಿಗೆ ಈ ಪುಸ್ತಕ ಅಕಸ್ಮಾತ್ ಎಂಕಲ್ ಎಣ್ಣಿನಕ ದೈವಚಿತ್ತ ಪ್ರಕಾರ ಪ್ರಕಟ ಅಂದ ಆಯ್ನಾತು ಶೀಘ್ರವಾದ ಇನ್ನೇನು ಡಿಜಿಟಲೈಸ್ ಮಾಡ್ಕೊಡ ಯಾಕಂಡ ಪುಸ್ತಕದ ಕಡೆಗೆ ನನದ ಜಗತ್ತು ಏತು ಮಟ್ಟಿಗೆ ಬರ್ಕೊಂಡು ಬಂದವೇ ಸಂದೇಹ ಅತ್ತಾದ್ರೆ ಪುಸ್ತಕ ಪ್ರಕಟಣೆ ಏತು ಸಕಾರಾತ್ಮಕವಾದ ಬೆಂಬಲ ಪಡೆದುಕೊಂಡು ಬಂದ್ರು ಎರಡನೇ ಸಂದೇಹ ಅಂಚಾದ ಪುನಃ ಈ ಇಡೀ ಸಮಗ್ರ ಮಾಹಿತಿಯನ್ನು ಡಿಜಿಟಲ್ ಮಾಡ್ತದ ಕಾಲಕ್ರಮೇಣ ನಮ್ಮ ಬುದ್ಧಿವಂತಿಕೆ ಚಾತುರ್ಪೇತ್ರ ಒಂದೊಂದು ಕ್ಷೇತ್ರದೇನು ಒಂದು ಯೂಟ್ಯೂಬ್ ದಾಖಲಾತಿ ಮಾಡ್ಕೊಳ್ಳಿ ಅటు ಹೋಗುವಂತೆ ಹಿಂದೆ ಶ್ರಮ ಬಯಸುವ ಆಟ ಇಡೀ ಪುಸ್ತಕದ ಈ ಬುಕ್ ಮಲ್ಪೆನ ಸಾಧ್ಯ ಬೊಕ್ಕ ಇಡೀ ಪುಸ್ತಕ ಸಮಗ್ರವಾದ ಪ್ರತಿಯೊಬ್ಬರಿಗೆ ಎತ್ತುನಲಕ ಅವು ವೆಬ್ಸೈಟ್ ಇದರ ಬೇತೆ ವಿದ್ಯುನ್ಮಾನ ವಿಚಾರಗಳು ಬಳಕೆ ಮಾಡ್ತಾರೆ ಸಾಧ್ಯ ಅಂಚ ಮಕ್ಕಳ ದಿಂದ ಜನ ತಿಳಿದಿತ್ತು ಇದರ ಎರಡನೇ ರೂಪವಾದ ಈ ಪುಸ್ತಕ ಆಯ್ನಾತು ಶೀಘ್ರವಾದ ಇಡೀ ಶೀಘ್ರವಾದ ನನ್ನ ದುಂಬು ಬರ್ಕೊಂಡು ಹೇಳಿದ್ರು ಸಮಗ್ರವಾದ ಇಂಗ್ಲಿಷ್ ಅನುವಾದ ಇಂದು ಎರಡನೇ ವಿಚಾರ ಇಲ್ಲಿ ಟೆರೆಸು ಇಂದು ಯಾಕೆ ಮಾರುವೆ ಮಾತಿಗಳ ಮಾತಾಡಬಹುದು ಅನೇಕ ಅಗತ್ಯ ಅಂಚಕುಂಡ ನಮ್ಮ ಪ್ರಕಟ ಮಲ್ಪುನ ಈ ಹಾರ್ಡ್ ಕಾಪಿದ ಬುಕ್ ಹುಡುದು ಯಾರು ಒಕ್ಕರಡ್ಡು ಬಂದೈತೆ ಈ ಬುಕ್ಕುಲ ఒక ಈ ಡಿಜಿಟಲೈಸ್ ಮಲ್ಪುನ ವಿಚಾರ ಅವೇ ದಿಂಜೆತ್ತು ಇಂಗ್ಲಿಷ್ ದಿಂಜೆತ್ತು ಏರಾಂಡ ಒಂದು ವಿದ್ವಾಂಸೆ ಕರಾವಳಿ ಭಾಗದ ಬರ್ತದ ಉಳ್ಳಾಳದ ಬರ್ತದ ಮತ್ತು ಕ್ಷೇತ್ರದ ಬಗ್ಗೆ ಅಧ್ಯಯನ ಮಾಡ್ಕೊಳ್ಳೋದು ಬಂಡ ದೇವಸ್ಥಾನದ ಕಡೆಗೆ ಮಾಹಿತಿ ಕೊರಿಯರೆ ಸಾಧ್ಯ ಹೊಂದಿದ್ದಿ ಇದು ಎಲ್ಲ ಅಧ್ಯಯನದ ಸಮಯ ಗೊತ್ತಾಯಿನ ಸತ್ಯ ಆಂಡ ಆ ಬುಕ್ಕನ್ನು ತೆರೆದು ತೋಜಾಮರದು ಆ ಮುಖೇನ ಅವು ವಿದೇಶದ ಬೋರ್ಡು ನಮ್ಮ ಕ್ಷೇತ್ರದ ವಿಚಾರವನ್ನು ಪ್ರಸರಣ ಅವರು ನನಲಾದ ವೈಜ್ಞಾನಿಕವಾಗಿ ವಿಶ್ಲೇಷಣಾತ್ಮಕವಾಗಿ ಅಧ್ಯಯನಗಳು ಅಪ್ಪೆಗೆ ಅವು ಪ್ರೇರಣೆಗಳು ಅಪಗ ಸಾರ್ಥಕ ಅಂತ ಒಂದು ಇಂಚಿನ ಪ್ರಯತ್ನ ಹಿರಿಯಕ್ಕನ ಮಾತೆಯನ್ನ ಪ್ರೋತ್ಸಾಹ ಮಾರ್ಗದರ್ಶನಗಳು ಈಗಿನ ಮಾತೆಯನ್ನ ಜೊತೆಗಾರಿಕೆಗಳು ಆ ದೈವಚಿತ್ತ ಪ್ರಕಾರ ಯಶಸ್ವಿಯಾಗಲು ನಿಮ್ಮೆಲ್ಲ ಯೋಜನೆ ಇದು ಕುಸಲಾಟಕ್ಕೆ ಆಯ್ನಾತು ಶ್ರಮ ಬಯಸುವ ಯೋಜನೆ ಅವು ಆಯ್ನಾತು ಶೀಘ್ರವಾದ ಸಾಂಗವಾದ ಈಡೇರಲು ಇದರ ಕೀರ್ತಿ ಪೂರ ಭಗವಂತನ ಚರಣಕ್ಕೂ ಪಡೆದು ಮಾತಾಡ ನಮಸ್ಕಾರ ಇತ್ತೆ ಈ ಒಂದು ಮಾಗಣದ ಒಕ್ಕೂಟದ ವಿಚಾರವಾದ ಗ್ರಂಥ ತಯಾರು ಮಾಡಿಕೊಳ್ಳೋದು ವಿಷಯ ನವನೀಶ್ ಶೆಟ್ರೆ ಬಾರಿ ಕೊಂದುಡೈನೆ ಆ ವಿಷಯ ಬಂಡೆ ಐದು ಬೊಕ್ಕ ಅವೇ ವಿಷಯನ್ನು ನಮ್ಮ ಅರುಣುಳ್ಳಲ್ಲ ಐದು ಬಾರಿ ಕೊಂದುಡು ಐನೆ ನಮ್ಮ ಸಭೆತ ನಿಂತಿದ್ದೀರಿ ಇದು ಒಂಜಿ ಹಂತ ಮುಖ್ಯವಾದ ಇನ್ನೊಂದು ಅನಿಸಿಕೆ ನಾನು ಇಂಚಮಣಿ ಬಂದ ಒಬ್ಬೇ ಒಂದು ಒಕ್ಕೂಟ ಆವಾಡೆ ಒಂದೇ ಒಂದು ಸಂಘಟನೆ ಆವಾಡೆ ಅವು ವಿದ್ಯೆಗೆ ಕೆಟ್ಟ ರೀತಿಯಲ್ಲಿ ಕೆಲಸ ಮಾಡಿಕೊಂಡಾಗ ಮಾತ್ರ ಐಕೊಂದು ಅಸ್ತಿತ್ವ ಒರಿಯೊಡಿದಾಗ ಐಕೊಂದು ದೇವೋದ್ದೇಶಗಳು ಅಂತ ನಮ್ಮ ತಯಾರು ಮಾಡ್ಕೊಳ್ಳೋದು ದೇವೋದ್ದೇಶಗಳು ಇಂಥ ದೇವೋದ್ದೇಶ ಐಟೆ ಆ ನಮ್ಮ ಈ ಒಕ್ಕು ಮಾಗಡಿಗೆ ಸೇರಿದಂಚಿನ ಏನೇನು
ಈ ಮಾಗಡಿಗೆ ಸೇರಿದಂತಿನ ಈ ಧಾರ್ಮಿಕ ಕ್ಷೇತ್ರಗಳು ಏನು ಕೆಲಸ ಹೊಂದೋದಿಲ್ಲ ಅಕ್ಲೇನು ಕೆಲವಾರು ಜನಗಳಿಗೆ ನಮ್ಮ ಲೆತ್ತದೆ ಅವಳು ಒಕ್ಕೊಂದು ದಿನ ಐದ ಬಗ್ಗೆ ಚರ್ಚೆ ಮಾಡ್ತದೆ ನಮ್ಮ ಐಕೊಂಜಿ ನಿಯಮಾವಳಿ ರೂಪಣೆ ಮಾಡ್ತದಲ್ಲ ಆ ನಿಯಮಾವಳಿಯ ಪ್ರಕಾರ ಬಿತ್ತಿಗೆ ಅಂತ ಕೆಲಸ ಕಾರ್ಯ ಮಾಡಿದರೆ ఒక ಸುಲಭ ಒಂದು ಅನಿಸಿಕೆಯನ್ನ ದಾಯ ಪ್ರಸ್ತಾವ ಅಂದ ಹೆಚ್ಚಿನ ಗ್ರಾಮಗಳು ಹೆಚ್ಚಿನ ಜನಕ್ಕೆ ಒಂದು ಅಭಿಪ್ರಾಯ ಎಂಜಿನ ಒಕ್ಕೂಟ ದಾರ ಬಂದ್ಕೊಂಡು ವಿತ್ ಎಂಜಿನ ಕೆಲಸ ಕಾರ್ಯ ಹೆಚ್ಚಿನಗಳಿಗೆ ನನ್ನ ಗೊತ್ತಿತ್ತು ಐದು ಗೊತ್ತಾವಲ್ಲ ನಮ್ಮ ಒಂದು ನಿಯಮಾವಳಿ ರೂಪಿಸದೆ ಆ ನಿಯಮಾವಳಿಯನ್ನು ನಮ್ಮ ಜನಗಳಿಗೆ ನೆನಪುವಂಚಿನ ಕೆಲಸವನ್ನು ನಮ್ಮ ಮಲ್ಕೊಳ್ಳೋದು ಆ ನಿಯಮಾವಳಿಯಲ್ಲಿ ಇಂಥ ನಮ್ಮ ನಂತರಂಜಿನ ಅವು ನಮ್ಮ ಪಿತೃರಂಜಿನ ಕೆಲಸ ಕಾರ್ಯ ಉಂಟ ಅವು ಆ ನಿಯಮಾವಳಿ ಸೇರು ಅವು ಭಾಗ ಆಗುತ್ತೆ ನವನಿಷತ್ತು ಬಲ್ಲಗನೆ ಯಾಕಂದ್ರೆ ಮಂಡ್ಯದಲ್ಲಿ ದಯಾನಂದ ನಮ್ಮ ನೆಕ್ಕೆ ಕೈಪಾಡಿನಾಗ ನೆಕ್ಕೆ ಈ ಕೆಲಸ ನಾವು ಬಿದಾಡಿನಾಗ ಐನ ಆ ಕ್ಷೇತ್ರದ ಪ್ರತಿ ಗ್ರಾಮಗಳಿಂದ ದೇವಸ್ಥಾನ ಮಂದಿರದ ಮಾತಾ ಆ ಜಾಗದ ಮಾತ ರೀತಿಯ ಒಂದು ಐತಿಹಾಸಿಕವಾಗಿನ ಹಿನ್ನೆಲೆ ಇದ್ದಂತಿನ ಆ ವಿಚಾರ ಮಾತದಿ ಕೂಡ ತಿಕ್ಕಿನಾಗ ಐದು ನಮ್ಮ ಸಂಗ್ರಹ ಗ್ರಂಥ ಐದು ನಮ್ಮ ಪ್ರಯಾಣ ಅವಾಗ ನಂಗೆ ಮಿತ್ತಿಗೆ ವಾರೀತಿ ನಮ್ಮ ಕೋಲಿ ವಾರೀತಿಯಿಂದ ಕೊಡೋಲಿ ಯೋಚನೆ ಎಲ್ಲ ಬಂದ್ಬಿಟ್ಟು ಅದಕ್ಕೊಂದು ಬಲ ಬರೋದು ಕೊಂಚ ಎರಡನೇ ವಿಷಯ ಕಾರ್ಯದಿಂದ ಈ ದೇವಸ್ಥಾನಗಳಲ್ಲಿ ಪ್ರತಿ ಕಡೆಯಿಂದ ಕೂನಾಗ ಅವರು ಭಾರಿ ಮಸ್ತ್ ಸಮಸ್ಯೆಗಳುಂಟು ದುಂಬುದ ಆ ಕಟ್ಟಲೆಯಲ್ಲಿ ಆ ದುಂಬುದ ಸಂಪ್ರದಾಯದಲ್ಲಿ ಮತ್ತು ಇತ್ತೆ ಅನುಸರಿಸೋದು ಅದು ಗೋಡಿದ ಜನಕುಲದಲ್ಲಿ ಆ ಇಲ್ಲಿ ಇದಕ್ಕೆ ಮುಂದುವರಿಸಿಕೊಂಡು ಇದು ಒಂದು ದೇವಸ್ಥಾನಗಳು ಒಂದು ಕೆಲಸ ಅವನ್ನ ಆ ಒಂದು ಜನಾಂಗದಕ್ಕೆ ಆ ಕೆಲಸ ಮಾಡ್ಕೊಡು ಒಬ್ಬರಿಗೆ ಒಂದು ಆಗುದೇ ಅಂಚಾದ ಆಕಳ ಐಕೆ ತಯಾರು ಆಯ್ಕೆ ನಾವು ಮಿತಿಗೆ ಮಾಡ್ಕೊಳ್ಳಿ ಬಂದ್ಬಿಡೋ ಒಂದು ವಿಚಾರವನ್ನ ನಮ್ಮ ಮೂಲ ಈ ಒಂದು ಒಕ್ಕೂಟದ ಮೂಲಕ ಐಕೊಂದು ಆ ಸಮಸ್ಯೆಗಳಿಗೆ ಪರಿಹಾರ ಬಂದ್ಬಿಡೋ ಕೆಲಸವನ್ನ ಮಲ್ಕೊಡನ್ನು ಒಂದು ಅನಿಸಿತು ಅಂಚಾದ ಆ ರೀತಿ ನಮ್ಮ ಆ ನಿಯಮಾವಳಿಯನ್ನು ರೂಪಿಸದೆ ಐಕೊಂಜಿ ಬಲಗಳನ್ನಾಗ ಮಿತ್ತಿಗೆ ಈ ಒಂದು ಕಾರ್ಯಭಾಗ ಬಾರಿ ಒಂದು ಗೊಂದು ನಡೆದರೆ ಸಾಧ್ಯವನ್ನು ಎನ್ನ ಅನಿಸಿಕೆ ಆ ನಿಯಮಾವಳಿ ಮಿತ್ತಿಗೆ ವಿದ್ವಾಂಸರ ಧಾರ್ಮಿಕ ಕ್ಷೇತ್ರದ ಕೆಲಸ ಜನಗಳನ್ನು ಮಾಡುವಂಥ ಸೇರಿಸದೆ ಮಿತ್ತಿಗೆ ಇದು ಈ ಬಾರಿ ಒಂದು ಸಭೆ ಮೂರು ಮಸ್ತ್ ನಮ್ಮ ದೇವಸ್ಥಾನ ಮಂದಿರ ಆದ ಕೆಲಸವನ್ನು ಮುಖ್ಯಸ್ಥೆ ಈ ಸಭೆಗೆ ಅಂತಾದ್ರೆ ಅಕ್ಲೆಗೆ ಮಾತು ಹಿಂಗೆ ಹಾಕಿ ಅಭಿಪ್ರಾಯ ತುಂಬ ಸಾಧ್ಯ ಸಮಯ ಇತ್ತು ಆ ಮಿತ್ತಿಗೆ ಒಂದೊಂದೇ ನಮ್ಮ ಆ ಕೆಲಸವನ್ನು ನೋಡಿದ್ರೆ ಐಕೊಂದು ಪೂರ್ಣವಾಗಿ ರೂಪವನ್ನು ನಮ್ಮ ಒಕ್ಕೂಟಕ್ಕೂ ಒಂದು ಬಲವನ್ನು ಅದಕ್ಕೆ ಬರೀ ಒಂದು ಅನಿಸಿಕೆ ಐನೇ ತುಂಬುದು ಒಂದು ಕೊಣಾಜೆ ಗ್ರಾಮದ ಒಂದು ಕೊಣಾಜೆ ಗ್ರಾಮಕ್ಕೆ ಸೇರಿದ ಈ ಕೊಣಾಜೆ ಗ್ರಾಮದ ಮಾಹಿತಿಯ ಸಂಗ್ರಹ ಬಂದಿದೆ ನಮ್ಮ ವಿಜಯತನ ಒಂದು ಇನ್ನೂರ ಒಂದು ಸಹಾಯವನ್ನು ತೆಗೆದು ಯಾಕೆ ಹೆಚ್ಚಿನ ಪಣದಲ್ಲಿ ಆ ಬುದ್ಧಿವಂತಿಕೆ ಜ್ಞಾನಿಗೆ ಭಾರಿ ಹೆಚ್ಚಿಗೆ ಆಗ್ತದೆ ಎಲ್ಲ ಪ್ರಯತ್ನ ಅಲ್ಲ ಆ ಸಂಗ್ರಾಮ ಕೂಡ ಮಸ್ತ್ ವಿಷಯ ಟಿಕೆಟ್ ಆ ಕೊಣಾಜೆ ಗ್ರಾಮದ ವಿಚಾರವಂತೆ ಮಸ್ತ್ ಟಿಕೆಟ್ ನನಗೆ ಭಾರಿ ಒಂದು ಇತಿಹಾಸ ಉಂಟು ಮುಖ್ಯವಾದ ಕೊಣಾಜೆ ಬಂಗಾರಸರ ಸೀಮೆಗೆ ಬಂಗಾರಸರ ಸೀಮೆ ಇದು ಮಾತ್ರ ಒಳಗಾದ ಈಗ ಸೋಮನಾಥೇಶ್ವರ ದೇವರ ಮಾಗಣಿಗೆ ಸೇರಿದ ವಿಚಾರಗಳು ಮಸ್ತ್ ವಿಚಾರ ತಿರುಪತಿ ಮಾತ್ರ ಒಂದು ದಾಖಲೀಕರಣ ನಾನು ಬಂದರೆ ಯಾರು ದಾಯ ಮಾಡೋದಿಲ್ಲ ಬೇರೆ ಗ್ರಾಮದಾಗೆಲ್ಲ ಇದೇ ರೀತಿ ಮಂಜನಾಡಿ ಗ್ರಾಮದಲ್ಲಿ ಮಾಡಿದ್ರೆ ಬೇರೆ ಗ್ರಾಮದಾಗೆಲ್ಲ ಇಂಚಿದ್ದೆ ಕೆಲಸ ಕಾರ್ಯನು ಮೊದಲಿಂದ ನಮ್ಮ ಒಕ್ಕೂಟಗಳು ಅನಾಥ ಬಲ ಬರೆಯಲು ಸಾಧ್ಯ ಉಂಟು ನಮ್ಮ ಬ್ರಹ್ಮಶ್ರೀ ಪದ್ಮನಾಭ ಪಂಚಾಯತ ತಂದೆದಾರನ ಆ ಕನಸು ಎಂಜಿನುಂಡ ಅವರು ನನಸೆ ಸಾಧ್ಯ ಉಂಟು ಆದರೆ ಎಡ್ಡೆ ಮನಸ್ಸಿದೆ ಎಡ್ಡೆ ಆಲೋಚನೆ ಎಡ್ಡೆ ಒಂದು ಕೆಲಸಗಾರ ಜತ್ನಾರೆ ಅಂಚಿದ್ದಿ ಕೆಲಸ ಕಾರ್ಯವು ನಾವು ಮಾತೆಲ್ಲ ಇಂಜಿನ ಸಹಕಾರವನ್ನು ಹೊರಡು ಅದನ್ನ ಒಂದು ಹೆಚ್ಚಿನ ಕನಸನ್ನ ಆ ನನಸು ಬಂದಿನ ಕೆಲಸ ನಾವು ಮಲ್ಕೊಳ್ಳೋದು ಕಂಡದ್ದು ಈ ಹಿಂದಿಗೆ ಮಾತಿನ ಸಹಕಾರವನ್ನು ಅಪೇಕ್ಷೆ ಬಂದದ್ದು ಎಲ್ಲರನ್ನು ಮಾತನ್ನು ಮುಂದಾವೆ ಮಾತನಿಲ್ಲ
यत्र यत्र रघुनाथकीर्तनं तत्र तत्र नमस्तकाञ्जलिं भाष्पवारि परिपूर्णलोचनं मारुतिं नमता नाशसान्तकम् अनध्यात्मचारित्र्यं वादिकद्योतभास्करं विद्यामान्यगुरुं वन्दे विद्यागद्योतभास्करम्। जय श्री राम, जय श्री राम, जय श्री राम। हरिओं नमः। ಒಂಜಿ ಎಟ್ಟೆ ಕೆಲಸ ಪ್ರಾರಂಭ ಆಗಿದೆ. ಊರು ಒಟ್ಟಾಗುವುದು ಒಂದು ಜಾತ್ರೆ ನಡಪಡುವುದಂಡ ಆ ಜಾತ್ರೆ ಆಯಾಯ ಜಾತಿಯ ಕಟ್ಟಪಾಡಗಳಿಲ್ಲ. ಈ ಕಟ್ಟಪಾಡದ ನಿರ್ವಹಣೆ ಒಂದು ಊರದ ದೈವದ ಸೇವೆ ನಡಪಡು ಅಥವಾ ಜಾತ್ರೆ ನಡಪಡುವುದಂಡ ಜಾತ್ರೆ ನಾನು ಏನು ಮಕ್ಕಳು ಮಾತ್ರ ಒಟ್ಟು ಸೇರು ಮುಕ್ಕಳು ಮಾತ್ರ ಒಟ್ಟು ಸೇರಿದ ಮಾತ್ರ ಊರು ದಕ್ಕಲೆ ಗಂಧ ಕೊಡಬೇಕು. ಮುಕ್ಕಳು ಸೇರಿದ ಊರು ದಕ್ಕಲೆ ಗಂಧ ಕೊಡಬೇಕಾಗುತ್ತೆ. ಉಸ್ತುವಾರಿ ಅನ್ಕೋಲಿ ಒವೆಲ್ಲ ನಮಗೆ ಉಸ್ತುವಾರಿ ಅನ್ಕೋಲಿ ಅಂಡ అయితే పిరవుడు బెన్ను నట్లము పదమూడు శాస్త్ర ఏం చేస్తున్నది అంటే ఈ పద్నాలుగు యొక్క బాగా మహత్వమైంది. కొంచెం గ్రామ సేవడు ఉందంట ఆ గ్రామంలో ఒట్టిಗೆ 14 కట్లే వెళ్తుంది. కొంచెం ఊరు పండ ఊరుగుల 14 కట్లే వెళ్తుంది. మాగని సేవడు ఉందంట 14 గ్రామాల మాగని సేవడు కట్లే ಇಲ್ಲ ಅಂಡ ಈ ಒಡೆಗಾಳುವ ನೀತಿ ಏನ್ಪದವಾಗಿ ಸಂಪರ್ಕ ಬರ್ತದೆ ಬ್ರಿಟಿಷಿಯರ್ನ. ಈ ಒಡೆಗಾಳುವ ನೀತಿಯಿಂದಾಗಿ ನಮ್ಮ ವ್ಯವಸ್ಥೆ ಎಲ್ಲ ಹಾಳಾಯಿತು. ನಮ್ಮ ಸಂಪ್ರದಾಯ ಪೂರ ಕೊಚ್ಚಿದು ಹೋಯ. ಸಂಪ್ರದಾಯ ಬೋದು ಆಚಾರ ಬೋದು ವಿಚಾರ ಎಲ್ಲ ಬೋದು ಬರ್ತದೆ. ಇಂತೆ ಕಾಲಿಪುರದಾದ ಪ್ರಚಾರ ಮಾತ್ರ ఒక ನಾಲೆಡ್ಜ್ ನಮ್ಮ ಕಾಲಿನಲ್ಲಿ ಪ್ರಚಾರ. ಈ ಪ್ರಚಾರ ಬರ್ತದೆ ಏನು ಸಮಯ ನಮಗೆ ಉಂಜನ ಬಾಳೋಡಿ ಬಾರೀತಿ ದುಂಡೆನು ಕೊನವು ಇತಿತುಲೆ ನಮನ ಶಾಸ್ತ್ರದ ಅವತರಣಿಕೆ ದೇಹ ಧರ್ಮದ ಒಂದು ಸ್ವರೂಪವು ನಮ್ಮ ಶರೀರ ಶಾಸ್ತ್ರ ಬಂದು ಶರೀರ ಧರ್ಮ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಈ ಧರ್ಮ ಸಾಧನೆ ಅನ್ಕೊಡೋದು ನಾನು ಶರೀರ ಬೋಡು. ಈ ಶರೀರ ತೊಡಿಪಾವನ ದೇಶ ಆ ದೇಶ ಅತಿ ಮುಖ್ಯವಾಗಿ ಪ್ರಯಾಣಿಸುವ ಈ ದೇಹನ ಜೋಡಿಸುವ ದೇಶ. ದೇಶ ಇತ್ತಿನ ಮಾತ್ರ ದೇಹ ಜೋಡಿಯರೆ ಸಾಧ್ಯ. ನಮ್ಮನ ಆಕಾರ ಗ್ರಂಥದಲ್ಲಿ ಬರ್ಪುನ ಸ್ವರಾಕ್ಷರ ಮತ್ತು ವ್ಯಂಜನಾಕ್ಷರ ಆ ಈ ಅಂ ಅಹ ಕಕ ಗಗ ಜ್ಞ ಇಂಚ ಮಾತ್ರ ಶಬ್ದಾಕ್ಷರ ಇಲ್ಲ. ಇದು ಶಬ್ದಾಕ್ಷರದಲ್ಲಿ ಕೆಲವು ಒಟ್ಟಿಗೆ ಇರುತ್ತಲ್ಲ ನಮಗೆ ಸುರುಪು ತಿಕ್ಕುನ ಶಬ್ದವೋಕೆ ದೇಶ ಯಾರ ಲವಶಾಸ್ತ್ರ ಆಳ ಈ ವ್ಯಂಜನಾಕ್ಷರದ ಬರ್ಪುನ ಒಂದು ಸ್ವರೂಪ ದೇಶ. ಆ ದೇಶದ ಒಕ್ಕಲನ್ನು ಹೋಗುವುದಕ್ಕೆ ದೇಹ. ಈ ದೇಶ ಮುಖ ದೇಹದ ಸೂತ್ರವು ಕೇಂದ್ರ ಧರ್ಮ. ಧರ್ಮಜ್ಞನ ದೇಹ ಪ್ರಯೋಜನ ಧರ್ಮಜ್ಞನ ದೇಶದ ಪ್ರಯೋಜನ ಉದಯ ಮಾಡ್ತೀನಿ. ಎರವಲ್ಲಿ ಪ್ರಾಚೀನ ವಿದ್ವಾಂಸಿ ತುಳುಕಾಯ ನಮ್ಮ ನಮ್ಮ ವಿದೇಶಿ ಆಯಕಂತೀನಿ ಆಯಕಂತಿನ ವಿಷಯ ಒಕ್ಕಣೆ ಆಗ್ತದೆ. ಅವೇ ನಮ್ಮ ಊರುಳ್ಳ ಎರಡೇ ಜಾನಪದ ತಜ್ಞರು ಅಥವಾ ವಿದ್ವಾಂಸರು ಮತ್ತು ದುರ್ಗುಡಿ ಆಗ್ತೀರು ಅಂದ ಅವೇನು ಬಂದಾಗ ಅವತ್ತೆ ಚಲ್ಲ ಚೆಕ್ತೀನಿ ನಮ್ಮ ಊರ್ದೆ ಚಲ್ಲ ಅವೇ ವಿಲ್ ಪ್ಯೂರ್ ಅಂತ ನಾನು ಉದಾಹರಣೆ ಬಂದ್ರಲ್ಲ ಅರ್ಜಿ ಅಂದಾಗ ಗೊತ್ತಾಗಲಿ ನಾನು ಉದಾಹರಣೆ ಬಂದ್ರೆ ಅವೇನು ಶಾಸನ ಅಂತದೆ. ಈ ಸ್ಥಿತಿಯಿಂದ ಅವರ ನಮನ ಅಸ್ತಿತ್ವ ಪುಲಿಯೊಂದು ಇದಕ್ಕೆ ನಮ್ಮ ಕ್ಷೇತ್ರ ಬಂದಾಗ ಕೆಲವು ವಿಷಯದಲ್ಲಿ ಒಕ್ಕಡೆ ಬಂತೀವಿ. ವ್ಯಾಜ್ಯ ವೈಗೋಸ್ಕರ ವೈದ್ಯ ಭೂಮಿಗೋಸ್ಕರ ದೈವಗೋಸ್ಕರ ವ್ಯಾಜ್ಯ ವೈದ್ಯ ಭೂಮಿಗೋಸ್ಕರ ವೈದ್ಯ. ಈ ಭೂಮಿದ ವಿಷಯ ದೈವವನ್ನು ವೈದ್ಯ ಮಾಡೋದು ಮುಂದಾಡು ಈ ವ್ಯಾಜ್ಯ ದೈವದ ಕಟ್ಟಳೆಯಲ್ಲ ಲೋಪಾಂಡು ಅವನಿಗೆ ಪುನಃ ಆ ಸಂಪ್ರದಾಯದೆಲ್ಲ ಲೋಪಾಂಡು ಆ ಸಾಂಪ್ರದಾಯಿಕವಾಗಿನ ತತ್ವದಲ್ಲಿ ನಮಗೆ ಕೂಡು ಕಟ್ಟಿದ ವೈದ್ಯನಿ ನಮ್ಮನ್ನ ಧರ್ಮ ವೈದ್ಯನಿ ವೈದ್ಯ ಕೂಡು ಕಟ್ಟಿದ್ದು ಇನ್ನಿಂದಲ್ಲ ನಮ್ಮನ್ನ ಕೂಡು ಕಟ್ಟುವುದು ಏನಂದ್ರೆ ಅವನದ್ದು ಕೂಡು ಕಟ್ಟಿದ್ದೀನಿ ತುಲೆ ಗಮನವೇ ಒಂದು ಮದುವೆ ಅವರಿಂದ ಆ ಮದುವೆಗೆ ನಮ್ಮ ಕೂಡು ಕಟ್ಟುವ
ನಮ್ಮನ್ನ ಹಿರಿಯರು ಕರೆದು ಹೋಯರಿಂದ ಅದನ್ನ ಆಚರಣೆ ಮಾಡ್ತಾ ಕೂಡು ಕಟ್ಟಬೇಕು. ಇತ್ತೆ ನಮ್ಮ ದಾದಾ ನಮ್ಮನ್ನ ಕರೆದು ಹೋಗ್ತೀವಿ. ನಮ್ಮ ಹಿರಿಯರು ಹೋಯರಿಂದ ಅಂದ್ರೆ ಹೋರಾಟಂತೂ ಓದುವಲ್ಲಿ ಹೋಗ್ತೇವೆ. ತುಂಬ ದುಪ್ಪೆ ಇರ್ತದೆ, ದುಪ್ಪೆ ಶಾಸ್ತ್ರ ಇರ್ತದೆ, ಇತ್ತೆ ನಾನು ಓದುವುದು ಇತ್ತೆ ದಾದಾ ನಮ್ಮ ಆಧುನಿಕ ಬದುಕಿಗೆ ಹೋಗುದ. ಈ ಆಧುನಿಕ ಬದುಕು ಎಂಚ ಒಂದು ಕೇಳ ಒಂಜಾತ ರೋಗಗಳನ್ನು ಕಡಿಮೆ ಮಾಡ್ತೀವಿ. ಒಂಜಾತ ಸಿಹಿ ಸಂಕಟ ಬೈದರೆ ನಮ್ಮ ಶರೀರ ಒಂದು ದಾರಿದಾವರ ಬೈದರೆ ಆಧುನಿಕ ಸ್ಥಿತಿ ಇರ್ತಾವ. ಆಧುನಿಕ ಜಗತ್ತಿಗೆ ನಮ್ಮ ಒಪ್ಪಿನ ಇರ್ತಾವ. ಫಾಸ್ಟ್ ಲೈಫ್ ಈಸ್ ಫಾಸ್ಟ್ ಅಂತೀವಲ್ಲ, ಫಾಸ್ಟ್ಗೆ ರಡ್ಡ ಆಗ್ತಾ ಉಂಟು. ಬೇಗ ಒಂದು ಪಿರಾವಲ ಫಾಸ್ಟ್ ಬಂದು ಪಿರಾವಲ ಉಂಟು. ಅವಳ ಅರ್ಥ ಬರ್ತದೆ ಫಾಸ್ಟ್ ಎದುರು ನಾವು ಹೇಗಾಗಲೇ ಫಾಸ್ಟಿಂಗ್ ಬಂತು ಅಂದಾಗ ಪಿರವಣಿಯನ್ನು ತೂದು ಬೇಕಾಗ್ಬೋದು. ಇದನ್ನೇನು ಆಕ್ಸಿಡೆಂಟ್ ಆಗ್ಬೋದು ನಮಗೆ ನಮ್ಮನೆ ಬದುಕದ ಅರ್ಥಾತ್ ಧರ್ಮ ಬೊಕ್ಕ ಆಚರಣೆ ಒಂದು ನಮ್ಮ ಕೂಡು ಕಟ್ಟಲೆ ಇದೆ. ಅವಾಗ ಆ ಕೂಡು ಕಟ್ಟೆ ಎಂಗೆ ಹೊರಕೊಡು ಐಕೊಂಡು ಇತಿಹಾಸ ರಚನೆ. ನಾವು ಇತಿಹಾಸ ಏನು ರಚನೆ ಮಾಡ್ಬೋದು? ನಮ್ಮ ಹಿರಿಯಾಕರ ರಚನೆ ಮತ್ತೆ ಅದನ್ನು ಮುರಿದುಬೋದು. ಆ ಮುರಿದುಬೋದು ಪಳೆಯುಳಿಕೆ ಪಳೆಯುಳಿಕೆ ಬಂದ ಆ ಕೆಲವು ಗಹನವಾದ ವಿಷಯಗಳಿದೆ. ಈ ಗಹನವಾದ ವಿಷಯವನ್ನು ಒಟ್ಟು ಪ್ರಾಣಿಸಿ ಬಂದ ನನಗ ಜೋಗ್ಲಿದ್ದಾನೆ ಅಂತ ನನಗ ಭವಿಷ್ಯದ ಜೋಗ್ಲು ಒಂದೇ ಪಡೆಯಾಗಲೇ ಪಡೆಯುತ್ತೆ. ಒಂದೇ ಸೀಮಿತ ಆಗ್ತದೆ. ನಮ್ಮನ್ನ ಬದುಕು ಒಂದೇ ಸೀಮಿತ ಆಗ್ತದೆ. ನನ್ನ ಒಂದಿಲ ತಿಕ್ಕೊಂಡು ಬಹಳ ಕಷ್ಟ. ಈ ಸ್ಥಿತಿಗೆ ನಮ್ಮ ಕೈಲ ಬಂದ ನಮ್ಮನ್ನ ಆಚರಣೆಯಲ್ಲೋ ಅಥವಾ ನಮ್ಮ ಕೂಡು ಕಟ್ಟಲು ಅಥವಾ ನಮ್ಮ ಸಂಪ್ರದಾಯಗಳು ಈ ಇತಿಹಾಸದ ಓಲು ನಮ್ಮ ಕೆದಕು ಓಲು ನಮ್ಮ ಅವನಿಯಿಂದ ನಾಡು ದುಮ್ಮ ಅಂತ ಮಧ್ಯದ ಬಂದಂತ ಮ್ಯೂಸಿಯಂ ಅಂತ ಉಂಟು. ಕೆಲವರ ಐಕ್ಯತೆ ಮ್ಯೂಸಿಯಂ ಅಂತೀರಿ, ಅವರು ನಡೀತೀರಿ, ಐಕ್ಯತೆ ಧರ್ಮಸ್ಥಳದ ಒಂದು ಮ್ಯೂಸಿಯಂ ಅಂತೀರಿ, ಇತ್ತೆ ಮೋಹನಾಡದ ಇದ್ದ ಪ್ರಯತ್ನಗಳು ಬೇರೆ. ಆ ಮ್ಯೂಸಿಯಂ ಹೋದ ಮತ್ತು ಬಂದಿಲ್ಲ ಅಂದ ಏತು ಜನ ಹೋದರೆ ಆ ಮ್ಯೂಸಿಯಂ ಬೇರೆ, ಏತು ಜನ ಮ್ಯೂಸಿಯಂ ತೂದು ಅದನ್ನ ಅನ್ವಯ ಮಾಡ್ತೊಂದು ಅಪ್ಪ ಇತ್ತೆ ಮೂಲು ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರದಲ್ಲಿ ಒಂದು ಮನೆ ತಗೊಂಡು ಇದಕ್ಕೆ ಒಂಚೂರು ಪಿರಪೋಲೆ ಮತ್ತೆ ಮಂಡ್ಯ ಪಿರಪೋನಲ್ಲಿ ಬಾರ್ಕೂರು ಹೋಬಳಿ ಮಂಗಳೂರು ಹೋಬಳಿ ಎರಡು ಹೋಬಳಿ. ಈ ಬಾರ್ಕೂರು ಹೋಬಳಿ ಮತ್ತು ಮಂಗಳೂರು ಹೋಬಳಿಗೆ ಎಂಬುದೇ ఇప్పుడు ಆಕರ ತಂತ್ರ ಅಧ್ಯಯನ ಮಾಡ್ಕೊಂಡಾಗ ತಿಕ್ಕಿನ ವಿಷಯದಾದ ಬಂದ ಇಂದುವೇ ತಂತ್ರಿಯು ಆ ಗಡ್ಡು ಹೋಬಳಿಗೆ ಲಿಂಕ್ ಆದಕ್ಕೆ ಅನ್ನ ಅಂಡರ್ಡೆ ಆ ತಂತ್ರ ಇತ್ತು. ನೀಲೇಶ್ವರ ತಂತ್ರನೇ ಮಾತು ಮುರುಗುಲ ತಂತ್ರ ಇರ್ತೀನಿ ಅವಾಗ ವಾ ತಂತ್ರಲೇ ಇತ್ತೆ ತಂತ್ರ ಬೇರೆ ಬೇರೆ ಅಧ್ಯಯನ ಉಂಟು. ತಂತ್ರಿ ಮನಪುನ ಶಾಸ್ತ್ರ ಅವನಿ ಮನೆ ತನ ಮಾತ್ರ ಇರ್ತೀನಿ ಅವಾಗ ಇತ್ತೆ ಸಹಸ್ರ ಮನೆ ತನ ಉಂಟು. ಇತ್ತೆ ಹಂಚಿಕೊಂಡ ಕುಂಟು ಉಡೆಯ ಗ್ರಾಮ ತಂತ್ರದಲ್ಲಿ ತಿಕ್ಕುವೇರು, ಇಂಜಿ ಭತ್ತದ ಉಡುಪದಂತ್ರದಲ್ಲಿ ತಿಕ್ಕುವೇರು, ಉಡುಪಿಗೆ ಕೊಂಡ ಒಂದು ಪರಂಪರೆ ಉಂಟು. ಈ ಎಲ್ಲ ವರ್ಮ ತಂತ್ರದಲ್ಲೇ ಪರಂಪರೆ ಉಂಟು. ಇನ್ನೇನು ಬರ್ತದೆ ತುಲೆ ಕಾಲ ಪರಿಣಿತ ತಕ್ಕ ಬೆಳವಣಿಗೆಗಳು ಕುಂಠಿತವಾಗಿ ಬರ್ತದೆ, ಸಂತಾನದ ಕ್ಷೀಣವಾಗಿ ಬರ್ತದೆ. ಅದು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಬಂದಿರುವಾಗ ಈ ನೀಲೇಶ್ವರ ತಂದಿದ್ದ ಪಟ್ಟದ ಗೋಲಿಯಲ್ಲಿ ನಿಖಲು ಬಂದವರು ಬನ್ನಿ ಪಂಡಿತ ಕೆಲವಾದ ಆಡಳಿತ ಕದಿಗೊಂಡು ಇದಕ್ಕೆ ಅವರು ಆಡಿಕೊಂಡು ಆರಂಪಾಡಿ ಮಾಡುವಂತಂದ್ರೆ ಕಾಸರಗೋಡು ಭಾಗ ಹಾಕೊಂಡ ಅದಕ್ಕೆ ಗುಣ ಮಾಡೋದು ಹೇಗೆ ಬರ್ತದೆ ಅಂತ ಕೇಳಿದ ಆ ವ್ಯವಸ್ಥೆಯ ಸ್ವರೂಪ ಅದ ಮುಂದೆ ನಮ್ಮ ದಾಖಲೀಕರಣ ಬಂದಿದ್ದ ಬಂದಂತ ಮುಂದೆ ನಮ್ಮ ಒಂದು ವ್ಯವಸ್ಥೆ ಕನತಿದ್ದ ಬಂದಂತ ಭವಿಷ್ಯದ ದೃಷ್ಟಿಗೆ ಬಹಳ ಕಷ್ಟ ಉಂಟು ಹೇಗೆ ಅಂತ ಕೇಳಿದ. ಇದಕ್ಕೂ ಗಣಕೀಕರಣ ತಂತ್ರಜ್ಞಾನ ಬೆಳವಣಿಗೆ ಆಧಾರಿತ ವ್ಯವಸ್ಥೆ ಓಡಿ ಬರ್ತದೆ ಕೇಳಿದ. ಇದು ನಮ್ಮಡೆ ಪುನಃ ಆಧಾರ್ ಕಾರ್ಡ್ ನಮ್ಮಡೆ ಪುನಃ ವೋಟರ್ ಇಲ್ಲ ಲಿಂಕ್ ಆಗೋದು ಬಂತು. ನಮ್ಮಡೆ ಪುನಃ ಆಧಾರ್ ಕಾರ್ಡ್ ಇಲ್ಲ ವೋಟರ್ ಇಲ್ಲ ಲಿಂಕ್ ಆಗೋದು ಬಂತು. ದೇಗ ಲಿಂಕ್ ಆಗೋದು ಬಂತು. ಸಮಾನ ನಷ್ಟವಾಗಿದೆ. ಕಲವೆ ನಕಲ ಆಟ ಜಾಸ್ತಿ ಉಂಟು, ಕಣ್ಣು ನಕಲು ಹೆಚ್ಚಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ಕಂಡೊಂದು ಒಂದು ಗೊತ್ತಾವಣಿಕೆ ಒಂದು ಗೊತ್ತಾವಣೆ ಒಂದು ಲಿಂಕ್ ಆಗೋದು ಒಂದೊಂದು ಸೋರ್ದು ಹೋಗುವುದು. ಅಪ್ಪನಾಗ ಈ ದೇಶದ ಪ್ರಧಾನಮಂತ್ರಿ ಇನ್ನೇನು ಮಾತ್ರ ದೇವಿ ಯೋಚನೆ ಮಾಡ್ಕೊಳ್ಳಿ ಅರಮನೆ ಕುಟುಂಬದ ದೇವಿ ಮಾಡ್ಕೊಂಡು ನೆಕ್ಕು ತುಂಬಲ ದೇಶ ನಡೆತದೆ. ನೆಕ್ಕು ತುಂಬಲ ದೇಶಕ್ಕಾಲ ಬಣ್ಣ ಉಂಡೆ ನಮ್ಮಂತಾಗ ಬಗ್ಗೆ ಅರಿವಿಂಚಂಡು ಅದು ಈ ವ್ಯವಸ್ಥೆಯನ್ನು ದೇವಿ ಮಾಡೋದು ಬೇರೆ ಸರಿಯಾದ ನಮ್ಮ ಯೋಚನೆ ಮಾಡ್ತಾಗ ದುಂಗು ಕೈಬರ ಹಾಳೆಲಿತ್ತ ಒಂದು ಪುಟ್ಟ ಓದೋದ್ರಿಂದ ಕೈಬರ ಹಡಿತ್ತು. ಕೈಬರ ಕಮ್ಮಿ ಆಗಿ ಐದೊಕ್ಕ ಬೆರಳು ಬರ್ತದೆ, ಐದೊಕ್ಕ ಲಿಪಿ ಬರ್ತದೆ. ಲಿಪಿ ಬಂದಾಗ ಅದನ್ನು ಟೈಪ್ ಮಾಡ್ತಾರೆ ಶುರು ಮಾಡ್ತೀವಿ. ಆ ಟೈಪ್ ಮಾಡ್ಕೊಂಡಾಗಲ್ಲ ಸೆಕೆಂಡ್ಗೆ ಫಾಸ್ಟ್ ಕಡಿಮೆ ಟೈಪ್ ಮಾಡ್ಬೋದು. ಐದ ಬಗ್ಗೆ ಲೆಕ್ಕದೆ
ಕಂಪ್ಯೂಟರ್ ಬಂದದ್ದು ಕೈತ ಉಲೆಯನ್ನು ಎಲ್ಲಿಯೇ ಸೊತ್ತು ಬರ್ತದೆ, ನಮ್ಮನ್ನ ಕೈತ ಉಲೆಯದೇ ಬರ್ತದೆ. ಐಪ್ಯಾಡ್ ಬಂತು, ಅವು ಕೈತ ಉಲೆಯದೇ ಬರ್ತದೆ. ಇತ್ತೆ ಸ್ಮಾರ್ಟ್ ಫೋನ್ ಬರ ಸ್ಟಾರ್ಟ್ ಆಗ ತುಲೆ ಒಂದು ಅಧ್ಯಯನಶೀಲ ಜ್ಞಾನಿ ಕಾಕೇರನಿಗೆ ಹೋಗಿ ಇತಿಹಾಸ ಬರೆದು ಮಾಡಿ ದಾರ ಬಂದೆ ಕಲ್ಲಿನ ಕೋಗಿ ಕೂಗಿತ್ತು, ಕಲ್ಲಿನ ಕೋಳಿ ಕೂಗಿತ್ತು. ಆಶ್ಚರ್ಯ, ಸಾಧ್ಯನಾ? ಕಲ್ಲಿನ ಕೋಳಿ ಕೂಗುವುದು ಸಾಧ್ಯನಾ? ಸಾಧ್ಯ ಇದ್ದಿ. ಈಗ ಉತ್ತರ ಭಾಗಕ್ಕೆ ಕೊಂಡ ಆಯೆ ಬರಲಿನ ಇತಿಹಾಸದ ಸೂಚನೆ ನಿಂತು ತೋಜಲು ವಿಪರೀತ ಮಳೆ ಈತೆ ವರ್ಷ ಬರ್ತೇನೆ ವರ್ಷ ಎಂಚ ಬರ್ತೇನೆ 4 ದಿನ 4 ದಿನಕ್ಕೆ ವರ್ಷ ಹೊರಗೆ ಬರ್ತೇನೆ ಎಂಚ ಬರ್ತೇನೆ ಬೆಂಗಳೂರು ಮುರುಕು ಎಂಚ ಬರ್ತೇನೆ ಇಂಚ ಬಂದ್ರೆ ಕೆಲವತ್ತು ಬಾರಿ ಆಗಿದೆ ಹಾಗೆ ಬರ್ತೇನೆ ದುಮ್ದಕ್ಕೆ ಮಂಡೆ ಇದ್ದೆ ಮತ್ತೆ ನನ್ಕೋಡ್ ಬಂದೆ ಎಕ್ಕಲು ಉಂಡೆ ಕುಳಿದು ಮಾಡ್ತೇವೆ ಹಾಗಿದ್ದಾನೆ ಮಂಡೆ ಇದ್ದೆ ಮೇಲೆ ಮಲ್ಕೊಂಡಿದ್ದೇನೆ ದಯಮಾಡಿದ್ದೀಗ ವಿಷಯ ಐತಿ ಕಂತುಗಳ ಬಾಕಿ ಒಂದು ಶಬ್ದ ಬಂದ ಒರಿ ನೀರಿಗೆ ಬೂರ್ದೆ ಮೂರು ನಮ್ಮ ಕಾಕೆರನ್ನು ಎಂಚ ಬೂರು ಪಾರ್ವತಿನ ಲಾಯ್ತಿನ ಎಲ್ಲ ನೂಕಿಯದ ಆಯ್ದ ಜೀವ ಹೋಗುವುದು ವಿಷಯ ಐತಿ ಕುಡರಿಯನ್ನು ಕೂಡ ಅಂಜಪ್ಪ ಹೋಗುತ್ತೆ ಈ ಕೆಲಸ ಮಾತ್ರ ನಮ್ಮ ಮಾಡಿರಬೇಕು ನೀನು ಮಾತ್ರ ಗೊತ್ತಾಗ್ತಿರಬೇಕು ಇತ್ಯವು ನೀನು ದಾಖಲೀಕರಣ ಮಾಡಿಕೊಡಂಗ ಈ ಇತಿಹಾಸದಲ್ಲಿ ಒಟ್ಟು ನಮ್ಮನ್ನ ಮಂಗಳೂರು ಮಾಗಡಿ ಬಂದ ಈ ಭಾಗ ಈತ ಗ್ರಾಮ ಈತ ಊರದ ಪುದರಿಲೆ ಪೂರ ಬಂದಿದೆ. ಈ ಊರದ ಪುದರಿಗಳ ಒಂದು ಐತಿಹ್ಯ ಉಂಟು. ಇದಕ್ಕೆ ಸುಲಭ ಒಂದು ಹೊಸ ಪುದರನ ಆಯ್ಕೆ ಮಾಡ್ತಾರೆ. ಈ ಹೊಸ ಪುದರನ ಆಯ್ಕೆ ಮಾಡ್ಕೊಂಡಾಗ ಆ ಪರಪುದರದ ಇತಿಹಾಸ ಅವು ಬರೀದು ಹೋದಾಗ ಅವನ ಮಾಡಿದ್ವಿ ಅವನಿಗೆ ಹೊಸ ಪುದರಕ್ಕೆ ಬಂದಾಗ ಆ ಒಕ್ಕಲಿಗೆಲ್ಲ ಹಾಳಾಗುವುದು ನಮ್ಮ ಅರ್ಥ ಉಂಟು. ಹೊಸ ಪುದರಕ್ಕೆ ಬಂದಾಗ ಆಯ್ತ ಒಕ್ಕಲೆ ಹಾಳಾಗುವುದು ಪರ ಪೋಕು ಹೊಸ ತೆಗೆದು ಉದೇನು ಹಿರಿಯಾಟಲು ಮಾಡ್ತೀವಿ ಅವನಿಗೆ ನೀನು ಒರಿಪೋಡೋದಾಗ ದಾದ ಅವರು ಒಂದು ಇತಿಹಾಸ ರಚನೆ ಅವರು ಲೇಖೋರು ವಿದ್ವಾಂಸೆ ಹುಟ್ಟೋಡು ಬಂದ ಸುಲಭ ನಮ್ಮ ಕುಲನ್ನು ಬಾತಿರೋದು ಯೋಚನೆ ಮಾಡಿದ ಕುಲನ ಸಮಯ ಆಗ್ತದೆ ಇದಕ್ಕೆ ತೊಡಗುವುದು ನಮ್ಮ ಹೊರ ಮುರ್ಕೊಡ್ತೀವಿ ಮುರ್ಕೊಂಡ ಮಾತ್ರ ನಮಗೆ ಅನುಭವ ಇದನ್ನ ಅನುಭವ ಅನುಭವ ಏಕ ಬರ್ತೀನಿ ನಮ್ಮ ಅಧ್ಯಯನ ಅಂತಂದು ಹೋದಾಗ ಒಂದು ವಿಷಯ ನಿಂತು ಓದೇ ಶುರುವಾಗುತ್ತೆ ಹಿತಾಯಿ ಪಟ್ಟಿಗೆ ಹೋಯ್ ದುಂಬೋಯ್ ಹಾಕೊಂಡು ಅವು ಒಂದು ರಚನೆಗೆ ಕಾರ್ಯಕ್ಕೆ ಅನುಕೂಲ ಈ ಕೆಲಸ ಅವು ಆಯ್ಜಿಯಿಂದ ಅಂದ ಇತ್ತೆ ಮುನ್ಪೈ ಪುನಃ ಇತಿಹಾಸಕ್ಕೆ ಸಂಬಂಧಪಟ್ಟಿನ ದೈವ ಒಕ್ಕ ದೇವಿ ಈ ದೈವ ಒಕ್ಕ ದೇವಿಗೆ ಆತ ಕಟ್ಟುಕಟ್ಟಳೆ 14 ಕಟ್ಟುಕಟ್ಟಳೆ ದೇವರುಗಳ ಒಂದು ಷೋಡಶೋಪಚಾರ ಬಂದ ದೈವಗಳ ಒಂದು ಷೋಡಶ ಕಲೆ 14 ಕಲೆ ದೇವರಿಗೆ ಹೆಚ್ಚು ಒಂದು ಅಂಚಿನ 14 ಕಟ್ಟಲೆ ದೈವಗಳ ಒಂದು ಅಂಚ ಬಂದ ದೇವರಿಗೆ ಪಂಚೋಪಚಾರ ಪೂಜೆ ಉಂಟು ದೈವಗಳ ಪಂಚ ಪರ್ವ ಬಂದ ಸಂಪ್ರದಾಯ ಉಂಟು ತೋಲೆ ದೇವರು ಒಕ್ಕ ದೈವ ಅವು ಎರಡು ನಮ್ಮ ಕಣ್ಣಿದ್ದಾರೆ ಅಪ್ಪಗೆ ಒಕ್ಕ ಅಮ್ಮನ ಹೋಲಿಸಾವ ಆ ವಿಷಯ ಅವನಿಗೂ ನೀನು ನಮ್ಮ ಆಕರ ಗ್ರಂಥ ಮತ್ತು ನೀನು ದಾಖಲೆ ಬಂದಿದ್ದ ಬಂದ ನನಗೆ ಒಂದು ನಾಟನ್ನು ನೀನು ವಾರಿಗೆ ನಮ್ಮ ಇತ್ತೆ ಕಟ್ಟುಕಟ್ಟಳೆ ಒಂದು ಊರಿಗೂ ಇತ್ತೆ 14 ಕಟ್ಲೆ ಇತ್ತಲ್ಲ ಒಂದು ಊರಿಗೂ ಭಿನ್ನತೆ ಉಂಟು ಕಟ್ಲೆ ಇಂಚೇನೆ ಕಟ್ಲೆ ವ್ಯತ್ಯಾಸ ಜ್ಞಾನ ಭಿನ್ನತೆ ಉಂಟು ಕರ್ಮದ ಭಿನ್ನತೆ ಉಂಟು ಆ ಭಿನ್ನತೆಯನ್ನು ದಾಖಲೀಕರಣ ಬಂದಿದ್ದ ಬಂದ ನನ್ನ ಮಾವಿನ ಓದಿದ್ದ ಅಂತ ಎಂಚ ಇಂಗ್ಲಿಷ್ ಒಂದು ಕುತೂಹಲ ಈತ ವಿಷಯದಲ್ಲಿ ಒಂದು ಮಾತ ಆದಾಗ ಸುಮಾರು 1000 ಪೇಜ್ ಆವು ಐದು ಹೆಚ್ಚಾಗ ಅಂದ್ರೆ ನಾವು ಮುಂದಿನ ಇಂಚ ಒರಿಕು ಇಂಥ ಪಾಠಗಳು ಕೊನೆಗೆ ನಮ್ಮನ್ನ ವಿದ್ವಾಂಸಿ ಉಳ್ಳಾಳು ತಕ್ಕ ಬಂದ್ರಿ ಅನೇಕ ಮಂದಿ ಈ ಬುಕ್ಕು ನಾವು ಬಹಳ ಅಗತ್ಯವಾದ ವಿಷಯ ದಾಯಿಕೆಯಿಂದ ಈ ತಂತ್ರಜ್ಞಾನ ಬೆಳೆವಂತೆ ಉಂಟು ಹೊಡೆದ ಫೋನ್ ಇನಿಂಚಿ ಮುರಂದ ಹಾರ್ಡ್ ಸ್ಕೋಪ್ ಇನಿಂಚಿ ಇನ್ನಿಂದ ಸಾಫ್ಟ್ವೇರ್ ಆ ರೀತಿ ಡೆವಲಪ್ಮೆಂಟ್ ಆಗೋದು ಆ ರೀತಿ ಡೆವಲಪ್ಮೆಂಟ್ ಆಗೋದು ಹೋದಾಗ ಅಳಿಸಿ ಹೋಗುವ ಸಂದರ್ಭ ಬರೋದು ಮಾಜಿದ ಹೋಗುವ ಸಂದರ್ಭ ಬರೋದು ಅವಾಗ ಮಾಜಿದ ಹೋಗುವ ಸಂದರ್ಭ ನಮ್ಮ ಬರಿಬೋದು ಇನ್ನಿಂತೆ ನಮ್ಮ ದುಮ್ಮ ಮಾತ್ರ ನಮ್ಮ ರೇಷನ್ ಕಾರ್ಡ್ ಇತ್ತು ರೇಷನ್ ಕಾರ್ಡ್ ನಮ್ಮ ಗೋವಿನ ಕರಕ್ಕೆ ಸಕ್ಕರೆ ಗೋಧಿ ಅರಿ ಹೆಚ್ಚಿನ ತಿಕ್ಕೊಂಡು ಕರಾವಳಿದ್ದ ಅವು ಏತು ವ್ಯತ್ಯಾಸ ಆಗ್ತದೆ ಅಂತ್ಯೋದಯ ಕಾರ್ಡ್ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಇದು ರೀತಿಯ ವಿಂಗಡಣೆ ಆಗುತ್ತೆ ಕೊಡೋದು ಬರ್ಕೊಂಡು ಗೊತ್ತಿಸಿ ಮತ್ತೆ ಆದ ವಿಂಗಡಣೆ ಬರ್ತದೆ ಇತ್ತೆ ಸೀದಾ ಹೋಗಿ ಸಕ್ಕರೆ ಕನಪಲೆ ಕಲೆತ್ತಿ ಸೀದಾ ಹೋದ್ರೆ ಅನೇಕ ಗೊಚ್ಚಿನ ನಾವು ಅವ ಅವಶ್ಯಕತೆ ಇಚ್ಚಿ ಬಟ್ ಆಗಲ್ಲ ನಮ್ಮ ಊರಿಗೆ ತಗೊಂಡಂಗೆ ಅವಡಲ್ಲ ನಮ್ಮ ಊರುಡುಲ್ಲ ನಮ್ಮ ಸಂಪರ್ಕ ಏತು ಜನ ಒಂದು ಫ್ಯಾಮಿಲಿದೊಳಗೆ ಏತು ಜನ ಆಯ್ತಾ ಪೂರ ಡಾಕ್ಯುಮೆಂಟ್ ಆ ಪ್ರಗತಿ ಕಾರ್ಯದ ಒಳಗೆ ಬರೋದು
ತುಲೆ ನೆತ್ತದಾದ ಒಳಗುಟ್ಟುದಾದ ನಮ್ಮ ಎನಾಳ ಕೇಳಿದನ ಒಂದೇನು ಮಾಡ್ತದೆ ಈ KYC ದಾಯಕ್ಕೆ ಏನೋ ಉಂಟವು ಒಂದೀ ಇಲ್ಲಾರೆ ಆಯ ಉಲ್ಲೇನೋ ಇಜ್ಜೇನೋ ಆಯ ಜೀವಂತ ಉಲ್ಲೇನ ಇಜ್ಜೇನ ಅಥವಾ ಮೂಲುಲ್ಲೇನ ಅಥವಾ ವಿದೇಶ ಉಲ್ಲೇನ ಓಲುಲ್ಲೆ ಒಂದೇನು ಮಾತ ಒಟ್ಟು ಮಾಡೋದು ಒಟ್ಟು ಕಾಣ್ತಾ ఆయన పురోగామి ఆయన ప్రగతింతో ఈత మాత ಡಿಜಿಟಲೀಕರಣ ಈ ಕಾಲ ಅಪ್ಪ ಎಂಗುಲು ಇತ್ತೆ ಪಿತಾಂತ ಬಹಳ ಪಿರಾಕದ ಒಂದು ವಿಷಯನ ಇತ್ತೆ ಒಟ್ಟು ಮಂದಿರ ಪಿತಾಂತಿನ ಸಮಯ ಸರಿ ಉಂಡು ನೆನ್ನಿಲ್ಲ ದೇವಂದ ಒಂದು ಪಿತೃಪಕ್ಷ ಒಂದಾದ ಸಮಾಲೋಚನೆ ಆಗ್ತದೆ ತಂತ್ರದಾರ ಬಹಳ ವರ್ಷದ ಮುಂದೆ ಅದೇನು ಮಂದಿ ಆಯೋಜನೆ ಅಂತ ಮಂತಿದೆ ಇತ್ತೆ ನಮ್ಮನೆ ಮಂದಿ ಸಮಾಲೋಚನೆ ಸಮೀಕರಣ ಕೆಲಸ ಪಂಡೆ ನಮ್ಮನ ಊರದ ಏನೇನು ಜ್ಞಾನಿಗಳು ವಿದ್ವಾಂಸರಿಗೂ ಮಾಸ್ ಹೋಗಿ ಶಾಲೆದ ಮಾಸ್ಟರಿಗೂ ಅಥವಾ ಕಾಲ ಗೊತ್ತಾಗದೆ ಜನಪದ ವಿದ್ವಾಂಸರಿಗೂ ನರ್ತನ ಮಲ್ಬೋದು ದೇವ ನರ್ತನ ಕಟ್ಟುನ ಕ್ಲಿಪ್ಪು ಅಥವಾ ಬೇರೆ ಬೇರೆ ರೀತಿಯ ಕ್ಲಿಪ್ಪು ಅಕ್ಲೇ ನಾವು ನೀನು ಒಟ್ಟು ಮಲ್ಬೋದೆ ಬರೆಯದ ನಮ್ಮನ್ನು ಗೊತ್ತಿಜ್ಜಿ ಏನು ನಮ್ಮದ ಬರೆಪುಣಗಳು ಒಳ್ಳೆಯದು ಅಕ್ಲೇ ನಮ್ಮನ್ನು ಒಟ್ಟು ಮಾಡ್ತೇವೆ ನೀನು ಮಾಡ್ಬೋದು ಅವನಾಗ ತಪ್ಪಿರೋದು ಕೆಲಸ ದಿನ್ಯ ಉಂಟು ಆ ಕೆಲಸಕ್ಕೆ ನಮ್ಮ ತೊಡಗಿಗೆ ಬಂದ ಉದಾಹರಣೆ ಇದು ನಮ್ಮ ಮಾತವಲ್ಲ ಉದಿನ ಮಾತ ಕೇಳಿದ ಮಲ್ಪೋಡು ಪಂಟೆ ಮಲ್ಪುಗ ಪಂಡ ತುಲೆ ದಿನವ ಹೀಲಿ ನಮ್ಮ ಚರಿತ್ರೆ ಹೆಚ್ಚೋದು ಕೇಂದ ಕಾಂಡೆ ಹಾಕೊಂಡು ಮಧ್ಯಾಹ್ನ ಹಾಕೊಂಡು ಬಲಿ ಹಾಕೊಂಡು ರಾತ್ರಿ ಒಂದು ನೈಮಿತ್ತಿಕವಾಯಿನ ವ್ಯವಸ್ಥೆ ಈ ನೈಮಿತ್ತಿಕವಾಯಿನ ವ್ಯವಸ್ಥೆಯಲ್ಲಿ ಸಮಯನ ನಮ್ಮ ಗೊತ್ತಾಗಿಲ್ಲ ಕಳೆಯಬಹುದು ನಮ್ಮನ್ನ ಪ್ರಾಯವಂಚನೆ ಗೊತ್ತಾವಂದಿಲ್ಲ ಕಮ್ಮಿ ಆಗುವುದು ಈ ಕಮ್ಮಿ ಅವನ ಪ್ರಾಯದ ಏಪನವ ತಾನೇ ಆ ಬಂದಲ ಗೊತ್ತಿಜ್ಜಿ ನಮ್ಮ ಓಲ ನಮ್ಮನ ಮಂಡೇಡಿಜ್ಜಿ ಯೋಚನೆ ದಿನ ಉಂಟು ಆತ ಬದುಕೋಡು ಆತ ಬದುಕು ನಿರ್ವಹಣೆ ಮಾಡಿಕೊಡು ಆತ ಸಮಯ ನಿಂಪೋಡು ಬಂದ ಆಲೋಚನೆ ಉಂಟು ಆತ ನಮಕ ಉಪ್ಪೆರಡಿ ಸಾಧ್ಯನ ಉದನಿ ಯೋಚನೆ ಮಾಡ್ತದೆ ಜ್ಞಾನಿದಾದ ಬಂದು ಪಂಡ ಇತ್ಯಾವುದಾಯಿನ ಕೆಲಸ ಈ ಎಲ್ಲೆಂದು ಯೋಚನೆ ಮಾಡ್ಬೇಡ ಇತ್ತೆನೇ ಶುರು ಮಾಡಲ್ಲ ಅಂದ್ರೆ ಜ್ಞಾನ ಕಂಪಿ ಎಲ್ಲೆಂದು ಯೋಚನೆ ಮಾಡ್ಬೇಡ ದೇಹ ಶರೀರ ಉಂಟು ಕಾದುಕೊಂಡು వచ్చి ಇತ್ತಿನಿಂದ ಕರ್ತವ್ಯವನ್ನು ಮುಗಿಪರ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಈ ಮಾಡಡೆ ಒಕ್ಕೂಟ ಮಾಡಿದ ಈ ಒಂಜಿ ಕಮಿಟಿ ಅದನ್ನು ಊರು ಒಂದು ಸಂಚಾಲನ ಸಮಿತಿಯಿಂದಲೇ ಬಂದಿದೆ ಈ ಸಮಿತಿಯ ಮುಖಾಂತರವಾದ ಅದಕ್ಕೊಂದು ಆಕಾರ ಗ್ರಂಥ ಒಂದು ಪ್ರಬಂಧ ಎಲ್ಲ ಒಂದು ಪ್ರಬಂಧ ಅವು ನೆಕ್ಸ್ಟ್ ಏರಂತ ಅದೊಂದು ಡಾಕ್ಟರೇಟ್ ಮಾಡ್ತಾರೆ ಯಾವ ಭವಿಷ್ಯ ಬಂದರೆ ಯಾವುದು ಏರೇನ ಪದಾರ್ಥ ಡಾಕ್ಟರೇಟ್ ಮಾಡ್ತಾರೆ ಒಂದೇ ನಮ್ಮ ಒಟ್ಟಿಗೆ ಅಂಚೆ ಇತ್ತಿನಂತಾಗ ಒಂದು ಊರು ತಪ್ಪುದಾರಲ್ಲ ಡಾಕ್ಟರೇಟ್ ಮಾಡ್ತಿದ್ದೇನೆ ಒಂದು ಊರು ತಪ್ಪುದಾರ ಆತ ಅಧ್ಯಯನ ವಿಷಯಗಳೆಲ್ಲ ಇದ್ದಾವಲ್ಲ ಅಂಚೆ ಇತ್ತಿನ ಅವರ ನಮ್ಮ ಮಾತನಿತ್ತು ಒಗ್ಗಟ್ಟು ಮಾಡ್ತದೆ ಐಕ್ಯ ಮಾಡ್ತದೆ ನಮ್ಮ ಹಿಂದೂನವರೇ ಒಂದು ವಿಷಯ ಉಂಟು ಕಾರ್ವೈದ್ಯರು ನ್ಯಾಯಸಭೆಯಲ್ಲಿ ಅಂತ ಕಾರ್ವೈದ್ಯದ ಒಂದು ಬುದ್ಧಿ ಉಂಟು ನಮ್ಮ ಈ ಕಾರ್ವೈದ್ಯದ ಬುದ್ಧಿರುವಂತೆ ನಮ್ಮ ಗುಡಿಯಾಗ ನಮ್ಮನೊಳಗೆ ಐಕ್ಯ ಮತ್ತೆ ಅಥವಾ ಒಗ್ಗಟ್ಟಿನ ಇನಿಕ್ಕಲ ದೈವದ ಕೊಡಿಯಾಗಿಟ್ಟು ನಡೆಬಹುದು ದೇವರ ಜಾತ್ರಾ ಉತ್ಸವದ ನಡೆಬಹುದು ಅಂಚೆ ಇಕ್ಕಿನ ಅವರ ಈ ನಿಕ್ಕಲ ಆ ದೊಂದಿ ಪಂಪನ ಒಂದು ಸ್ವರೂಪ ಒಂದು ದೀವಟಿಗೆ ಜೀತಿಗೆ ಆಗಲಿದೆ ಆ ಜೀತಿಗೆ ಪೂರ ಕಡೆಗೆ ಬೋಡು ಸ್ವಾಮಿನ ಕೋಪನಂದಲ್ಲ ಜೀತಿಗೆ ಬೋಡು ತಂತ್ರದಾರ ಕೋಪನಂದಲ್ಲ ಜೀತಿಗೆ ಬೋಡು ದೈವ ಕೋಪನಂದಲ್ಲ ಜೀತಿಗೆ ಬೋಡು ದೇವರ ಕೋಪನಂದಲ್ಲ ಜೀತಿಗೆ ಬೋಡು ಜೀಟಿಗೆ ಇದ್ದಂತೆ ಆದರ ಮುಂದೆ ಉಪಣ್ಣ ಈ ಸ್ಥಿತಿಯಿಂದ ನಮ್ಮನ್ನ ಆ ಆಧಾರ ಗ್ರಂಥ ಒಂದು ಇತಿಹಾಸ ಸ್ವರೂಪಗಳು ಮೂಡು ಬರಲು ಒಳ್ಳೆ ತತ್ವಗಳಲ್ಲಿ ಎಲ್ಲ ನಮ್ಮ ಕೊರಗೇರದಲ್ಲಿ ಅವು ನಿಂತಿರಲ್ಲ ಬುಡಿದುಕೊಂಡಲ್ಲ ಅಲ್ಲಿ ನಮ್ಮ ಕೊರಗೇರದಲ್ಲಿ ಅದೊಂದು ಪರಿಪೂರ್ಣವಾಗಿನ ಸ್ವರೂಪದ ಕನಪುನ ಒಂದು ಮಲ್ಲ ಸಾಧನೆ ನಮಡ ಉಂಡು ಅರ್ಥಾತ್ ನಿಕ್ಕದರ ಉಂಡು ದೇವರ ಈ ಸಗಟಿಗಳು ಸಾಮಾನ್ಯರಾಗ್ತದೆ ಜ್ಞಾನಿಗಳು ಅಪ್ಪಟ ಜ್ಞಾನಿಗಳು ದೇವಸ್ಥಾನ ನಡಪಾದ ಗೊತ್ತು ನಿಮಗೆ ದೈವಸ್ಥಾನ ನಡಪಾದ ಗೊತ್ತುಂಡು ಒಂದು ಕೂಡು ಕಟ್ಟಿದ ಆಚರಣೆಯ ಬಗ್ಗೆ ತಿಳುವಳಿಕೆ ಉಂಟು ಈ ಮಾತ್ರ ಒಂದು ವಿದ್ವಾಂಸಡೆ ಕೂಡ ఆయన ಚಿಂತನೆಯಲ್ಲಿ ಪೂರಣಿಗಳೇ ಉಂಟು ಅಂದರೆ ಪ್ರಯೋಗ ಮಾಡಬೇಕಿದ್ದ ಅವಕಾಶ ಈ ಪ್ರಯೋಗ ನಮ್ಮ ಮಂತನ ನವನವಳ ಇದ್ದಾಗ ನಮ್ಗೆ ಗೊತ್ತಾಗ ಅಂಜಿತ್ತಿನ ಒಂದು ಸ್ವರೂಪ ಇದು ಮಾತ್ರ ಅಳವಡಿಸಾದ ಆಯಾಯ ಊರದ ಕಟ್ಟುಕಟ್ಟಳೆಯಲು ಆಯಾಯ ಊರದ ಇತಿಹಾಸ ಆಯಾಯ ಊರದ ಪುರಪ್ಪುಲೆಗಳಂತ ಒಟ್ಟು ಮಂದಿದ ಒಂದು ಆಕಾರ ಗ್ರಂಥಕ್ಕೆ ಸಹಾಯ ಆಗಬೇಕಾ ಆ ವ್ಯವಸ್ಥೆಯನ್ನು ನಮ್ಮ ಉರಿಪಾಗುವ ಅವಶ್ಯಕತೆ
ಪ್ರಭಾತೆಯಲ್ಲಿ ಈ ಶಬ್ದ ಬರ್ಕೊಂಡಿಲ್ಲ ದಾಯಿ ಬರ್ಕೊಂಡು ಒಂದು ಕೇಂದ್ರ ಎಂಬುದು ಪಿರಬೂರ್ತಿನ ಇರ್ತಾವ ಎಂಬುದು ಪಿರಬೂರ್ತಿನ ದಾಯಿದಾವಲ್ಲ ಮನಸ್ಸಿನ ಜನ್ಯನ ಅಥವಾ ಇದರ ಬಗ್ಗೆ ತಿಳುವಳಿಕೆ ಜನ್ಯನ ಅಥವಾ ಏನಿರುವುದು ಹೋಗಬೇಕು ಕೈಗಾಟದ ಕೊಲ್ಲೊಂದ ಸ್ಥಿತಿಯಿಂದ ಒಯ್ದಾವಲ್ಲ ನಮ್ಮ ಪಿರಬೂರ್ತ ನಮ್ಮ ಮಂಡ್ಯ ಕಣಕ ಇದಕ್ಕೆಲ್ಲ ನಮ್ಮನ್ನ ಆಡಳಿತ ವ್ಯವಸ್ಥೆ ಅಲ್ಪಸಂಖ್ಯಾತರಿಗೆ ಪಂಡೋದು ಬೋರ್ಡು ಮೈನಾರಿಟಿ ಪಂಪಡೋದು ಬೋರ್ಡು ಆಯ್ತು ಅದೇ ರೀತಿ ಸಂಗ್ರಹ ಬಂದಿದೆ ನನ್ನ ಪಂಗಡ ವ್ಯವಸ್ಥೆಗೆ ಒಂದು ಬೋರ್ಡು ಆಯ್ತು ಅದೇ ರೀತಿ ಡಿವೈಡ್ ಬಂದಿದೆ ಅವೇ ಇಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಉಂಟು ಈ ದೇವಸ್ಥಾನ ಅರ್ಥಾತ್ ದೇವಲ್ಯ ದೈವಲ್ಯ ಪಕ್ಕನ ಈ ತುಳುತ್ತ ಕಟ್ಟಿದ ದೇವಸ್ಥಾನ ದೈವಸ್ಥಾನಕ್ಕೆ ಮಾಡ್ತಾರೆ ಧಾರ್ಮಿಕ ದತ್ತಿ ಇಲಾಖೆ ಉಂಟು ಧಾರ್ಮಿಕ ದತ್ತಿ ಇಲಾಖೆ ದೈವಸ್ಥಾನ ನಿಖಿಲ್ ದಾದಾಟಲ್ಲಿ ಅರ್ಜಿ ನಿಕೊಂಡು ನಮ್ಮನ್ನ ಮಂತ್ರಿ ಅಥವಾ ಇತ್ತೆ ಧಾರ್ಮಿಕ ಪರಿಷತ್ತು ನಮ್ಮ ಕುಲುಲೇರು ಸುಮಾರು ಜನ 8 ದಿನ ಕುಲುಲೇರು ಅಕ್ಕದ ಒಂದು ವರದಿಯನ್ನು ಕೊಟ್ಟು ಅವಿನ ಮಂತ್ರಿಲೇ ಕಡಬಹುದು ಆ ಮಂತ್ರಿಲು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಚಿತ್ತಿನ ಒಂದು ಮಂತ್ರಿ ಅಂದ ಕಣಿಕರಪ್ಪು ಅದು ಬೇಗ ಅನುಕೂಲ ಇತ್ತೆ ಉತ್ತರ ಕನ್ನಡದಲ್ಲಿ ಮಿನಿ ಮಂತ್ರಿ ಅಂತ ಪಟ್ಟಿಗೆ ಮೇಲೆ ಆ ಪಟ್ಟಿನ ಅಂಜನೆ ದೀಪೇರು ದಾಳ ನಂಗೆ ಬರ್ಬೋದು ನೆನಪಿಲ್ಲ ದಾಳ ನಂಗೆ ಬರ್ಬೋದು ಹೊಲ ನಮ್ಮ ಶಾಸಕಿಯರು ಅಥವಾ ನಮ್ಮ ಬಗ್ಗೆ ತಿಳುವಳಿಕೆ ತಿನ್ನವರು ಶಾಸಕಿಯರು 6 ಕೋಟಿ 5 ಲಕ್ಷನ 10 ಲಕ್ಷನ 15 ಲಕ್ಷನ ಕೊಡ್ಬೇಕು ನಿಮಗೆ ಯೋಚನೆ ಮಾಡ್ತೀನಿ ಒಂದೇನು ಕೊಡ್ಬೋದು ಆಗ ಕಿಸೆದು ಕೊಡ್ಬೋದು ಸರ್ಕಾರದ ಕೊಡ್ತೀನಿ ಮಂತ್ರಿ ಸರ್ಕಾರದ ವೈಪ್ ಹೋಗ್ತೀನಿ ಸರ್ಕಾರ ನಮ್ಮ ಕಾಸು ಹೋಗ್ತೀನಿ ನಮ್ಮ ದೇವಸ್ಥಾನಕ್ಕೆ ಕೊಡ್ಪುನ ಕಾಸು ಸರ್ಕಾರಕ್ಕೆ ಹೋಗ್ತೀನಿ ನಿಮಗೆ ಅರ್ಥ ಮಾಡ್ತಿದ್ದೆ ಅಲ್ಪಸಂಖ್ಯಾತರಿಗಿಂತ ಒಂದು ದಾನ ಯೋಜನೆ ಕಾಣ್ತಿರುತ್ತೆ ದಾನ ಕಾಸು ಹೋಗ್ಬಿಡಲ್ಲ ವಾದ ಹಬ್ಬಿ ಹೋಗ್ಬೋದು ಹುಂಡಿ ದಾನ ಹೋಗ್ಬೋದು ಈ ಹುಂಡಿ ಮಂದಿ ಇರತ್ತ ನಮ್ಮ ಒಂದು ಪ್ರಶ್ನೆ ಮಾಡ್ಕೋ ನಮ್ಮ ಪಕ್ಕದ ಮಂದಿಗೆ ಒಂದು ಎನ್ನ ಮಗನ ವಿಷಯ ಎನ್ನ 60ನ ವಿಷಯ ಅಂತ ನಮ್ಮ ನೇನೆ ಮಾತಾಡೋದಂದ್ರೆ ಈ ಕ್ವಶನ್ ಓಲಲ್ಲಿ ಬಂದಿದೆ ನಮ್ಮ ಯೋಚನೆ ಮಾಡ್ಕೊಡು ಮುಂದೆ ತಗೊಂಡು ನಮ್ಮ ತಿಳುವಳಿಕೆ ಮಾಡ್ಕೊಡು ಈ ತಿಳುವಳಿಕೆಗೆ ಕೂಡು ಕಟ್ಟು ಬರೋಡೆ ನಮ್ಮದು ಒಂದು ಐಕ್ಯ ಮಧ್ಯ ಒಗ್ಗಟ್ಟು ಒಂದು ಪರ ದೇವಸ್ಥಾನ ಒಂದು ದೈವಸ್ಥಾನ ಇರೋದಾರ ಮಾಡ್ಕೊಡು ಎಂದು ಮನಸ್ಸು ಮಾಡ್ಕೊಡು ಎಂದು ನನಗೆ ನೋಡಿದಾಕು ಬೆಲ್ಲ ಗ್ರಾಮದಕ್ಕೆ ಎಂದು ಕೊಣಾಜಿ ಗ್ರಾಮದಕ್ಕೂ ಬೆಲ್ಲ ಗ್ರಾಮದಕ್ಕೆ ಯೋಚನೆ ಮಾಡ್ಕೊಡು ಒಂದು ಮಂದಿರ ಮಾತ್ರ ಈ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಲು ಸಾಧ್ಯ ಇದರಿಂದ ಬೆಲ್ಲದಕ್ಕೆ ಒಬ್ಬೇ ಮಾಡೋದಾಗಲೇ ದಾನಾಪತಿ ಈ ವ್ಯವಸ್ಥೆಗೆ ನಮ್ಮ ಭಕ್ತಿಜ ಬಂದಿದ್ದಾರಲ್ಲ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಐಕ್ಯ ಮತ್ತಿಗೂ ಒಗ್ಗಟ್ಟಿಗೂ ಅಥವಾ ಜಾತಿ ಕಟ್ಟು ಮಾಡಿದ ವ್ಯವಸ್ಥೆ ಒಂದು ಧರ್ಮದ ಇದೆ ಜಾತಿ ಕಟ್ಟು ಮಾಡಿ ಧರ್ಮ ಕುಡಿದು ಹೋಗಲೇ ಧರ್ಮ ಮಾಡಿದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಒಂದು ಲೈನ್ ಉಂಟು ಅವತ್ತೆ ನಮ್ಮನೆ ಹಿರಿಯಾರು ಬಂದಿದ್ದಾನೆ ಕಟ್ಟಿ ಆಚರಣೆಗಳು ನಮ್ಮನ ಉಲೈಡೆ ನಡಪು ಆ ನಮ್ಮನ ಉಲೈಡೆ ನಡಪುನ ಆಚರಣೆಯಲ್ಲಿ ನಮ್ಮ ಮಾತ್ರ ಒಟ್ಟು ಸೇರಿದ ಅನ್ಕೋದು ಒಂದು ಧರ್ಮ ಅಂಚಾದ ಧರ್ಮ ಬಂದ್ಬಿಡ ಒಂದು ಸೂತ್ರ ಅವನಿಗೆ ಬಲ್ಲು ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಒಗ್ಗಟ್ಟು ಬಂದ್ಬಿಡ ಒಂದು ದೈವಲ್ಲೇ ಒಂದು ದೇವಸ್ಥಾನ ಈ ಎರಡು ಪವಿತ್ರವಾದ ಜಾಗದಲ್ಲಿ ಇತಿಹಾಸ ಸ್ವರೂಪನೇ ಒರಿದು ನೋಡು ನಮ್ಮ ಕಟ್ಟಲಿನ ಅಂಚಿನೇ ಒರಿದು ನೋಡು ಅದೇ ನನದ ಜೀವನದ ಪರಂಪರೆಗಾಗಿ ನಮ್ಮ ತಾಯಿನಂತದ್ದು ಕೊರೋಡು ಇತ್ತೆ ಸುಲಭದ ತಾಯಿ ಮಾತು ಆಪುಂಟು ಗೋವೆರ ಮಾತು ಸುಲಭ ಮಾಡುತ್ತೆ ಸುಲಭ ಬಂದ ದುಮ್ಮನೆ ಮಾತು ಬಿಡೋದು ಹೋಯದ ಆಚರಣೆಯಲ್ಲಿ ಗೊತ್ತಾಗುತ್ತೆ ಕಟ್ಟಲೆಯಲ್ಲಿ ಗೊತ್ತಾಗುತ್ತೆ ನನಗೆ ದಿನಕ್ಕೆ ಇದಾವ 14 ಕಟ್ಲೆ ಬಂದು ಭಾರಿ ದೂರ ತೆಂಬರೆ ಮಾಡಿದ ಒಂದು ದುಡ್ಡು ಇದು ಎಲ್ಲ ತೆಂಬರೆ ಮಾಡಿಸಿ ಕಮ್ಮಿ ಆಗಲ್ಲ ಎದುರು ಗುಡ್ಡೆ ಕಮ್ಮಿ ನನ್ನ ಶುದ್ಧ ಮಾಡುವ ಸಂಪ್ರದಾಯ ದೈವ ಸಮಯನ ಕಮ್ಮಿ ಆಗ ನನಗೆ ಮತ್ತೆ ಕಾಲ ನಿಂತು ಬರೋ ಶುರುವಾಗುವುದು ಏನು ನಿದ್ರೆಗಾತಿಯನ್ನು ಇಂಚಿನ ಮಾತವನ್ನಿ ಕಲ್ಪನೆಯಲ್ಲಿ ನನ್ನ ಮನಸ್ಸಿಗೆ ಬರ ಶುರುವಾಗುವುದು ಅವಾಗ ನಮ್ಮ ಹಿರಿಯಾಗ ಮಂದಿ ದೇವರು 100 5 ವರ್ಷ 10 ವರ್ಷ ಬದುಕಿದ್ದು ನಮ್ಮ ಹಿರಿಯಾಕಲೇ ನಮಗಿಂತ ಅವರು ಗೊತ್ತಿದ್ದೇವೆ ನಮ್ಮ ಹಿರಿಯಾಕಲು 110 ವರ್ಷ ಬದುಕಿನ ಅರವಲ್ಲೇ ಕೂತೆ ಒಂದು ಶೆಟ್ರೇನ್ ಕೂತೆ 122 ವರ್ಷ ಬದುಕಿದ್ದೇವೆ ಅರವಲ್ಲೇ ಅವಾಗ ಕಾಮಸಿಯ ಸಾತ್ವಿಕೆ ಏಪ ಗಡಿಮತ್ತಿ ಆ ಗಡಿಮತ್ತಿ ನಡೆದ ಸಾತ್ವಿಕೆ ಅದು ತುಂಬದ ಪರಂಪರೆ ಪೂರ ತಾಮಸಿಕ ಮೀಮಾಂಸಕ ಪರಂಪರೆ ಅರೈ ಗುಡಿಯೇ ಗಂಧವಾಡ ಸುರ್ಮಂಟಿ ಕೈಗೆ ಬಳೆ ಬರ್ತದೆ ಒಂಟಿ ಬರ್ತದೆ ಕೈಗೆ ಉಂಗಿಲೆ ಬರ್ತದೆ ಒಂದು ಬಂದಾಗ ಅದು ಸಾತ್ವಿಕ ಜೀವನದ ಬರ್ತದೆ ಸಾತ್ವಿಕ ಜೀವನದ ಬಂದಾಗ ಆ ಊರ್ದಾಗ ಹೋದರೆ ಕಾರುಂಟಿಯ ಎಷ್ಟು ಮಾಡ್ತೀವಿ ಆಗ ಗೌರವ ನನಗೆ ಹೆಚ್ಚಾಗ ಬರ್ತದೆ ಅದು ಸುಮಾರು ಗಡಿ ಬರ್ತದೆ 80 ವರ್ಷಕ್ಕೆ ಬಂದಾಗ ಸುಮಾರು 65
ಕೇಳಿದೆ ಅರವರೆ ಈ ಪಾತ್ರ ಸತ್ಯ ಅವರಿಗೆ ಎಂಚ ಅಪರಾಧ ಮಾಡಿದೆ ಯಾವೊಂದು ದೈವದ ಅನುಷ್ಠಾನವಂತರು ಆ ಎಣ್ಣ ನಾಳೆಯನ್ನು ಕುದಂದು ಆಯ ಪಾತ್ರ ತಾವು ಯೋಚನೆ ಮಾಡ್ತೀವಿ ನಮ್ಮ ಹಿರಿಯಾಗಲೇ ಈ ಚೈತನ್ಯ ತಿಳಿದು ಒಂದು ದೈವದ ಅನುಷ್ಠಾನ ಮಾಡಿದ್ದು ತಾನೇ ದೈವದ ಹೊರಟು ಪಾತ್ರನ ಆ ಯೋಗ್ಯತೆ ಇಂಚಿತ್ತಿನ ಒಂದು ಯೋಗ್ಯತೆ ಒಯ್ದು ಬರ್ತೀನಿ ಈ ಮಣ್ಣಿಡ್ದು ಬರ್ತೀನಿ ಇತ್ತೆ ಪರಕೀಯರು ಬರ್ತೀನಿ ಈ ಮಣ್ಣಿಡು ಕುಲ್ಲದು ನಮ್ಮನ್ನು ಮಾತಾಡೋದಿಲ್ಲ ಪರಕೀಯರು ಅರ್ಥ ಮಾಡಲಿ ಇದು ಪರಕೀಯರ ಮನಾಡು ಎಂಗಲ ಜೋಗುಲು ಶಿಕ್ಷಣ ಹೋಗ್ಬೋದು ಪರಕೀಯರ ಶಿಕ್ಷಣ ಎಂಗಲ ಶಿಕ್ಷಣ ಹೋಲು ಮುಂದಾಡು ಜನ ಈ ಮನೆ ಸುಲಭ ಆಗತ್ತೆ ಮಕ್ಕಳು ಹೆಚ್ಚು ತಿಂಪೇ ಮಾಡಿ ಅಟ್ಲೇ ಅಡಿಗೆ ಒಳಗೆ ಮಾಡಿದಾಗ ಅಟ್ಲಕ್ಕೆ ಕಮ್ಮಿ ಮಾಡಬೇಕು ಈ ರೀತಿ ನಮ್ಮ ವ್ಯವಸ್ಥೆ ಇದ್ದಾವಾಗ ನಮ್ಮನ್ನ ವ್ಯವಸ್ಥೆಯಲ್ಲಿ ಹಾಳಾಗ ಆ ಹಾಳಾಗ ಒರೆಗುವ ಈ ಕರ್ತವ್ಯದ ಕೈ ಜೋಡುವ ನಮ್ಮನ್ನ ಊರುಡುವ ಇತಿಹಾಸ ರಚನೆ ಆಗೈತೆ ಮಂಗಳೂರು ಮಾಗಡಿಯಲ್ಲಿ ಈ ಇತಿಹಾಸ ರಚನೆ ಆಗ ಜನಮರ ಸುರುಮಲ್ಪು ದಾದರ ಅಂತಂದು ಎಕ್ಕಲ ಸುರುಮಲ್ಪು ಅವುಂಡಕ್ಕೆ ಮಲಯಾಳದ ತಂತ್ರಜ್ಞಾನ ಪರ್ವಿ ತೊಡಗಲ ಒಂದೊಂದು ಕಾರ್ಯ ಅವುಂಡ ಈ ಒಂದು ಕಾರ್ಯಕ್ಕೆ ತೊಡಗಲ್ಲ ಆ ತೊಡಗಿಗೆ ಹೋದ ಅಂಚಾದಿತ್ಯ ನಿಖಿಲೇ ಒಂದು ತೊಡಗಾವನ್ನ ಒಂದು ಕಮಿಟಿ ಶುರು ಆಗ್ತದೆ ನೆಟ್ಟು ಸುಮಾರು ಹಿರಿಯಾಕಲು ನಿಖುಲ್ಲ ಹಿರಿಯಾಕಲು ನಿಕ್ಕು ಒಬ್ಬೇ ರೀತಿಯ ಅಸಮಾಧಾನ ಅಥವಾ ಒಬ್ಬ ರೀತಿಯ ವೈಮನಸ್ಸಿಯ ಬರವಿಲಕ ನಮ್ಮ ತೂದು ಜತನ ಮಾಡಿ ಕಾಪುದೀಗ ಈ ಒಕ್ಕೂಟ ಅದು ನಮ್ಮ ಭಾಗಿಯಾಗ ಆ ಮೂಲಕವಾದ ನಮ್ಮನ್ನ ನನದ ಪಳೆಯುವಿಕೆ ಇತಿಹಾಸ ತಿರುಪಾವುದು ಕೆಲಸ ಮಾಡಬೇಕು ಅಂತ ಪಣಂದು ಒಂದೊಂದು ಮಲ್ಲ ಭಗೀರಥ ಪ್ರಯತ್ನ ಇದೆ ನವನೀತ್ ಶೆಟ್ಟಿ ಈ ಒಂದು ಗ್ರಂಥನ ಆಕಾರವನ್ನು ತಲುಪಿದ್ದಾರೆ ಒಂದು ಮಲ್ಲ ಭಗೀರಥ ಪ್ರಯತ್ನ ನಮ್ಮ ಸೋಪೆರದಲ್ಲಿ ಯಾವುದು ಈ ವಿಷಯಗಳು ಸೋಪೆರದಲ್ಲಿ ಸಮಯದ ಉಪಯೋಗ ಮಾಡಿಕೊಡು ಸಮಯ ಪ್ರಜ್ಞೆಯನ್ನು ಉಪಯೋಗ ಮಾಡಿಕೊಡು ಆ ಮೂಲಕವಾದ ಒಂದೇನು ರಚನೆ ಮಾಡ್ಕೊಂಡು ಒಂದು ಮಲ್ಲ ಸಾಧ್ಯತೆಗೆ ನಮ್ಮ ಪಿತಾರ್ಥ ಅಂಚಾದ ಪಿತಾರ್ಧದ ಸಮಯ ಪಿತೃಪಕ್ಷ ನನ್ನ ನವರಾತ್ರಿ ಬರ್ತದೆ ಗುಲಾಬಿ ಬರ್ತದೆ ಇಂಚಿತ್ತಿನ ಒಂದು ಕಾಲ ಕಟ್ಟದು ಅವು ಶರತ್ ಋತುದ ಒಂದು ಕಾಲ ಆ ಶರತ್ ಋತುದ ಕಾಲ ಕಂಡ ಸುಮಾರು ರೀತಿಯ ಒಂದು ಚೈತನ್ಯ ಬರ್ತದೆ ನಮಗೊಂದು ಹುರುಪು ಬರ್ತದೆ ಕಾಲಘಟ್ಟ ಅಂಚಿತ್ತಿನ ಕಾಲಘಟ್ಟದ ನಮ್ಮ ಗೋಪನೀಯರಾದ ಈ ದಾಖಲೀಕರಣದಲ್ಲಿ ಸರಿಯಾದ ಸಮರ್ಪಕವಾದ ಎಡ್ಡೆ ರೀತಿಯ ನಮ್ಮನ್ನು ಬರ್ತನೆ ಅರಸುದೈವದ ನಮ್ಮನ್ನು ಬರ್ತನೆ ರಾಮದೇವರು ಮಾಗಡಿ ದೇವರು ಕಾಪುನಿಯಿಂದ ರಕ್ಷಣೆ ಮಾಡ್ಕೊಂಡು ಮಂದಿರಗಳ ಐಕ್ಯಮತ್ಯ ಒಗ್ಗಟ್ಟು ಎಡ್ಡೆ ಮುಟ್ಟಿನ ಕೊರಡೆಯನ್ನು ಪಡೆದು ಈ ಸಂದರ್ಭದಲ್ಲಿ ನಿಖಿಲ ಚರ್ಚಿನ ಕಾರ್ಯ ಹೊರಲ್ಲ ಕಂಟಡು ಒಬ್ಬೇ ರೀತಿಯಾಗಿ ಆತಂಕ ದಾಂಡೆ ಹೊರಲ್ಲ ಕಂಟಡು ಒಂದು ಕೂಡ್ದು ಬಾರಡು ದೇವಿ ಪಂಡ ತಂತ್ರಿಯಲ್ಲಿ ಒಂದು ಮನಸ್ಸು ಕೆಲವರಿಗೆ ನಿಂಪು ತಂತ್ರಿಗಳು ದಾಯಿ ನಿಕ್ಕ ಮನಸ್ಸು ಮಾಡಿದೇವರು ತಂತ್ರಿಗಳು ಮನಸ್ಸು ಮಂದಿನ ఒక ಏನು ಅನ್ಬೋದು ಸನಿಪಗಳ ಮೇಲೆ ತಂತ್ರಿ ಕುಡ್ಲಗಳ ಮೇಲೆ ತಂತ್ರಿ ಮತ್ತೆ ನಡೆದುಕೊಂಡು ಅದಗಳ ಮೇಲೆ ತಂತ್ರಿ ಈ ಏಕೋ ದೇವಸ್ಥಾನ ಉಂಟು ಈ ವ್ಯವಸ್ಥೆಯಲ್ಲಿ ಮೇರು ಮಕ್ಕಳು ಶುರು ಮಾಡಿದ್ದೇ ಬೇಡ ನಮ್ಮದು ಮಾತ್ರ 2 ದಿನ ಮಾಡ್ತಾರೆ ಮಕ್ಕಳು ಶುರು ಮಾಡ್ಬೋದು ದೇವಂಡ ಆ ಕಟ್ಟುಕಟ್ಟಳ ವಿಧಿವಿಧಾನ ಎಷ್ಟೋ ವ್ಯವಸ್ಥೆಯಲ್ಲಿ ಅಕಲ ಇಲ್ಲದ ಒಂದು ದೇಪಂಡ ಇನಿಕಲ ಆ ಒಂದು ಪರಂಪರೆ ತಂತ್ರಗಾರ 4 ತಂತ್ರ ಮತ್ತೊಂದು ಬೋನೆಗ ಈ ತಂತ್ರನ ಒರಿಪಾವಡಿ ಏನು ಇಲ್ಲದವರಿ ಜಪ ಮತ್ತೊಂದೇ ಕುಲ್ಲುವರಿಗೆ 24 ಗಂಟೆ ರಾತ್ರಿ ಜಪ ಮತ್ತೊಂದೇ ಕುಲ್ಲುವರಿಗೆ ಜಪ ಮುಂದೆ ಬೇರೆ ಕೆಲಸ ಇದೆ ಒಂದು ಈ ಮನೆತನದ ಒಂದು ಇನಿಕಲ ಈ ಕ್ಷಣಕ್ಕೆಲ್ಲ ಒಂದು ಅದಕ್ಕೆ ಈ ಒಂದು ಸಂಪ್ರದಾಯದ ಒರೆಯನ್ನು ಬಯಸಿದ ಅವು ಆ ಮನೆತನದ ಮುಂಚೆ ಕೀರ್ತಿ ಆ ಕೀರ್ತಿದ ಒಟ್ಟಿಗೆ ನಮ್ಮ ಪ್ರಕೀರ್ತಿಯಾದ ಸೇರಿದ ಒಂದು ನಲ್ಲ ಇತಿಹಾಸ ರಚನೆ ಮಾಡುವುದಲ್ಲ ನಮಗೆ ಮಾತ್ರ ಒಗ್ಗಟ್ಟಿಗೆ ಬರಡು ಎಂದು ಪಣಂದು ವೇದಿಕೆ ಇತ್ತಿನಗಲೆಲ್ಲ ಸೇರಿದ ನಿಖಲೆಲ್ಲ ಪೂರ ಎಡ್ಡೆಪ್ಪದ ಬಯಸಿದ ಈ ಕೆಲಸ ನಮ್ಮ ಒಂದಾದ ಸಮಯ ನೆಕ್ಕು ಕೊರ್ಕ ಅಂದು ಕೊಡವನಿಗೆಲ್ಲ ವಿನಂತಿ ಮತ್ತೊಂದು ಈ ಕಾರ್ಯದು ಭಗವಂತನ ಅನುಗ್ರಹ ಮತ್ತೊಂದು ಶುಭಂ ಕುಲಿತದ ಕೊರಪನಂಚಿನ ಸಮನ್ವಯದ ನುಡಿಗೋಸ್ಕರ ನಮ್ಮ ಕಾತಂದಿಲ್ಲ 5 ಪಕ್ಕ ಪೂಜ್ಯ ತಂತ್ರಿಲಿನ ಅಧ್ಯಕ್ಷೀಯ ಭಾಷಣ ಪಕ್ಕ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡ್ಕೋ ಇದು ಮಾಗಣೆ ಮಾಹಿತಿ ಕೋಶ ರಚನೆಗೆ ಆರ್ಗವನ್ನ ತ್ವಾನಿಕೊಂಡಿರುವ ಸೂಚನೆಗಳ ಕುರಿಯರ ನನವರ್ಗಿನ ನವರಾತ್ರಿದ ಸಂದರ್ಭದಲ್ಲಿ ಈ ಬೇರೆಗೆ ನಮ್ಮ ಬರವಣಿಗೆಯಲ್ಲಿ ಜಪ್ಪುಗ 10ನೇ ತಾರೀಕಿನ ಉಲಾಯಿ 17 ಗ್ರಾಮದ ಒಂಜಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸುರುತ್ತ ಒಂಜಿ ಕರಡು ಪ್ರತಿ ಅವು ಕೇಂದ್ರ ಸಮಿತಿಗೆ ತಿಕ್ಕುಲೆಕ್ಕ ಮಾತ 17 ಗ್ರಾಮದ ಪ್ರಮುಖರ ಪ್ರೀತಿಪೂರ್ವಕವಾದ ವಿನಂತಿ ಮಾಡಿದ್ರೆ ಅಂತ ಒಟ್ಟಿಗೆ ಈಗ ನಮ್ಮ ಇಂಥ ಕೂಟಗಳಿಗೆಲ್ಲ ಮುಂದೆ ತೊಜ್ಜೆ ಅಂದರೆ ಈ ಬರವಣಿಗೆ ಮಹಿಳೆಯರನ್ನು
ಆಮೇಲೆ ಅದು ಮೌಖಿಕ ಸಾಹಿತ್ಯ ಉಪು ಈ ಬರವಣಿಗೆದ ಸಾಹಿತ್ಯ ಉಪುನಂಚಿನ ಈ ಪರಿಸರದಲ್ಲೇ ಉದಾಹರಣೆ ಬಂದಿದ್ದ ನಮ್ಮ ನಿಟ್ಟೆ ಯೂನಿವರ್ಸಿಟಿ ಇದೆ, ಡಾಕ್ಟರ್ ಸಾಯಿ ಗೀತವ್ಲೆ ಆದ ಭೂತಾರಾಧನೆದ ಬಗ್ಗೆ ಎಡ್ಡೆ ಅಧ್ಯಯನ ಮಾಡಿದ್ದಾರೆ. ಅದು ಪುನಃ ವೃತ್ತಿ ಕ್ಷೇತ್ರ ದೇವರಗಡೆ ಇಲ್ಲಿ ಕುಳ್ಳಡು ಬರೆಯರು ಅಂಚನೆ ತುಳು MA ಪ್ರಥಮ ರ್ಯಾಂಕ್ ಪಡೆಯ ವಿಜಯಲಕ್ಷ್ಮಿ ಅಕ್ಕ ನಮ್ಮ ಕಲ್ಲಿಮಾರನ ಶ್ರೀಮಂತ ಅಂಚ ಈ ಪರಿಸರ ಅಂಚಿನ ಮಹಿಳಾ ಲೇಖಕಿನ ಅಖಿಲ ಸಂಪನ್ಮೂಲ ವ್ಯಕ್ತಿಗಳಾದ ಇದ್ದದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಇದು ಈ ಮಾಗಡಿ ಅಂಚಿನ ವಿಶ್ವವಿದ್ಯಾನಿಲಯ ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿ ಮಲ್ಲ ಇರ್ತದಲ್ಲ, ನಮ್ಮ ಮಾಗಡಿ ವಿಶ್ವವಿದ್ಯಾನಿಲಯ ಒಂದು ನನಗೆ ಕಡಿಮೆ ಅಂಚಾದ ವಿಶ್ವವಿದ್ಯಾನಿಲಯದ ಸಂಪನ್ಮೂಲ ವ್ಯಕ್ತಿನ ಕೆಲವು ನಮ್ಮ ಪರಿಚಯ ಇತ್ತಿನ ಕೆಲವು ಅಖಿಲಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಜೋಡಿ ಅವಳಿ ಅಂಚನೆ ಮಂಗಳೂರು ವಿಶ್ವವಿದ್ಯಾನಿಲಯದ ತುಳು ಪೀಠದ ಡಾಕ್ಟರ್ ಮಾಧವ ಆದರೆ ಈ ಕಾರ್ಯಕ್ರಮ ಬಂದಾಗ ನನಗೆ ಫೋನ್ ಮತ್ತು ನಿಂಚಿನ ಪ್ರಸ್ತಾಪ ಬಣ್ಣಗಾರ ಬಂದಿದೆ. ಈಗ ತುಳು MA ವಿದ್ಯಾರ್ಥಿಗಳು ನಮ್ಮ ಬ್ಯಾಚ್ ಅಗತ್ಯ ಪೂರ್ಣ ಒಂದೊಂದು ಗ್ರಾಮ ಒಂದೊಂದು ವಿದ್ಯಾರ್ಥಿಗಳೇ ಮಾರ್ಗದರ್ಶನಕ್ಕೆ ಅಥವಾ ಒಟ್ಟಿಗೆ ಕೊಡ್ತಾರೆ ಸಂಪನ್ಮೂಲ ಕ್ರೋಢೀಕರಣದ ಬೇರೆಗೆ ಸಹಾಯ ಮಾಡ್ತಾರೆ. ಈಗಿನ ಟೀಮು ತಯಾರು ಮಲ್ಪುರಿ ಬಂದ ಆಶ್ವಾಸನೆ ಕೊಡ್ತೀವಿ. ಅಗತ್ಯ ಇತ್ತು ನಾವೆಲ್ಲ ಉಪಯೋಗ ಮಲ್ಪುರಿ ಮಂಜನಾಡಿ ಒಕ್ಕ ಕುರ್ನಾಡದ ಒಂದು ಪ್ರಿಲಿಮಿನರಿ ವರದಿ ಬೈದಿದ್ದೇನೆ ಕುರ್ನಾಟಕದ ಬಗ್ಗೆ ಐಟೆ ಆ ವರದಿ ಬಂದಾಗ ಐಟೆ ಆ ಊರುನ ಭಜನಾ ಮಂಡಳಿ ಸಾರ್ವಜನಿಕ ಗಣೇಶೋತ್ಸವ ಶಾರದೋತ್ಸವ ನೆತ್ತ ಮಾಹಿತಿ ಕೊಟ್ಟಿರುವುದು ಬೋರ್ಡು ಬೇರೆ ಬೇರೆ ಕಾರಣದ ಒಂದು ಚಾರಿತ್ರಿಕವಾದ ಒಂದು ದಾಖಲೆ ಹಾಕಲು ಅಂಚಾದ್ರೆ ದೈವಸ್ಥಾನದ ಮಾಹಿತಿ ಸಂಗ್ರಹ ನೋಡಿದಾಗ ಐದು ಒಟ್ಟಿಗೆ ಭಜನಾ ಮಂದಿರಗಳು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಶಾರದೋತ್ಸವ ಸಮಿತಿಯ ಉಲ್ಲೇಖ ಇಟ್ಟುಗಳು ಅವರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಜನರು ಒಟ್ಟಿಗೆ ಸೇರಿ ನಂಚಿನ ಸಮುದಾಯದ ವಿಚಾರಗಳು ಪ್ರತಿ ಗ್ರಾಮದ ಒಂಜಿ ಸಂಪಾದಕ ಮಂಡಳಿಯಿಂದ ನಮಗೆ 2 ಜನ ಸಂಪಾದಕರು ಇರುವೆ ಅಕ್ಕಳು ನಮ್ಮ ಕೇಂದ್ರ ಸಮಿತಿಯ ಒಟ್ಟಿಗೆ ಸಂವಹನ ಮಾಡುತ್ತದೆ. ಬೋಡಿನ ಮಾಹಿತಿಯನ್ನು ಪಡೆಯುವಳಿ ಈಗಲೇ ಕೊಟ್ಟಿನ ಇದೆ ಕೌಂಟರ್ ಆ ಮಾಹಿತಿ ಬಗ್ಗೆ ಪ್ರಿಂಟೆಡ್ ಒಂದು ಮ್ಯಾಟರ್ ಕೊಡ್ತೇವೆ. ಅರುಣ್ ಡ್ರಾಫ್ಟ್ ಮಾಡ್ತಿದ್ದಾರೆ. ಅವೇನೇ ಓದಿನಾಗ ಉತ್ತರ ಕೊಡೋದು ಹೋದಾಗ ಸಂಗ್ರಹ ಮಾಡ್ಕೊಂಡಾಗ ತನ್ನಾತಿಗೆ ಹಾಕೋದು ಒಂದು 10-25 ಪೇಜ್ ಆ ಒಂದೊಂದು ಪ್ರಶ್ನೆ 20-30 ಪ್ರಶ್ನೆ ಉತ್ತರ ಕೊಡೋದು ಹೋದಾಗ ಬರ್ತದೆ. ಐದ ಒಟ್ಟಿಗೆ ಸಂಧಿಪಾದನದ ದಾಖಲೀಕರಣದ ಉಪ್ಪಡು ಇತ್ತನ ಟಿಕೆಟ್ ಬರ್ತದೆ. ನಾನು ಒಂದು ಸಮಯ ಇಟ್ಕೊಂಡಾಗ ಟಿಕ ಇತ್ತ 2 ಪುರ ನಮ್ಮ ಊರು ನಂಚಿನ ನಮ್ಮ ಊರದ ದೈವಸ್ಥಾನದಲ್ಲಿ ಕಟ್ಟು ಮಕ್ಕಳು ಇದ್ದ ಅಖಿಲಿಂದ ಈ ಕಾರ್ಯಕ್ರಮಗಾತ ಅದು ಮನಸ್ಸು ಮಾತ್ರ ಅಖಿಲನ ಅಪ್ರೋಚ್ ಆಗಿನ ರೀತಿಯ ಆಂಡ ಅಖಿಲ ಎಡ್ಡೆ ಮಾಹಿತಿ ತಿಳ್ಕೊಂಡ್ರೆ ಸಾಧ್ಯ ಉಂಟು. ಆ ಭಾರತ ನಡೆ ಇಡೀ ಕಥೆಗಳು ಅವೇನು ಯಥಾವತ್ತಾದ ಅವೇನು ದಾಖಲೀಕರಣ ಬೇರೆ ಪ್ರತಿಯೊಂದು ಗ್ರಾಮಗಳ ನಡೆದು ಈಗೆಲ್ಲ ಊರದ ದೈವದ ಭಾರತದ ಕಥೆ ಅವು ಮೌಖಿಕ ಸಾಹಿತ್ಯ ಇತ್ತಿನ ಅವಜ್ಜಿ ಅಕ್ಷರ ರೂಪಡೆ ದಾಖಲೀಕರಣ ಮಾತಿರಲ್ಲ. ನಿಖಿಲ ಪರಿಸರದ ಏನೇ ದೈವಾರಾಧನೆ ಮಂಚಿನ ವ್ಯಕ್ತಿಗಳಿಲ್ಲ ಹಾಗೆಲ್ಲ ಆ ಭಾರತದ ಸಂಧಿ ಭಾರತದ ಕಥೆನ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಥೆ ದಾಖಲೀಕರಣ ಮಾಡ್ತಾರೆ. ಒಕ್ಕ ಎಕಡೆ ಸ್ವಾಮಿ ಬಣ್ಣ ಗ್ರಾಮದ ಪುದರದ ಹಿನ್ನೆಲೆ ಒಂದು ಪ್ರತಿಯೊಂದು ಗ್ರಾಮದ ಪುಸ್ತಕದ ಸುರೂತ ಪುಟನೆ ಅವು ಆ ಗ್ರಾಮಕ್ಕೆ ಆ ಪುದರ ದಾಯಗಳಿದೆ. ಆ ಪುದರದ ಹಿನ್ನೆಲೆ ಬೇರೆ ಬೇರೆ ಕಾರಣ ಉಂಟು. ಪಜೀರಿ ಪಟ್ಟ ದಾಯಗಳಿದೆ. ಆ ಹಿನ್ನೆಲೆನೇ ಐದು ಬರೆಯುವುದು ಬೋಲೆ ಒಂದು ಗೀತೆ ಮಾಹಿತಿಗಳು ಅಕ್ಟೋಬರ್ 10 ದಯಮಂತದೆ ಮಾತೆಲ್ಲ ಮಾಹಿತಿ ಬೋಲೆ ಆತ್ಮ ಶೋಕಗಳು ವಿಚಾರ ಸಭೆ ಪ್ರಸ್ತುತ ಓಕೆ ಇದು ಸೇರಿದಂಚಿನ ಮಾಗಡಿಯ ಪೂರ ಗಣ್ಯ 2003 2004 ಉಚ್ಚಿಲಕೋಟೆ ದೇವಸ್ಥಾನದ ಬ್ರಹ್ಮಕಲ ಶಾಖೆ ಆಯ್ತ ಪೂರ ಜವಾಬ್ದಾರಿಯನ್ನು ನೀಡಿದೆ. ಆಯ್ತು ಪಕ್ಕ 2005 ಸೋಮೇಶ್ವರ ದೇವಸ್ಥಾನದ ಬ್ರಹ್ಮಕಲ ಶಾಖೆ ಆಯ್ತ ನಾನು ಪೂರ್ತಿಯಾಗಿ ಭಾಗವಹಿಸಿ ನಾನು ಪ್ರಥಮವಾದ ನನ್ನ ನ್ಯಾಯವಾದಿ ವೃತ್ತಿಗಳು ನನ್ನ ಪರಂಪರಾಗತವಾಗಿ
ಇಂಚಿನ ಸಮಾಜದ ಮಕ್ಕಳಿಗೆ ಸವಾಲು ಎಂಕಲ ಕೂಡು ಕಟ್ಟಲು ಕಲಿತದ ಮಾತ್ರ ಹಿಂದುಲೇನ ಅಥವಾ ಹಿಂದಿನ ಸನಾತನ ಸಂಸ್ಕೃತಿದ ಜನತೆಯನ್ನು ಅಕಲ ಕಡೆ ಆಕರ್ಷಣೆ ಹಾಕುವುದು ಮತ್ತು ಈ ಮಲ್ಲ ಷಡ್ಯಂತ್ರ ದುಂಡು ಕಾರ್ಯವನ್ನು ನಡ್ಕೊಂಡಿದೆ ನಾಡಲ ಎಂಕಲ ಕುಟುಂಬದ ಎಂಕಲ ಗ್ರಾಮದ ಎಂಕಲ ಮಾವಿನದ ದೈವದೇವರ ಮನಾವಳಿಯಾಗಿ ಉಂಟಾಗ್ತದೆ. ಕೆಲವೊಂದು ಜನ ಐದು ಸಂಪ್ರದಾಯ ಹುಡುಕೊಂಡಲ್ಲ, ಅದನ್ನ ಹುಡುಕಟ್ಟದ ಆ ವ್ಯವಸ್ಥೆ ಹುಡುಕೊಂಡಲ್ಲ, ಆ ದೈವನು ಬಿಡಂದೆ ಅಕ್ಕಳ ಸಂಪ್ರದಾಯ ಬಿಡಂದೆ ಐದು ಸುತ್ತದೆ ಅಕ್ಕಳ ಜೀವನ ಮಂದಿರ ಆದ್ರ ಈತನೇಟ ನಮ್ಮ ಈ ದೈವ ದೇವಾಲಯಗಳು ಬರೆದು ಕಲ್ಪನ ಸತ್ಯ ನಾನು ತೆರೆಯೋದು ಐತ ಬಗ್ಗೆ ನಾನು ನನ್ನ ಹಿರಿಯರ ಪಾತ್ರನಾಗ ಹಿರಿಯರ ಪಂಡ್ರೆ ಗೊಚ್ಚಿ ನಿಕ್ ಮಸ್ತ್ ಉಪದ್ರ ಆಗುದು ಬಹುಶಃ ಆದ ದೇವಸ್ಥಾನಕ್ಕೆ ಇಂಥ ದೇವಸ್ಥಾನ ಶಾಲೆಲ್ಲ ಉಪದ್ರ ಆಂಡರೆ ಆ ವಿಷಯದ ಪರಿಷತ್ ಅಧ್ಯಕ್ಷ ಇದ್ದೆ ಐತ ಪೂರ ಮಲ್ಲ ವ್ಯವಸ್ಥಾಪನಾಗ ಆ ಒಂದು ಐದಾರು ಪ್ರಭಾವಗಳು ಅರೆವಜಿ ಮಲ್ಲ ಆಗ್ರಹ ಐದು ಪಕ್ಕ ಏನಾದ್ರು ಕೊಡ್ಚಿ ನಿನ್ನ ಕೆಲಸ ಬಂತು ನಿನ್ನ ಬಡ್ತಿನ ನಿನ್ನ ದೇವರುಗಳಿಗೆ ನಿನ್ನ ನಿನ್ನ ದೇವಸ್ಥಾನಕ್ಕೂ ಈ ಬುಕ್ಕವಕಾಶಕ್ಕೂ ಈ ಕೈ ಹಾಕಿ ಮನೆಗೊಂದು ಕೂತು ಹೋಗಿ ಹಡ್ಕೊಂಡೆ ನನ್ನ ಮನಸ್ಸು ಅವ್ರಿಗೆ ಯಾಕಂದ್ರೆ ಯಾರು ನ್ಯಾಯವಾದ ಮಸ್ತ್ ಸಾಮಾಜಿಕವಾಗಿ ಮಲ್ಲ ಕಳಕಳಿ ಯಾರು ದೇವರ ಪ್ರತಿಷ್ಠೆ ಮಾಡ್ಕೊಂಡು ನಾಡ ಆ ಪ್ರತಿಷ್ಠೆ ಅವರು ಒಲಿಯೋಡು ನಾಡ ಅವರು ಸಮಾಜ ಕಟ್ಟಿದ್ರು ಆ ಸಮಾಜ ಕಟ್ಟಿ ಇಜ್ಜಿನ ನಾಡ ಆ ಪ್ರತಿಷ್ಠೆ ಮತ್ತು ದಾಲ್ ಪ್ರಯೋಜನ ಅವಾಗ ಆ ಬ್ರಹ್ಮರಕ್ಷ ಮತ್ತು ದಾಲ್ ಪ್ರಯೋಜನ ವಿವೇಕಾನಂದ ಸ್ವಾಮಿ ಪಂಡೆ ಪ್ರಚಾರ ಆ ಪ್ರಚಾರದ ಒಂದು ದೃಷ್ಟಿಕೋನಗಳು ಆಗ್ಬೋದು ಅಂತೆ ಬರ್ತದೆ ಮಸ್ತ್ ಐತ ಪ್ರಚಾರ ಐತ ಅಭಿಪ್ರಾಯ ಸಂಗ್ರಹ ಯೋಜನೆ ಪಡೆದು ಇಲ್ಲೂ ಬೇರೆ ಬೇರೆ ಸಂಗ್ರಹ ಬೇರೆ ಬೇರೆ ದೇವಸ್ಥಾನ ಪೂರ ದೇವಸ್ಥಾನಗಳು ಸುಮಾರು ಪೂರ ಸೇರಿದ ಹೆಂಚ ಕಂಪನಿಯಲ್ಲಿ ಎಕ್ಕೆ ಒಂದು ಮೊದಲ ಗೊಂದಲ ಸೀಮಿತ ಎಲ್ಲ ಸೀಮಿತ ರೇಖೆಗಳಲ್ಲಿ ಸಾಧ್ಯ ಇದ್ದೀವಿ ಅಂತೂ ಅದು ನಾಯಕ 2017 ಚಟುವಟಿಕೆ ದುರುಪಯೋಗಿಸಿ ಚಟುವಟಿಕೆ ದುರುಪಯೋಗಿಸಿದ ಸಮಯಗಳು ನನ್ನ ಮಿತ್ತೊಂದು ಸವಾಲು ಬರ್ತದೆ ನನ್ನ ಅಸ್ತಿತ್ವದಲ್ಲಿ ಸವಾಲು ಬರ್ತದೆ ಆ ಸವಾಲನ್ನು ಹೆಂಗೆ ಕಾನೂನು ಪ್ರಕಾರ ಅಲ್ಲ ನನ್ನ ಗ್ರಾಮಸ್ಥರಲ್ಲ ನನ್ನ ಹಿತೈಷಿತ ಬೇರೆ ಚೆನ್ನಾಗಿರ್ತದೆ ಹೆಂಗೆ ಆಯ್ತು ಡೆವಲಪರ್ ಐದು ಪ್ರಮುಖ ಆದ ಕೆಟಿ ಸೋಳರು ಚಂದ್ರ ಸುಲಾಲ್ ಶೆಟ್ಟರು ಸತೀಶ್ ಹರೀಶ್ ಮುತ್ತಾರ್ ಅಡ್ಡದಾಯರು ಪೂರ ಬೇರೆ ಚೆನ್ನಾಗಿರ್ತದೆ ತಂದೆದಾರ ಮುಟ್ಟಿಲ್ಲ ದುರುಪನ್ನು ಮಾಡುವುದು ಏಕೆ ಮಾತನಾಡ ಏನು ಆಸೆ ಗೊತ್ತು ನನಗೆ ವ್ಯವಸ್ಥೆ ದಯಮಾಡ 2017 ರಿಜಿಸ್ಟರ್ ಆಗಲ್ಲ ಇಂಚಿನ ಮುಂದೆ ವ್ಯವಸ್ಥೆ ಮಾಡ್ಕೊಡೋದು ಪಂಪನ ಒಂದು ಮಲ್ಲ ಕನ ಕಟ್ಟದಲ್ಲ ಆ ಕನಸು ನನಸಾಪು ಜೀವ ಪಂಪನ ಒಂದು ವ್ಯವಸ್ಥೆ ಗೀತೆ ಆಯ್ತು ಕೂಡ ಕೈ ಬಿಟ್ಟಿದೆ ನನ್ನ ಈ ಆಗಿನ ವ್ಯವಸ್ಥೆ ಯಾನಿಜ್ಜಿ ಆಮೇಲೆ ಪಂಡಿನ ಸರಿ ಮುಂದಿನ ಕೆಲಸ ಬಂದು ಹೋಲ ನಿನ್ನ ಹೋದಾಗ ಹೆಂಗೆ ಪ್ರಚೋದನೆ ಆಗಿ ಅಲ್ಲಿ ಪಡೆದ ಹರೀಶ್ ಹಿಡಿದು ಸಿದ್ದರಾಮ ಶೆಟ್ಟಿ ತೆಗೆದುಕೊಂಡಿದ್ದಾರೆ ಅಕ್ಕುಲ ಹೆಂಗೆ ಪ್ರಚೋದನೆ ಎಂದು ಬೆರೆಯುತ್ತಿದೆ ಈ ತ್ರೇಟ ಈ ಇಡೀ ಈ ವ್ಯವಸ್ಥೆಗೆ ಲೈನ್ನೇ ಕಾರಣ ಈ ಒಂದು ನಿರಂತರ ಪೂರ ವ್ಯವಸ್ಥೆ ಎಲ್ಲ ಏನಾರ ಯಾರ ಬಹುಶಃ ಹಿಂಗೆ ಬರ್ತೀನಿ ದಾಲ್ ಪಾತ್ರಿಕೆ ಕೆಲ ಎಲ್ಲೆಲ್ಲಿ ಮಾಹಿತಿ ಕೊಡಬೇಕು ಮಂದೊಂದಿಲ್ಲ ಇದು ಸಂಬಂಧ ಮಂದೊಂದಿಲ್ಲ ಅಂದರೆ ಕಾಣ್ತಿಲ್ಲ ಮತ್ತೊಂದು ಕೊಲೆ ಇದು ಎನ್ನ ಮನಸ್ಸು ಪಕ್ಕಲ ಇತ್ತು ಆಪುಲ್ಲ ಉಜ್ಜ ದಯವಂತ ಎನ್ನ ಸುಮಾರು 16 ವರ್ಷದ ಅನುಭವಗಳು ಅವು ಆತಿಸಿ ಇನ್ನು ಒಂದು ತಂತ್ರಧಾರಣ ಮಾಗಣೆ 10 ತಂತ್ರಧಾರಣ ಮಂತ್ರ ಮಾಗಣೆಯಲ್ಲಿ ನಿಗ್ರಹಿರ್ತದೆ ನಿಗ್ರಹ ನನ್ನ ಹೈಟ್ ಹೈಲೈಟ್ ನನ್ನ ಮಾಗಣೆ ತಪ್ಪಿದಾಗ ಮಾತ್ರ ಹೈಲೈಟ್ ನಿತ್ಯ ನಟ ಅವು ತಂತ್ರಧಾರಣ ಮಂತ್ರ ಮಾಗಣೆ ಆದ ಸ್ವಂತ ಮೃತದಿಂದ ತಪ್ಪ ಅಭಿಪ್ರಾಯವಾಗಿ ಹುಡುಕು ಒತ್ತು ಖಂಡಿತ ಆಗ್ತದೆ ಈಗ ನನ್ನ ನಿಮ್ಮ ಮಾಗಣೆ ಆ ನಿಗ್ನ ಕೈ ಹಿಡಿದು ಈ ಮಾಗಣೆ ಒಕ್ಕೂಟವನ್ನು ಗಟ್ಟಿ ಮಾಡಿಕೊಂಡು ಕಂಡ
ಭಾಷಣಗಳು ಪ್ರಧಾನಮಂತ್ರಿ ಪಾತ್ರ ಕಂಡಿದೆ. ಭಾರತ ಸ್ವತಂತ್ರದ ಜನನಿ ನಮ್ಮ ಪೂರ ಹೆಚ್ಚಿನ ಒಂದು ಕೊಂಡ ಗುಲಾಮಿತನದ್ದು ವಿದಾಯ ಬರೋದು ಬಂದಿದೆ. ಎಂಟನ್ನ ಪರಂಪರೆದ ಮೇಲೆ ಅಭಿಮಾನ ಪಡೋದು ಬಂದಿದೆ. ನಮ್ಮ ಅನ್ವೇಷಣಾ ಪಂಪನ ಬುದ್ಧಿ ನಮ್ಮ ಮನಸ್ಸುಗಳು ಮುಂದೆ ಮಾಡ್ಕೊಳ್ಳೋದು ಬಂದಿದೆ. ನಿರಂತರವಾದ ನಮ್ಮ ಆತ್ಮನೆಚ್ಚಿನ ಪ್ರತಿಯೊಂದು ಕೆಲಸ, ನಮ್ಮ ಸಮಾಜದ ಆತ್ಮನೆಚ್ಚಿನ ಪ್ರತಿಯೊಂದು ಸೂಕ್ಷ್ಮವಾದ ಘಟನೆಗಳ ನಮ್ಮ ಅವಲೋಕನ ಬಂದದ್ದು, ರೈತ ಬಗ್ಗೆ ನಮ್ಮ ಆಲೋಚನೆ ಬಂದದ್ದು, ನಮ್ಮ ಪ್ರತಿಕ್ರಿಯೆ ಕೊಡೋದು ಮಾಡ್ಕೊಂಡ ಮಲ್ಲ ಪಾತ್ರ ಪ್ರಧಾನಮಂತ್ರಿಗಳು ಕೆಂಪುಕೋಟೆ ಕಂಡಿದ್ದಾರೆ. ಅವ್ರು ನಿಜವಾದ ಈ ಸತ್ತಿದ್ದ ಮಸ್ತ್ ಅವನಿಗೆ ಪ್ರಚೋದನ ಕೊಟ್ಟಿನ ಒಂದು ಪಾತ್ರಗಳು. ಆ ಪಾತ್ರ ಎಂಕಿನ ದುಃಖವನ್ನು ಎಂಟು ಸ್ವತಂತ್ರರಾವು ಯಾಕಂದ ನಮ್ಮ ಊರೆಲ್ಲ ಸ್ವತಂತ್ರ ಎಂಕಿನ ಈ ಭೂಮಿದ ಈ ಮಣ್ಣಿನ ಪ್ರತಿಯೊಬ್ಬರೆಲ್ಲ ಸ್ವತಂತ್ರ. ತಂತ್ರ ಅಂತ ವಿಷಯನೇ ಸ್ವಾತಂತ್ರ್ಯ. ಯಾಕ ತಂತ್ರ ತಂತ್ರ ಉದಾಹರಣೆ ಸ್ವಾವನ್ನು ನಮ್ಮ ಊರೆಲ್ಲ ಎಂಕಲ ಒಂದು ವ್ಯಕ್ತಿತ್ವವನ್ನು ಬೆಳೆಸರೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ನಾವಲ್ಲಿ ಸಮಾಜ ಅಂದ್ಕೊಂಡ ಭಾರತೀಯ ಸಮಾಜ. ಆ ಸಮಾಜವನ್ನು ನಮ್ಮ ಬೆಳೆಸೋರು ನನಗೆ ಹೆಚ್ಚಿಗೆ ಪೂರೈರೆಗಳ ಒಂದು ಬುದ್ಧಿ ಉಂಟು. ಆ ಬುದ್ಧಿಗೆ ನಮ್ಮ ಉಪಾಸನೆ ಮಂತದ ಅವು ವಿಜ್ಞಾನ ಅದು. ಊರೇರೆಗಳ ಜ್ಞಾನ ಉಂಟು, ಆ ಜ್ಞಾನದ ಉಪಾಸನೆ ಮಂತದ ಅವು ವಿಜ್ಞಾನ ಅದು. ಅವೇ ಸರಸ್ವತಿ. ನಮ್ಮ ಇತ್ತೆ ಈ ಪಿತೃಪಕ್ಷಗಳಿಲ್ಲ. ಪಿತೃಪಕ್ಷದಾಯ ಬಂದ ಎಂಗ್ಲ ಹಿರಿಯಾಗಲಿ ನೆನಪುಗಳ ಸಮಯ. ಎಂಗ್ಲ ಹಿರಿಯಾಗಲಿ ಇಂಚಿನೊಂದು ಕೊಟ್ಟೆ ഞാനിത്തെ ഉണ്ടുന്നില്ല എന്നെ ഈ രണ്ട് കാരാവടെ ഈ കരാവട എന്നെ ದೇಹ ಉಂಡುನಾಡ ಎನ್ನ ಹಿರಿಯಕ್ಕಳು ಕೊಡ್ತಿನ ಆಶೀರ್ವಾದ ಅಕ್ಕಳು ಕೊಡ್ತಿನ ಒಂದು ಉಪದೇಶ ಅಕ್ಕಳು ಹುಟ್ಟು ಹೋಗಿನ ಒಂದು ಪರಂಪರೆ ರೈತ ಬಗ್ಗೆ ಈಗ ಅಭಿಮಾನಗಳು. ಆ ಅಭಿಮಾನ ಇಜ್ಜಿನ ಅಂಡ ನಮ್ಮ ತರಗತಿಗಳು ಐಸಿಕ್ಲ ಇತ್ತೆ ವಾರ್ನಿಂಗ್ ಉಂಟೆ ಅವೆಂಚಿನ ಬಟ್ಟು ಐಸ್ ಕೂಡ ಕರವ ಉಂಟು ಪೂರ ಬೆಚ್ಚ ಉಂಟು ದಯಪಂಡ ಕರವ ಉಂಟು ನೀರು ಜಾಸ್ತಿ ಉಂಟು ಅಂಚ ಕರೆಯ ಹುಡಿಯರ ಬಂದು ನಮ್ಮ ತಲೆಯನ್ನು ಮರಿಪಾಡು ನಮ್ಮ ಪೂರ ಎಲ್ಲ ಹುಟ್ಟಿದೆತ್ತು ಈ ಹತ್ತುಗೊಂಡು ಪೂರ ನಮ್ಮ ಪೂರ ಇಲ್ಲ ಸ್ವತಂತ್ರ ಅಂತಂದು ಯಾರು ನಾವು ಮಲ್ಲ ಒಂದು ವಿಶೇಷ ನಮ್ಮ ಸ್ವತಂತ್ರರಾದರು ನಮ್ಮ ಗುಲಾಮಿತನ ಉದಾಯಿ ಬರಲು ನಮ್ಮ ಸಂದೇಶ ನಮ್ಮ ಪೂರ ಅನುಸರಿಸೋದು. ನಮ್ಮ ಪೂರ ಸ್ವತಂತ್ರರಾದರು ನಿಖಲ ಕುಟುಂಬದ ಬಗ್ಗೆ ನಿಖಲ ಬಗ್ಗೆ ನಿಖಲ ಕುಟುಂಬದ ಬಗ್ಗೆ ನಿಖಲ ಸಮಾಜದ ಬಗ್ಗೆ ನಿಖಲ ಗ್ರಾಮದ ಬಗ್ಗೆ ನಿಖಲ ಮಾನವದ ಬಗ್ಗೆ ನಿಖಲ ಅಭಿಮಾನವು ನಿಖಲು ಸೇರಿಸವಲ್ಲೇ ಈ ಒಂದು ಸಂದರ್ಭದಲ್ಲಿ ಸರಿಯಾಗಿ ಉಪಯೋಗಿಸವಲ್ಲೇ ಕಲಕಳಿದ ಒಂದು ಭಾಷೆ ಬಂದವರು ಕಲಕಳಿದ ಪಾತ್ರ ಬಂದವರು ಭಕ್ತರಿಗೆ ಪೂರ ಅರುಣುಳ್ಳ ಪಾತ್ರ ಭಾರಿ ಹೆಂಗೆ ಇನ್ಸ್ಪಿರೇಷನ್ ಕಂಡ ಆರನ್ನ ಮನಸ್ಸು ಹೆಚ್ಚಿತ್ತು ಅವೇ ಪ್ರಶ್ನೆ ಅಂತೀವಿ. ಆರನ್ನ ಮನಸ್ಸಿತ್ತು ನಾವು ಅವೇ ಪ್ರಶ್ನೆ ಇದ್ದಾದ್ರೆ ಕಟ್ಟಲ್ಲ ಕಾರಣ ಅಂಚೆ ಪೂರ ಸೇರ್ತಾರೆ ಮಸ್ತ್ ಸಂತೋಷ ಅಂತ ಇದನ್ನ ಈ ಒಂದು ನಡೆದ ನಮ್ಮ ವ್ಯಾಪಲ ದುಮ್ಮುದೀತ ಹೆಜ್ಜೆ ಖಂಡಿತವಾದ ದೇವರ ಬಲ್ಲಿ ಪ್ರಾರ್ಥನೆಗಳೊಟ್ಟಿಗೆ ನನ್ನ ಪ್ರಾರ್ಥನೆ. ಮಂಗಳೂರು ಹೋಬಳಿ ಮಾರ್ಗಂಡರ ಒಕ್ಕೂಟ ಇದರಿಂದ ಸಮಾಲೋಚನೆ ಸಮೇತ ವೇದಿಕೆಗೆ ಆಸೀನರಾದ ಪೂಜ್ಯರಾಯನ ತಂತ್ರಜ್ಞರಿಗೆ ಧನ್ಯವಾದಗಳು. ನನಗೆ ಮಾರ್ಗದರ್ಶನ ಕೊಟ್ಟು ಆಶೀರ್ವಾದ ಹೊಂದಿನ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಲೆಕ್ಕ ಸಮಿತಿಯ ಬಗ್ಗೆ ನಿಖಲಪರವಾದ ಧನ್ಯವಾದಗಳು. ಅಂಚನೆ ಗ್ರಂಥ ಪ್ರಕಾಶನ ಮಾಹಿತಿ ಕೊಟ್ಟು ಕೊರಮಂಚಿನ ಕದ್ರಿ ನವನೀತ್ ಶೆಟ್ಟಿ ಪ್ರಧಾನ ಸಂಯೋಜಕರು ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇದರಿಂದ ಧನ್ಯವಾದಗಳು. ಅಂಚ ಉಪಸ್ಥಿತಿ ಉಪನಂಚಿನ ಮಾಗಣದ ಪ್ರಧಾನ ಸಂಚಾಲಕರಾದ ಕೆ.ಟಿ. ಸುವರ್ಣರು, ಚಂದ್ರಹಾಸ್ ಮಂಡಲ್, ಸೀತಾರಾಮ್ ದಡಸ್, ಹರೀಶ್ ಕುಮಾರ್ ಕುತ್ತಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಚಿದಾನಂದ ಮುಚ್ಚಿರ್, ಕೊಕ್ಕಂಜಿ ಪ್ರಧಾನ ಸಂಚಾಲಕರಾದ ಚಂದ್ರಹಾಸ್ ಅಡ್ಡಿ ಅಂತ ಮೇರೆಗೆ ಧನ್ಯವಾದ.